ನಾವು ತುಳುನಾಡಿನ ಕಾರಣಿಕ ಪುರುಷರಾದಂಥ ಅವಳಿ ವೀರಪುತ್ರರು ಕೋಟಿ ಚೆನ್ನಯ್ಯರು ಇವರು ಜನ್ಮವೆತ್ತಿದಂಥ ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿ ಅವರ ಜನ್ಮಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡುವಂಥ ಒಂದು ಹಿತದೃಷ್ಟಿಯಿಂದ ಅಲ್ಲಿ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ ಅಂತೇಳಿ ಒಂದು ಮಾಡಿಕೊಂಡು ಅದರ ಮುಖಾಂತರ ಜನ್ಮಸ್ಥಾನದ ಅಭಿವೃದ್ಧಿಯ ಕೆಲಸಗಳು ನಡೀತಾ ಇದೆ. ಇವಾಗಲೇ ಪ್ರಾರಂಭ ಆಗಿದೆ. ಈ ಸಂಚಲನ ಟ್ರಸ್ಟ್ನ ವತಿಯಿಂದ ಆಗುವಂತ ಕೆಲಸ ಕಾರ್ಯಗಳ ಬಗ್ಗೆ ಮುಂದೆ ಏನೆಲ್ಲ ಭವಿಷ್ಯದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗ್ಲಿಕ್ಕಿದೆ, ಅಲ್ಲಿ ಕತ್ತಲಿರುವಂತ ಕೋಟಿ ಚೆನ್ನಯ್ಯರನ್ನು ಬೆಳಕಿಗೆ ತಂದು ಅವರನ್ನು ಇಡೀ ಸ್ಮರಣೀಯರಾಗಿ ಮಾಡುವಂತ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಹೇಳುವಂತದಕ್ಕೋಸ್ಕರ ಈ ಒಂದು ಈ ಮುಖಾಂತರ ಕೆಲಸ ಮಾಡುವಂತ ಅಥವಾ ಈ ಟ್ರಸ್ಟ್ನ ಮುಖಾಂತರ ಆಗುವಂತ ಕೆಲಸ ಕಾರ್ಯಗಳ ಬಗ್ಗೆ ವಿವರವಾಗಿ ನಮ್ಮ ಮಿತ್ರರನ್ನು ಮತ್ತೆ ಈ ಒಂದು ಅವಳಿ ವೀರಪುತ್ರರನ್ನು ಇಡೀ ಪ್ರಪಂಚಕ್ಕೆ ಒಂದು ಪರಿಚಯಿಸಬೇಕು ಅಂತ ಹೇಳುವಂತ ದೃಷ್ಟಿಕೋನದಲ್ಲಿ ಎಲ್ಲ ಮಾಧ್ಯಮ ಮಿತ್ರರನ್ನು ಕರೆದಿರುವುದು. ಯಾಕಂದ್ರೆ ಪ್ರಪಂಚದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂತ ನಂಬಿಕೆ ನಮಗಿದೆ. ಆ ರೀತಿಯಲ್ಲಿ ಇವತ್ತು ಪಡುಮಲೆಯಲ್ಲಿ ಜನಿಸಿದಂತ ವೀರ ಪುರುಷರಾದಂತ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನಕ್ಕೆ ನಾವೊಂದು ಮುಕ್ತಿ ಕೊಡಬೇಕು ಅಂತ ಹೇಳುವಂತ ಹಿತದೃಷ್ಟಿಯಿಂದ ಒಂದು ಸೇವಾ ಟ್ರಸ್ಟ್ ಅನ್ನು ಮಾಡಿದ್ದೇವೆ. ಆ ಸೇವಾ ಟ್ರಸ್ಟ್ ನ ಮುಖಾಂತರ ನಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರ ಅದರ ಆಡಳಿತ ಮುಕ್ತೇಶ್ವರರಾಗಿ ಚಲನಚಿತ್ರ ನಟರಾಗಿರುವಂತ ಶ್ರೀಯುತ ವಿನೋದ್ ಆಳ್ವರು ಬಂದಿದ್ದಾರೆ. ಇವತ್ತು ಅವರು ವೇದಿಕೆಯಲ್ಲಿದ್ದಾರೆ. ಮೊಟ್ಟ ಮೊದಲಾಗಿ ಎಲ್ಲ ಮಾಧ್ಯಮದವರನ್ನು ಸ್ವಾಗತಿಸ್ತಾ ಇವತ್ತಿನ ವೇದಿಕೆಯ ಮೇಲೆ ಇರುವಂತಹ ಹಿರಿಯರನ್ನು ನಾನು ಪರಿಚಯ ಮಾಡ್ತಾ ಇದ್ದೇನೆ. ವಿನೋದ್ ಆಳ್ವರು ಗೌರವಾಧ್ಯಕ್ಷ ನಮ್ಮ ಆಡಳಿತ ಮುಕ್ತೇಶ್ವರ ಸಂಚಲನ ಸೇವಾ ಟ್ರಸ್ಟ್ ಇದ್ದು, ಅದೇ ರೀತಿ ನಮ್ಮ ಸಂಚಲನ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂತ ಹರಿಕೃಷ್ಣ, ನಮ್ಮ ಸಂಚಲನ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದಂತ ಮಾನ್ಯ ರುಕ್ಮೇ ಪೂಜಾರಿ ಅವರಿದ್ದಾರೆ, ಮಾಜಿ ಶಾಸಕರು. ಸಂಚಲನ ಸೇವಾ ಟ್ರಸ್ಟಿನ ಕಾರ್ಯದರ್ಶಿಯಾದಂತ ಶ್ರೀಧರ ಪಟ್ಲ ಇದ್ದಾರೆ. ಸಂಚಲನ ಸೇವಾ ಟ್ರಸ್ಟಿನ ಪುತ್ತೂರು ತಾಲೂಕಿನ ಅಧ್ಯಕ್ಷರಾದಂತ ವೇದನಾಥ ಸುವರ್ಣರಿದ್ದಾರೆ. ಸಂಚಲನ ಸೇವಾ ಟ್ರಸ್ಟಿನ ಸದಾ ಮಾರ್ಗದರ್ಶನವನ್ನು ಕೊಡುವಂತ ಸಂಚಲನ ಉಪಾಧ್ಯಕ್ಷರಾದಂತ ವಿಜಯಕುಮಾರ್ ಸೊರಕೆ ಅವರಿದ್ದಾರೆ. ಇನ್ನು ಅನೇಕ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಆ ಕಾರಣ ಇವತ್ತಿನ ಒಂದು ಪ್ರೆಸ್ ಕಾನ್ಫರೆನ್ಸ್, ಇವತ್ತಿನ ಒಂದು ಮಾಧ್ಯಮದವರಿಗೆ ಈ ಒಂದು ನಮ್ಮ ಸಂಚಲನ ಸೇವಾ ಟ್ರಸ್ಟಿನ ಎಲ್ಲ ಬಹುಮುಖ ಕೆಲಸಗಳನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂತದಕ್ಕೋಸ್ಕರ ಇವತ್ತು ತಿಳಿಸ್ಲಿಕ್ಕೆ ಇವತ್ತು ನಮ್ಮ ಬೇಕಾದಂತ ಎಲ್ಲ ಪ್ರಶ್ನೆಗಳನ್ನು ಕೂಡ ಹಾಕಿ ನಮ್ಮ ಎಲ್ಲ ಸಂದೇಹಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಇವತ್ತು ಒಂದು ಅವಕಾಶ ಇದೆ. ಆದ ಕಾರಣ ಬಂದಂತ ಎಲ್ಲ ಮಿತ್ರರಿಗೆ ಒಂದಿವಸ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ಶೇಖರ್ ನಾರವಿ, ಪುತ್ತೂರಿನಲ್ಲಿ ದಸ್ತಾವೇಜು ಬರಹಗಾರನಾಗಿದ್ದೇನೆ. ಸಂಚಲನ ಸೇವಾ ಟ್ರಸ್ಟಿನ ಒನ್ ಆಫ್ ದ ಟ್ರಸ್ಟ್. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ನನ್ನ ಈ ಪತ್ರಿಕಾ ಮಾಧ್ಯಮದ ಜೊತೆ ಸತ್ಯದ ಒಂದು ಅನಾವರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜಿಲ್ಲೆಯ ಎಲ್ಲ ನಿಮ್ಮ ಮಾಧ್ಯಮದವರ ವಿಶ್ವಾಸವನ್ನ ಪಡೆದುಕೊಂಡು ತುಳುನಾಡಿನ ಪರಂಪರೆ ಸಂಸ್ಕೃತಿಗೆ ಸಾಂಸ್ಕೃತಿಕ ಕೊಡುಗೆ ನೀಡಿದಂತಹ ಅವಳಿ ವೀರರಾಗಿರ್ತಕ್ಕಂತಹ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಮತ್ತು ಮೂಲ ಸ್ಥಾನ ಕತ್ತಲೆಯಲ್ಲಿದ್ದುದನ್ನ ಬೆಳಕಿಗೆ ತರುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲದ ಅಗತ್ಯತೆಯನ್ನ ವಿಶ್ವಾಸಪೂರ್ವಕವಾಗಿ ನಂಬಿಕೊಂಡು ನೀವು ಆ ಕೆಲಸದಲ್ಲಿ ಆಗುತ್ತೀರಿ ಅನ್ನುವಂತಹ ವಿಶ್ವಾಸದಿಂದ ಇಲ್ಲಿ ನಾನು ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಮಂಡಿಸ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯರು ಅವರ ಹೆಸರು ಭಾರ್ಗವನ ನಾಡಾದಂತಹ, ಪರಶುರಾಮನ ನಾಡಾದಂತಹ ಈ ತುಳುನಾಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಮನಗಳಲ್ಲಿ ಅವರು ಇವತ್ತು
ಅವರ ದೈವಿಕ ಶಕ್ತಿಯಿಂದ, ಅವರ ಕಾರ್ಮಿಕ ನಡೆಯಿಂದ, ಅವರ ಜೀವನದ ಘಟನೆಯ ಸ್ಮರಣೀಯ ಆ ಒಂದು ಶಕ್ತಿಯಿಂದ ಇವತ್ತು ಕೋಟಿ ಚೆನ್ನವರು ಮನೆ ಮಾತಾಗಿದ್ದಾರೆ. ನಾನು ಮೊನ್ನೆ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಮಾತನಾಡಿದ್ದೇನೆ. ಇವತ್ತು ಕೋಟಿ ಚೆನ್ನಯ್ಯರ ಆ ಸ್ಥಳ, ನಾವು ಯಾವುದೇ ವಿಚಾರವಾಗಿ ಇಲ್ಲಿ ಮಾತನಾಡೋದಕ್ಕೆ ಗೊಂದಲಕ್ಕಾಗಿ ಮಾತಾಡೋದಲ್ಲ. ನನಗೆ ಮುಖ್ಯ ಉದ್ದೇಶ ಕೋಟಿ ಚೆನ್ನಯ್ಯರ ನಿಜವಾದಂತಹ ಜನ್ಮಸ್ಥಾನ ಮತ್ತು ನಿಜವಾದಂತಹ ಅವರ ಮೂಲ ಸ್ಥಾನ ಇದು ಬೆಳಕಿಗೆ ಬರಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಹೊರತು ಯಾರನ್ನು ಟೀಕೆ ಮಾಡಲಿಕ್ಕೂ ಅಲ್ಲ, ಯಾರನ್ನು ಹೊಗಳಿಕ್ಕೂ ಅಲ್ಲ, ಏನೂ ಅಲ್ಲ. ಆದರೆ ಕಳೆದ 550 ವರ್ಷಗಳಿಂದ ಚರಿತ್ರೆ, ಇತಿಹಾಸ, ಕೋಟಿ ಜನರ ಇತಿಹಾಸ ಇವತ್ತು ಅದು ಕತ್ತಲೆಯಲ್ಲಿದೆ. ಅದು ಯಾಕಿದೆ, ಯಾವ ಕಾರಣಕ್ಕಾಗಿದೆ, ಯಾವ ಮೂಲದಿಂದ ಅದಕ್ಕೆ ಅದು ಬಂದಾಗಿದೆ, ಇವೆಲ್ಲವನ್ನ ನಾನು ಇವತ್ತು ತಮ್ಮ ಮುಂದೆ ಇಟ್ಟು ಇದಕ್ಕೊಂದು ಮುಕ್ತಿ ಆಗಬೇಕು. ಇದು ದೇಶದ ಒಂದು ಸೊತ್ತಾಗಬೇಕು. ಕೋಟಿ ಚೆನ್ನಯ್ಯರ ಇತಿಹಾಸ ಚರಿತ್ರೆಯ ಆ ಸ್ಥಳ ಇದೆಯಲ್ಲ, ಅದು ಭಾರತದ ಸಂಸ್ಕೃತಿಯ ಒಂದು ಶಕ್ತಿ ಆಗಬೇಕು ಹೊರತು ಬೇರೆ ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ. 17ನೇ ಶತಮಾನದಲ್ಲಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನ ಜಗತ್ತಿಗೆ ಪರಿಚಯಿಸಿದಂತಹ ವ್ಯಕ್ತಿ 19ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ತುಳುಪಾರ್ಧನವನ್ನ ತುಳುವನ್ನು ಕಲಿತು ಅಕ್ಷರಕ್ಕೆ ಇಳಿಸಿದಂತ ಪ್ರಪ್ರಥಮ ವ್ಯಕ್ತಿ ಬಾಸೆಲ್ ಮಿಷನ್ ಸಂಸ್ಥೆಯ ಪ್ರತಿನಿಧಿಯಾಗಿ ಜರ್ಮನಿಯಿಂದ ಭಾರತಕ್ಕೆ ಬಂದಂತ ಹರ್ಮನ್ ಫೆಡ್ರಿಕ್ ಮೊಂಗ್ಲಿಂಗ್ ಅನ್ನುವಂಥವ್ರು 1836ರಿಂದ 1861 25 ವರ್ಷ ಭಾರತದಲ್ಲಿದ್ದು ಅದು ಮಂಗಳೂರಿನಲ್ಲಿ ಬಂದು ಕೋಟಿ ಚೆನ್ನಯ್ಯರ ಪಾರ್ಧನವನ್ನ ಲಿಖಿತ ರೂಪದಲ್ಲಿ ಸಂಗ್ರಹಿಸಿ ಅಕ್ಷರಕ್ಕೆ ಇಳಿಸಿದಂಥವರು ಅವರು. ಇದರಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನವನ್ನ ಎಲ್ಲಿದೆ ಅಂತ ತಾವು ನೋಡಬಹುದು, ಅವರ ಮೂಲ ಸ್ಥಾನ ಎಲ್ಲಿದೆ ಅಂತ ಕೂಡ ನೋಡ್ಲಿಕ್ಕೆ ಆಗತ್ತೆ. ನಿಮಗೊಂದು ಪುಸ್ತಕವನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಅದರ ಚಿತ್ರಗಳು ಆಗಿದೆ. ಅವರ ಜನ್ಮಸ್ಥಾನ ಎಲ್ಲಿದೆ, ಮೂಲ ಸ್ಥಾನ ಎಲ್ಲಿದೆ ಅಂತ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಆನಂತರ ವಿದೇಶಿಯರಾದ ಇಂಗ್ಲೆಂಡಿನ ಅಗಸ್ಟ್ ಬೆನಾರ್ 1886ರಲ್ಲಿ ಪಾರ್ಧನಲು ಅಂತ ಒಂದು ಕೃತಿಯನ್ನು ರಚಿಸಿ ಅದರಲ್ಲಿ ಇಡೀ ಜೀವನ ಚರಿತ್ರೆಯನ್ನ ಅವರು ಅಕ್ಷರಕ್ಕೆ ಇಳಿಸಿದ್ದಾರೆ. ಇನ್ನೊಬ್ಬರು 1982ರಲ್ಲಿ AC ಬರ್ನೆಲ್ ಅಂತ ತುಳುವರ ಭೂತಾರಾಧ ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಎಂಬ ಪುಸ್ತಕದ ಮೂಲಕ ಈ ಕೃತಿಯನ್ನ ರಚನೆ ಮಾಡಿದ್ದಾರೆ. ಆನಂತರ ಕನ್ನಡಕ್ಕೆ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನ ಇತಿಹಾಸವನ್ನ ಅಕ್ಷರದಲ್ಲಿ ಇಳಿಸಿದವರು ನಮ್ಮ ಕನ್ನಡ ನಾಡಿನ ಪಂಜೆ ಮಂಗೇಶ್ವರಾಯರು. ಅದು 1937ರಲ್ಲಿ. ಈ ಪುಸ್ತಕ ಬಿಟ್ಟಾದಾಗ ಇಲ್ಲಿ ಯಾವುದೇ ಪಕ್ಷಗಳಿರಲಿಲ್ಲ. ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ದರು. ಬ್ರಿಟಿಷರು ಆಳುವ ಮೊದಲು 500 ವರ್ಷ ಹಿಂದೆ ಹುಟ್ಟಿದವರು ಕೋಟಿ ಚೆನ್ನಯ್ಯರು. ಅವರ ಚರಿತ್ರೆ ಈ ಪುಸ್ತಕವನ್ನ ತಾವು ಪತ್ರಕರ್ತರು ತಮಗೆ ಎಲ್ಲ ಜಗತ್ತಿನ ಎಲ್ಲ ಮಾಧ್ಯಮದವರು ಎಂಥದನ್ನು ಕೂಡ ಆಳವಾಗಿ ಹೋಗಿ ನೋಡಿ ಜನರಿಗೆ ಸತ್ಯವನ್ನು ತಿಳಿಸುವಂತ ಶಕ್ತಿ ಉಳ್ಳವರು. ಅದಕ್ಕೋಸ್ಕರ ನಿಮ್ಮ ಇದರ ಮುಂದೆ ನಾನು ಹೇಳ್ತಾ ಇದ್ದೀನಿ. 1982 ನಂತರ ಬನ್ನಂಜೆ ಬಾಬು ಅಮೀನ್ ಅಂತವರು ಮುಂತಾದರೂ ಪುಸ್ತಕವನ್ನು ಬರೆದಿದ್ದಾರೆ. ಈಗ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಹೇಗೆ ಹುಟ್ಟಿದ್ರು ತಮ್ಗೆಲ್ಲ ಗೊತ್ತಿದೆ. ಪಡುಮಲೆಯ ಸೀಮೆಯಲ್ಲಿ ಹೂವೆ ತೋಟ ಅಂತ ಒಂದು ಮನೆ ಇದೆ. ಆ ಚಿತ್ರ ಕೊಟ್ಟಿದ್ದೀನಿ. ನೋಡಿ, ಇದು ಕೋಟಿ ಚೆನ್ನಯ್ಯರು ತಾಯಿ ಹುಟ್ಟಿದಂತಹ ಮನೆ. ಈಗಲೂ ಆ ಮನೆ ತಾವು ಬಂದ್ರೆ ನಿಮಗೆ ನಾವು ತೋರಿಸ್ತೀವಿ. ಅವರ 8ನೇ ತಲೆಮಾರಿನ ಕೇಶವ ಭಟ್ರು ಅನ್ನೋರು ಇವತ್ತಿಗೂ ವಿಟ್ಲದಲ್ಲಿ ಧನ್ವಂತರಿ ಮಂದಿರ ಮಾಡಿ ದೇವಿ ಬೈದೇವಿಯ ಹೆಸರಿನಲ್ಲಿ ಮದ್ದು ಕೊಡ್ತಾರೆ, ಜ್ಯೋತಿಷ್ಯವನ್ನು ಕೂಡ ಹೇಳ್ತಾ ಇದ್ದಾರೆ.
ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ, ಬ್ರಾಹ್ಮಣ ಒಂದು ಕುಟುಂಬ ದೀಪ ಹಚ್ಚಿ ಪ್ರತಿ ದೇವಿ ಬೈದ್ಯತಿಗೆ, ಅಂದ್ರೆ ಅವರ ಹೆಸರು ಸ್ವರ್ಣಕೇತಗೆ, ದೇವಿ ಬೈದ್ಯತ ಅಲ್ಲ, ಸ್ವರ್ಣಕೇತಗೆ ಕಥೆಯಲ್ಲಿ ಬರ್ತದೆ. ಅದೊಂದು ಮೊಟ್ಟೆ ಸಿಕ್ಕಿ ಅವರಿಗೆ ಪೆಜಿನಾರ್ ಮತ್ತು ಓಪತಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಗೋಸ್ಕರ ಅವರು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಮಾಡುವ ಕಾಲಘಟ್ಟದಲ್ಲಿ ಅಲ್ಲಿ ಒಂದು ಕೆರೆ ಇದೆ, ಸುಮಾರು 5-6 ಎಕರೆ ವಿಸ್ತೀರ್ಣವಾದಂತಹ ಕೆರೆ. ನೋಡಿ, ಇದು ಕೆರೆ, ಇದೊಂದು ನೋಡುವಾಗ ದೊಡ್ಡ ಸರೋವರದಾಗಿ ಕಾಣ್ತದೆ, ಈಗಲೂ ಇದೆ. ಅದಕ್ಕೆ ಮದಕ ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡುವ ಹೊತ್ತಿನಲ್ಲಿ ಅವರಿಗೆ ಒಂದು ಮೊಟ್ಟೆಯ ಆಕಾರದಲ್ಲಿ ಸಿಕ್ಕಿತು. ಅದನ್ನು ಅವರು ಮನೆಗೆ ತಂದು, ಅದೇ ತಲಿಮಿ ಅಂತ ಹೇಳ್ತಾರೆ, ಆಗ ಕಲಿಮಿ ಅಂತ ಹೇಳ್ತಾರೆ ತುಳುವಿನಲ್ಲಿ, ಅದರಲ್ಲಿ ಇಟ್ಟಿದ್ರು. 12ನೇ ದಿವಸದ ಆ ಕಲಿಮಿಯಲ್ಲಿ ಒಂದು ಮಗುವಿನ ಸ್ವರ ಬರ್ತದೆ. ಅದೊಂದು ಹೆಣ್ಣು ಮಗುವಾಗಿತ್ತು. ಆ ಮಗುವನ್ನ ಅವರು ಬಹಳ ಸಂತೋಷದಿಂದ ಇದು ದೇವರು ನಮಗೆ ಕೊಟ್ಟದು ಅಂತ ಹೇಳಿಕೊಂಡು ಅದನ್ನು ಸಾಕಿ ಸಲಹಿ ಆ ಮಗುವಿಗೆ ಸ್ವರ್ಣಕೇತಗೆ ಎಂದು ಹೆಸರಿಡ್ತಾರೆ. ಈ ಸ್ವರ್ಣಕೇತಗೆ ಅನ್ನುವಂಥ ಹುಡುಗಿ ಕೆಲವರು 9 ವರ್ಷ ಹೇಳ್ತಾರೆ, ಕೆಲವರಲ್ಲಿ 10-11 ಅಂತ ಹೇಳ್ತಾರೆ. ಅದು ಹೇಗಿರಲಿ, ಋತುಮತಿ ಆಗ್ತಾಳೆ. ಬ್ರಾಹ್ಮಣ ಕುಟುಂಬದ ಹೆಣ್ಣು ಋತುಮತಿ ಆಗುತ್ತಾಳೆ. ಋತುಮತಿ ಆದಾಗ ಅವರು ಕರಾಡ ಬ್ರಾಹ್ಮಣ ವಂಶಸ್ಥರಿಗೆ ಸೇರಿದವರು. ಕರಾಡ ಬ್ರಾಹ್ಮಣರ ಆ ವಂಶಸ್ಥರ ಸಂಪ್ರದಾಯ ಏನಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಣು ಋತುಮತಿ ಆಗದ ಮೊದಲು ಮದುವೆ ಆಗದೆ ಹೋದರೆ ಆ ಹೆಣ್ಣನ್ನ ಕಾಡಿನಲ್ಲಿ ಬಿಡಬೇಕು ಅನ್ನುವಂತ ಒಂದು ಸಂಪ್ರದಾಯ ಇತ್ತು. ಆ ಪ್ರಕಾರ ಸ್ವರ್ಣಕೇತಗೆಯನ್ನ ಉಪಾಯ ಇಲ್ಲದೆ ಪೆಜೆತ್ತಿನಾರ ತನ್ನ ಅಣ್ಣನಲ್ಲಿ ಹೇಳಿ, ಈ ಮಗುವನ್ನು ಕಾಡಿಗೆ ಬಿಡುವುದಕ್ಕೆ ಮನಸ್ಸು ಇಲ್ಲ, ಆದರೆ ನಮ್ಮ ಸಂಪ್ರದಾಯವನ್ನು ಮುರಿದ್ರೆ ನಮಗೆ ಆ ಜಾತಿಯಿಂದ ಹೊರಗಾಗುತ್ತಾರೆ ಅನ್ನುವ ಹೆದರಿಕೆಯಿಂದ, ಭಯದಿಂದ ಆ ಸ್ವರ್ಣಕೇತಗೆಯನ್ನ ಕಾಡಿನಲ್ಲಿ ಬಿಡ್ತಾರೆ. ಅದು ಸಂಕಮಲೆ ಬೆಟ್ಟ ಅಂತ ಇದೆ. ಈಗಲೂ ಆ ಸಂಕಮಲೆ ಬೆಟ್ಟ ಅಲ್ಲಿ ಜೀವಂತವಾಗಿ ಇದೆ. ಈ ಸಂಕಮಲೆ ಬೆಟ್ಟಕ್ಕೆ ಮೂರ್ತೆದಾರಿಕೆ ಮಾಡಲಿಕ್ಕೆ ಹೋದಂತಹ ಸಾಯನ ವೈದ್ಯ ಅನ್ನುವರು ಮೂರ್ತೆ ಮಾಡುವ ಹೊತ್ತಿನಲ್ಲಿ ಮೇಲೆ ಮಾಡುವಾಗ ಕೆಳಗೆ ಒಂದು ಮಗುವಿನ ಅಳು ಕೇಳ್ತದೆ, ಕೂಗು ಕೇಳ್ತದೆ. ಆ ಮಗುವನ್ನ ಕೆಳಗೆ ಬಂದು ನೋಡುವಾಗ ಮಗು ಚಂದದ ಹುಡುಗಿ ತನ್ನ ಹಾಕಿದ ಬಟ್ಟೆಯನ್ನ ಆ ಮಗುವಿಗೆ ಧರಿಸಿ ಅಲ್ಲಿಂದ ಕರ್ಕೊಂಡು ಬರುವುದೇ ಪಡುಮಲೆಯ ರಾಜ ಪೆರ್ಮಾಳ್ ಬಲ್ಲಾಳರಿಗೆ ಅರಮನೆ ಇತ್ತು. ಪೆರ್ಮಾಳ್ ಬಲ್ಲಾಳರು ಆ ಹುಡುಗಿಯನ್ನು ನೋಡಿದ ತಕ್ಷಣ ಸಾಯನ ವೈದ್ಯರಿಗೆ ಹೇಳ್ತಾರೆ, ಸಾಯನ ವೈದ್ಯ, ಇದು ಒಂದು ಬ್ರಾಹ್ಮಣರಿಗೆ ಸೇರಿದಂತ ಹುಡುಗಿ, ಬಹುಶಃ ಆ ಕರಾಡ ಬ್ರಾಹ್ಮಣರಿಗೆ ಸಂಪ್ರದಾಯ ಪ್ರಕಾರ ಈ ಹುಡುಗಿಯನ್ನು ಕಾಡಿಗೆ ಬಿಟ್ಟಿರಬೇಕು, ನೀನು ಆ ಮಗುವನ್ನ ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಆ ಹುಡುಗಿಯನ್ನು ಮತ್ತೆ ಅವರು ಸ್ವೀಕಾರ ಮಾಡೋದಿಲ್ಲ. ನೀನು ಕರ್ಕೊಂಡು ಹೋಗು, ನಿನ್ನ ತಂಗಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗು. ನಿನಗೆ ಒಂದು ಬೇಸರ ಇದೆ, ನಿನ್ನ ಕಾಶಾ ತಂಗಿ ದೇಯಿ ಬೈದೇದಿ, ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಕಾಂತನ ವೈದ್ಯ ಅಂತ ಅವರಿಗೆ ಮದುವೆ ಮಾಡಿ ಕೊಟ್ಟಿದೆ, ಈಗ ಅವಳು ಸತ್ತಿದ್ದಾಳೆ. ಆದ್ರೆ ಅವಳಾಗ ಒಂದು ಮಗಳಿದ್ದಾಳೆ ಕಿನ್ನಿದಾರು ಅಂತ, ಅವಳನ್ನ ಅಲ್ಲ ಕೇವಲ ಬಳ್ಳಾಳಿ ಇರ್ತಕ್ಕಂಥ ಪಂಜದ ಮಂತ್ರಿ ಆಗಿರ್ತಂತ ಪಯ್ಯ ವೈದ್ಯನಿಗೆ ಮದುವೆ ಮಾಡಿಕೊಟ್ಟದೆ. ಅವಳ ಹೆಸರು ಕಿನ್ನಿದಾರು ಅಂತ. ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಆ ಸತ್ತವಳ ಹೆಸರನ್ನು ಇವಳಿಗಿಡು, ದೇವಿ ಬೈದಿದ್ದು ಸ್ವರ್ಣಕೇತಗೆ ತಿರುಗಿ ದೇವಿ ಬೈದಿದ್ದು, ಯಾಕಂದ್ರೆ ನಿಮಗೆ ತಂಗಿ ಸತ್ತಿದ್ದಾಳಲ್ಲ, ಆ ದುಃಖವನ್ನ ಇವಳಿಂದ ಮರೆಯಬಹುದು ನಿನಗೆ. ಅವಳನ್ನ ನಿನ್ನ ತಂಗಿಯಾಗಿ ನೀನು ಸಾಕು ಅಂತ ಹೇಳಿಕೊಂಡು, ಮತ್ತು ಆ ತಂಗಿ ಅವಳನ್ನ ಸಾಕು ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ಕೊಡ್ತೇನೆ, ಮತ್ತು ನೀನು ಅವಳನ್ನು ಕಾಂತನ ವೈದ್ಯನಿಗೆ ಮದುವೆ ಮಾಡಿಕೊಡ್ಬೇಕು, ಇದು ನನ್ನ ಆದೇಶ. ಕಾಂತನ ವೈದ್ಯ ಒಪ್ಪದಿದ್ರೆ ನಾನು ಹೇಳಿದ್ದೇನೆ ಅಂತ ಹೇಳ್ಕೊಂಡು ಸಾಯನ ವೈದ್ಯನಿಗೆ ಧೈರ್ಯ ಕೊಟ್ಟು ಅದನ್ನು ಏರುಕೊಟ್ಯ ಅವರ ಇದಕ್ಕೆ ಮನೆಯ ಹೆಸರು ಅಲ್ಲಿ ಕೊಂಡೋಗ್ತಾರೆ. ಇದು ಒಂದು ನಿಮ್ಗೊಂದು ಭಾಗದಲ್ಲಿ ಹೇಳಿದೆ. ಮದುವೆ ಮಾಡಿ ಕೋಟಿ ಚೆನ್ನಯ್ಯರ ತಾಯಿಯನ್ನ ಅಲ್ಲಿ ಮದುವೆ ಮಾಡಿ ಕೊಡ್ತಾರೆ ಕಾಂತನ ವೈದ್ಯಗೆ. ಇದು ಪಡುಮಲೆ ಅರಮನೆಯ ಬಳ್ಳಾಳರ ಜನ್ಮಸ್ಥಾನದಿಂದ ಒಂದು 300 ಮೀಟರ್ ದೂರದಲ್ಲಿರುವಂತದ್ದು, ಹೆಚ್ಚು ದೂರ ಇಲ್ಲ. ಕೋಟಿ ಚೆನ್ನಯ್ಯರ ತಾಯಿ ದೇವಿ ಬೈದಿದ್ದ ಸಮಾಧಿಯಿಂದ 100 ಮೀಟರ್ ಇರುವಂತದ್ದು ಜಾಗ. ಅಲ್ಲಿ ಮದುವೆ ಆಯಿತು. 8 ತಿಂಗಳ ಗರ್ಭಿಣಿಯನ್ನ ಹಿಂದಿನ ಕಾಲದ ಸಂಪ್ರದಾಯದಂತೆ ಸಾಯನ ವೈದ್ಯನ ಮನೆಗೆ ಹೆರಿಗೆ ಮಾಡಲಿಕ್ಕೆ ಬರ್ತಾರೆ. ಹೆರಿಗೆ ಮಾಡುವ ಬಂದ ಕಾಲಘಟ್ಟದಲ್ಲಿ ಪೆರುಮಾಳ್ ಬಲ್ಲಾಳರಿಗೆ ಯಾವುದೋ ಒಂದು ಕಾರಣಕ್ಕೆ ಮುಳ್ಳು ತಾಯಿ ಗುಣ ಆಗದಂತಹ ಪರಿಸ್ಥಿತಿ ಬಂದು ಸಾಯುವ ಮಟ್ಟಕ್ಕೆ ಮುಟ್ಟಿದಾಗ ಯಾರೋ ಅಲ್ಲಿನ ವೈದ್ಯರು ಹೇಳ್ತಾರೆ, ದೇವಿ ವೈದ್ಯತೆ ಅಂದ್ರೆ ಸಾಯನ ವೈದ್ಯನಲ್ಲಿರ್ತದೆ, ದೇವಿ ವೈದ್ಯತೆಯ ಕೈಗುಣ ಒಳ್ಳೆದಿದೆ, ಅವಳಿಂದ ಮದ್ದು ಮಾಡಿದ್ರೆ ನಿಮಗೆ ಗುಣ ಆಗುತ್ತೆ ಅನ್ನುವಂತಹ ಒಂದು ಸಂದೇಶ ಕೊಟ್ಟಾಗ, ಏನೇ ಆಗಲಿ
ನಾನು ಸತ್ತ ಬದುಕುತ್ತಲೂ ಸಾಯ್ತು ಗೊತ್ತಿಲ್ಲ, ಅವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಅವಳು ತುಂಬು ಗರ್ಭಿಣಿ, ಅವಳಿಗೆ ನಡೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪಡುಮಲೆ ಬೆಳ್ಳಾರರ ಮನೆಯಿಂದ ಸಾಯನ ವೈದ್ಯ ಮನೆಗೆ 5 ಕಿಲೋಮೀಟರ್ ಇದೆ, ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅದರ ನನ್ನನ್ನು ಕೊಂಡು ಹೋಗುವ ದಂಡಿಗೆಯನ್ನೇ ಕೊಂಡು ಹೋಗಿ ಅಂತ ಹೇಳಿ ದಂಡಿಗೆಯನ್ನೇ ಅಲ್ಲಿ ಕೊಂಡು ಹೋಗ್ತಾರೆ. ಅಲ್ಲಿ ಅವಳ ಹತ್ರ ನಿವೇದನೆ ಮಾಡ್ತಾರೆ, ರಾಜನ ಆದೇಶ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವಳು ತುಂಬು ಗರ್ಭಿಣಿ ಆದ್ರೂ ನಾನು ದಂಡಿಗೆಯಲ್ಲಿ ಬರುವುದಿಲ್ಲ, ರಾಜ ಕುಳಿತುಕೊಳ್ಳೋ ದಂಡಿಗೆ ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳ್ಕೊಂಡು ಮದ್ದಿನ ಒಂದು ಕಟ್ಟು, ಒಂದು ತೆಂಗಿನಕಾಯಿ ಇಟ್ಟು ಕೈಯನ್ನು ಬಲವಾಗಿ ಇಟ್ಕೊಂಡು ಆ ದಂಡಿಗೆಯಲ್ಲಿ ಅಲ್ಲಿ ಬರ್ತಾಳೆ. ಇದನ್ನು ನೀವು ಕತೆ ಗೊತ್ತಾಗುತ್ತೆ. ಇದನ್ನ ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆ ನಂತರ ಮದ್ದಾಯ್ತು, ಗುಣ ಆಗುತ್ತೆ. ಗುಣ ಆಗಿ ಅವಳನ್ನು ಒಂದು ರೀತಿಯ ತಿರಸ್ಕಾರ ಭಾವನೆಯಿಂದ ಅವಳು ಗುಣ ಮಾಡಿದ್ದಾರೆ ಅನ್ನೋದು ಅದಕ್ಕೋಸ್ಕರ ಅಷ್ಟು ಗಮನ ಕೊಡುವುದಿಲ್ಲ ಅವನು ರಾಜ. ಅವಳು ಬೇಸರತೆ ಹೋದಾಗ ರಾಜನದ ಹಾಕಿದ ಕಾಲು ಮತ್ತೆ ಹೊಡಿತದಂತೆ, ನೆತ್ತರು ಬರ್ತದೆ, ಹೆದರ್ತಾನೆ, ನೋಡವಳು ಕರಿ ಅಂತ. ಆಗ ಅವಳು ಬರ್ಲಿಕ್ಕೆ ಕೇಳೋದಿಲ್ಲ. ಆಗ ಪಡುಮಲೆ ಬೆಳ್ಳಾರರ ಹೆಂಡತಿ ಹೋಗಿ ಕರಿಮಣಿಯನ್ನ ತೋರಿಸಿ ನನ್ನ ಗಂಡನನ್ನ ಬದುಕಿಸ್ಬೇಕು ಅಂತ ಅವಳಿಗೆ ಕೈ ಮುಗಿದು, ಏನೋ ಅವಳು ತಪ್ಪಾಗಿರ್ಬೋದು ಅಂತ ಹೇಳಿಕೊಂಡು ಅವಳ ಕೈ ಹಿಡಿದು ಕಾಲು ಹಿಡಿದು ಮತ್ತೆ ತರ್ತಾರೆ, ಗುಣಪಡಿಸ್ತಾಳೆ. 1 ವಾರ ಇರ್ತಾಳೆ, ಗುಣ ಆಗತ್ತೆ. ಆಗ ಗುಣ ಆಗದಲ್ಲಿ ಮತ್ತೆ ಅವಳಿಗೆ ನಿನ್ಗೆ ಏನ್ ಬೇಕು, ನಿನ್ನ ಮಕ್ಕಳಿಗೆ ಏನು ಕೇಳ್ತೀವೋ ಅದನ್ನ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತೆಲ್ಲ ಅವಳಿಗೆ ಭರವಸೆ ಕೊಟ್ಟು ಅಂಗಳಕ್ಕೆ ಇಳಿದಾಗ ಹೆರಿಗೆ ಪ್ರಾರಂಭ ಆಗುತ್ತೆ. ಹೆರಿಗೆನೂ ಪ್ರಾರಂಭ ಆಗುತ್ತೆ. ಕೂಡಲೇ ರಾಜ ತನ್ನ ಅರಮನೆಯ ಒಂದು ಭಾಗದಲ್ಲಿ, ಬಲಭಾಗದಲ್ಲಿ ಒಂದು ಕೊಠಡಿಯನ್ನ ಕೊಟ್ಟು ಅವಳ ಹೆರಿಗೆಗೆ ಅವಕಾಶ ಮಾಡಿಕೊಡ್ತಾನೆ. ಅಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ, ಕೋಟಿ ಚೆನ್ನಯ್ಯರ ಜನ್ಮ ಆಗತ್ತೆ. ಇದು ಚರಿತ್ರೆ. ಈಗ ಕೆಲವರು ಅದಕ್ಕೆ ಬೇರೆ ಬೇರೆ ಹೇಳಬಹುದು. ನಾನು ಬರ್ನೆಲ್ ಬರೆದಂತಹ ಇದನ್ನು ನಿಮಗೆ ಓದಿ ಹೇಳ್ತೇನೆ, ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಕೋಟಿ ಚೆನ್ನಯ್ಯರು ಎಲ್ಲಿ ಬೆಳೆದಿದ್ದಾರೆ ಅಂತ. ಕೋಟಿ ಚೆನ್ನಯ್ಯರನ್ನ ಕರ್ಕೊಂಡು ಹೋಗಿದ್ರಿಂದಲೇ ಹೇಳ್ತಾರೆ ನಿಮಗೆ. ನಾನು ಇದು ಈಗಿನ ಅವರು ಹೊಸ ಹೊಸತ್ತು ಬರೆಯಬಹುದು, ಆದ್ರೆ ಆಗ ಯಾರ ರಾಜಕಾರಣಿಗಳು ಇಲ್ಲ ಬರೆಯುವಾಗ, ಅದಕ್ಕೆ ಯಾರು ಒತ್ತಡ ಆಗುದಿಲ್ಲ. ಅವರು ನೈಜ ಪಾಠವನ್ನ ಕಥೆ ಬರೆಯುತ್ತಾರೆ ನೋಡಿ. ಬರ್ತ್ ಆಫ್ ಬ್ರೇವ್ ಹಾರ್ಟ್ಸ್ ಅಂಡ್ ಕೋಟಿ ಚೆನ್ನಯ್ಯ. ಜಸ್ಟ್ ಓದ್ತೇನೆ ನಿಮಗೆ, ಅದು ಬಹಳ ಸಿಂಪಲ್ ಇದೆ ಇಂಗ್ಲಿಷ್. ಎ ನೇಮಿಂಗ್ ಸೆರೆಮನಿ ಅಂದ್ರೆ ಆ ಮಗು ಹುಟ್ಟುತ್ತದೆ, ಆ ಹುಟ್ಟಿ ಅವರಿಗೆ ಹೆಸರಿಡಬೇಕು. ಆಗ ದ ನೇಮಿಂಗ್ ಸೆರೆಮನಿ ವಾಸ್ ಅರೇಂಜ್ಡ್ ಅಂಡ್ ದ ಕಿಂಗ್ ನೇಮ್ಡ್ ದ ಟ್ವಿನ್ಸ್ ಆಸ್ ಕೋಟಿ ಅಂಡ್ ಚೆನ್ನೈ. ದ ಚಿಲ್ಡ್ರನ್ಸ್ ಹಾರೋಸ್ಕೋಪ್ಸ್, ಅವರ ಜಾತಕ, ಪ್ರೆಡಿಕ್ಟೆಡ್ that the boys would bring name and fame to their land. ನೋಡಿ ಅವರ ಹೆಸರು ಇಟ್ಟದೆಲ್ಲ ಅವರ ಜ್ಯೋತಿಷ್ಯದಲ್ಲಿದೆ. ನಿಮ್ಮ ಈ ಜಾಗಕ್ಕೆ ಅವರಿಂದ ದೊಡ್ಡ ಹೆಸರು ಬರುತ್ತೆ ಅಂತ ಅದಕ್ಕೆ ಅವರ ಜಾತಕದಲ್ಲಿ ಕಾಣ್ತದೆ ರಾಜನಿಗೆ. ದ ವೆರಿ ನೆಕ್ಸ್ಟ್ ಮಾರ್ನಿಂಗ್ ಆಫ್ ದ ನೇಮಿಂಗ್ ಸೆರೆಮನಿ, ಹೆಸರಿಟ್ಟ ಮರುದಿವಸ, ದೇವ್ ಸೋಲ್ ಡಿಪಾರ್ಟೆಡ್ ಫಾರ್ ಹೆವನ್ಲಿ ಅಬೋರ್ಡ್. ದೇವಿ ಬೈದೇವಿ ಅಲ್ಲಿಯೇ ಒಂದು ಕೆರೆ ಇದೆ, ಇವತ್ತು ಕೂಡ ಆ ಕೆರೆ ಅಲ್ಲಿದೆ. ಆ ಕೆರೆಗೆ ಬಟ್ಟೆ ಒಗಿಲಿಕ್ಕೆ ಹೋದ 14ನೇ ದಿವಸ ಬಟ್ಟೆ ಒಗಿಲಿಕ್ಕೆ ಹೋದ ಕಾಲಘಟ್ಟದಲ್ಲಿ ತೆಂಗಿನ ಮರದ ಗೆಂದಾಳಿ ಸಿಯಾಳದ ತೆಂಗಿನ ಮರದ ಸೋಗೆ ಬಿದ್ದು ಸತ್ರು ಅಂತ ಕಥೆಯಲ್ಲಿ ಬರುತ್ತೆ. ಅದವನು ಆಗತ್ತೆ ನೋಡಿ. ಪೆರುಮಳ ಬಲ್ಲಾಲ್ ವಾಸ್ ಟೇಕನ್ ಬೈ ಗ್ರೀಫ್ ಅಟ್ ಸಡನ್ ಡಿಮೈಸ್ ಆಫ್ ದೇವಿ ಹೂ ಕೇಮ್ ಆಸ್ ಎ ಗಾಡ್ ಇನ್ ಡಿಸ್ಗೈಸ್ ಟು ಸೇವ್ ಹಿಸ್ ಲೈಫ್. ಅವನು ಹೇಳ್ತಾನೆ, ನನ್ನನ್ನು ಜೀವ ಕೊಟ್ಟವಳು ಅವಳು ತಾಯಿ. ಈ ಅರೇಂಜ್ಡ್ ಫಾರ್ ಎ ಸ್ಟೇಟ್ಲಿ ಫ್ಯೂನರಲ್, ಅಂದ್ರೆ ಒಂದು ರಾಜ ಮರ್ಯಾದೆಯನ್ನ ರೀತಿಯಲ್ಲಿ ಅವಳ ಫಿನರಲ್ ಮಾಡ್ತಾರೆ. ಎಲ್ಲಿ? ಅಲ್ಲಿ ಪಡುಮಲೆ, ಅದು ಈಗಲಿದೆ. ಇದು ಈ ಕೆರೆ ಗೊತ್ತಾಗುತ್ತೆ ನಿಮಗೆ, ಸಮಾಧಿ. ದ ಕಿಂಗ್ ಆಸ್ಟ್ ನೋಡಿ, ಅಷ್ಟು ಇದು ಫಿನರ್ ರೆಡಿ ಮಾಡ್ತಾರೆ. ಅದನ್ನು ನಮ್ಮ ಸಮಗ್ರ ಕೋಟಿ ಚೆನ್ನಯ್ಯರ ಇದರಲ್ಲಿ ನಮ್ಮ ಭಾಗವಮೀನ್ರವರು ಬಹಳ ಚಂದವಾಗಿ ಬರೀತಾರೆ. ಅದನ್ನು ನಿಮಗೆ ಹೇಳ್ತೇನೆ ನೋಡಿ. ನೋಡಿ, ಅವಳು ದೇವಿಯ ಕಾಲವಾದ ದಾರುಣ ಸುದ್ದಿ ಬಳ್ಳಾರಿಗೆ ಮುಟ್ಟಿತು. ಅರಸರು ಬಂದು ದೇವಿಯ ಪ್ರಶಾಂತ ಮುಖವನ್ನು ಕಂಡು ಬಹಳ ವೇದನೆ ಪಟ್ಟರು. ಓ ತಾಯಿ, ನೀನು ನಮ್ಮ ಪಾಲಿಗೆ ಸಾಕ್ಷಾತ್ ದೇವಿ ಆಗಿ ಪಡುಮಲೆ ಬೀಡಿನ ಚಿನ್ನ ಬಣ್ಣದ ಚಾವಡಿಯನ್ನ ಪ್ರವೇಶ ಮಾಡಿದೆ. ಬೀಡಿನ ಬಳ್ಳಾಲರಿಗೆ ವೈದ್ಯ ಮಾಡಿ ಅವರ ಪ್ರಾಣ ಉಳಿಸಿದೆ. ನಿನ್ನ ಕುಲದ ವೈದ್ಯ ವೃತ್ತಿಗೆ ಮೇಲಂತಸ್ತಿನ ಗೌರವಕ್ಕೆ ನೀನು ಕಾರಣಳಾದೆ. ಈಗ ಸದ್ದಿಲ್ಲದೆ ನಿನ್ನ ಪ್ರಾಣವನ್ನು ಧಾರೆ ಎರೆದೆ. ತುಳುನಾಡಿನ ಪುಣ್ಯದ ಭೂಮಿಗೆ ಜೋಡು ನಂದಾದೀಪಗಳನ್ನ ನೀಡಿ ಕೊನೆಯಿಸುಳಿದೆಯಾ ಎಂದು ಒಡೆಯ ಬಲ್ಲಾರರು ಕಂಬನಿಯ ತರ್ಪಣವಿತ್ತರು. ಅದಾಗಲೇ ಸಾಯನ ಮತ್ತು ಕಾಂತಣ್ಣರು, ಸಾಯನ ಅಂತ ಹೇಳಿದ್ರೆ ಮಾವ ಅಲ್ಲ, ಅವಳದು ಅಣ್ಣ ದೇವಿ ಬೈದಿದ್ದು. ಕಾಂತಣ್ಣರಂದ್ರೆ ಗಂಡ, ದೇವಿ ಬೈದಿದ್ದು ಅಂದ್ರೆ ಸ್ವರ್ಣಗೆದ್ದ ಗಂಡ. ಮತ್ತು ಸುದ್ದಿ ತಿಳಿದ ಪಡುಮಲೆಯ ಸಮಸ್ತ ಜನರು ಕಿರಿಯರೆನ್ನದೆ ಅಲ್ಲಿಗೆ ಬಂದಿದ್ದು. ಎಲ್ಲಿಗೆ? ಪಡುಮಲೆಗೆ. ದೇವಿ ಬೈದಕ್ಕಿಯ ಅಂತ್ಯಕ್ರಿಯೆಗೆ ಅರಸು ಬಳ್ಳಾರರು ಎಲ್ಲ ವ್ಯವಸ್ಥೆ ಮಾಡಿದರು. ಪಡುಮಲೆಯಲ್ಲಿ, ಬೇರೆ ಎಲ್ಲವಲ್ಲ. ಈಗಲೂ ದಾನ ಮಾಡಿದ ಜಾಗದಲ್ಲಿ ಈಗ ಸಮಾಧಿ ಆಗ್ತಾ ಇದೆ ನಮ್ಗೆ. ಬೀಡಿನ ಕಾಡಿನಲ್ಲಿನ ಗಂಧದ ಮರ
ಹೇಳಿದ ನೋಡಿ ಇದ್ದಾರೆ. ಬನ್ನಂಜೆ ಬಾಬು ಅಮೀನ್ ಅವರು ಸಂಶೋಧನೆ ಮಾಡಿದ್ದಾರೆ. ಇಡೀ ನೋಡಿ ಸಂಶೋಧನೆ ಮಾಡಿದಂತ ಪುಸ್ತಕ ಇಲ್ಲಿದೆ. ಇದನ್ನು ನಿಮ್ಗೆ ಓದಿ ಹೇಳ್ತೇನೆ. ಸಮಾಧಿ ಚಿತ್ರ ನೋಡಿ ಈಗ ಆಗುವಂತದ್ದು. ಬೀಳಿನ ಕಾಡಿನಲ್ಲಿದ್ದ ಗಂಧದ ಮರಗಳನ್ನು ಕಡಿಸಿದರು. ಪಡುಮಲೆಯ 6 ಗ್ರಾಮ ಅಗ್ನಿ ಕಲ್ಪಿಸಿದರು. ಆ ಅಗ್ನಿ ಕಲ್ಪಿಸಿದರು. ಇದು ಓನ್ಲಿ ಇನ್ ಪಡುಮಲೆ, ಎಲ್ಲಿಯೂ ಅಲ್ಲ. ಮರಣ ಸಂಬಂಧದ ಇತರ ಕರ್ಮಾಂಗಗಳು ವಿಧಿವತ್ತಾಗಿ ಜರುಗಿದವು. ಬಳ್ಳಾರಿಗೆ ಆಗಾಗ್ಗೆ ದೇವಿಯ ನೆನಪು ಮರುಕಳಿಸಿದರು. ಬಿಡಿ, ಅದು ಇದು ವಿಷಯ. ಎಲ್ಲಿ ಅಗ್ನಿಗಾಯು ಮಾಡುದು? ಪಡಮಲೆಯಲ್ಲಿ. ಸಮಾಧಿ ಸ್ಥಳ ಇರುವಂತದ್ದು ಅಲ್ಲಿಯೇ. ಅದು ನಿಮಗೊಂದು ವಸ್ತುಸ್ಥಿತಿ ಬೇಕಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಆ ಮಕ್ಕಳು ಏನಾದ್ರು ಅಂತ ಕರ್ಕೊಂಡು ಹೋಗಿದ್ದಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ಕೆಲವರು. ನೋಡಿ ಇಲ್ಲಿ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ದೇ ಕಿಂಗ್ ಆಸ್ಕ್ಡ್ ಕಾಂತನ ವೈದ್ಯ ಮೀನ್ಸ್ ಗಡ್ಡರ ಹತ್ರ ಅಂಡ್ ಸಾಯನ ವೈದ್ಯ ಸಾಕಿದಂತ ಅಣ್ಣ to leave these children in the palace as it would be difficult for Kantana and Sayana to care of the newborn kids. ರಾಜ ಹೇಳ್ತಾನೆ, ನಿಮಗೆ ಈ ಮಕ್ಕಳನ್ನು ಕೊಂಡೋಗಿ ಸಾಕ್ಲಿಕ್ಕೆ ಆಗುವುದಿಲ್ಲ, ಅವರನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ ಅಂತ ಅವರಿಬ್ಬರಲ್ಲಿ ಹೇಳ್ತಾರೆ. The two with a heavy heart, ಅವರಿಬ್ಬರು ಕೂಡ ಬಹಳ ದುಃಖದಿಂದ hesitated to the king's request and went home. ರಾಜನ ಮಾತನ್ನು ಉಲ್ಲಂಘಿಸಲಿಕ್ಕಾಗದೆ ಮಕ್ಕಳನ್ನು ಅರಮನೆಯಲ್ಲೇ ಬಿಟ್ಟು ಅವರು ಹೋಗ್ತಾರೆ. They looked forward to the day ಕೋಟಿ ಚೆನ್ನಯ್ಯ would be big enough to be taken back. ಅವ್ರು ದೊಡ್ಡವರಾದ ನಂತರ ಆದ್ರೂ ನಾವು ಕರ್ಕೊಂಡು ಹೋಗ್ತೇವೆ ಅನ್ನೋ ಮನಸ್ಸಿಂದ ಹೋಗ್ತಾರೆ. ನಾನು ಬರ್ತಲ್ಲ. ಆಯ್ತು. ಕೋಟಿ ಚೆನ್ನಯ್ಯ ಚೈಲ್ಡ್ಹುಡ್, ಅವರು ಹೇಗೆ ಮಕ್ಕಳು ಬೆಳೆದರು ನೋಡಿ. ವಾಟ್ ಎ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅವರು. ದ ಟ್ವಿನ್ಸ್ ಬಿಕೇಮ್ ಸೆಂಟರ್ ಆಫ್ ಅಟ್ರಾಕ್ಷನ್. ಅವರು ಅಲ್ಲಿನ ಕೇಂದ್ರ ಬಿಂದುಗಳಾಗ್ತಾರೆ. ಅಂಡ್ ಅಫೆಕ್ಷನ್ ಇನ್ ದ ಪ್ಯಾಲೇಸ್, ಎಲ್ಲರ ಅರಮನೆಯ ಎಲ್ಲರ ಪ್ರೀತಿ ಪಾತ್ರರಿಗೆ ವಿಶ್ವಾಸಕ್ಕೆ ಅವರು ಒಂದು ಇದಾಗುತ್ತಾರೆ, ಶಕ್ತಿ ಆಗ್ತಾರೆ. ದ ಕಿಂಗ್ ಪ್ಲೇಡ್ ವಿತ್ ದೆಮ್, ರಾಜನೇ ಅವರೊಟ್ಟಿಗೆ ಆಡ್ತಾರೆ. ಯಾಕಂದ್ರೆ ಸಿರುಮಾಲ ಬಳ್ಳಾರಿಗೆ ಮಕ್ಕಳಿಲ್ಲ. ವಿತ್ ದೆಮ್ ಅಂಡ್ ಟ್ರೀಟೆಡ್ ದೆಮ್ ಲೈಕ್ ಹಿಸ್ ಓನ್ ಚಿಲ್ಡ್ರನ್, ಅವನ ಸ್ವಂತ ಮಗನಂತೆ ಮಗುವಿನಂತೆ ಆ ಮಕ್ಕಳನ್ನು ಸಾಕ್ತಾನೆ. ದೇ ಸ್ಯಾಟ್ ಆನ್ ಹಿಸ್ ಲ್ಯಾಪ್, ಅವರ ರಾಜನ ತೊಡೆಯಲ್ಲಿ ಕೂತ್ಕೊಳಿಸ್ತಾನೆ. ದೇ ಶೇರ್ಡ್ ಫುಡ್ ವಿತ್ ಹಿಮ್, ತಾನು ಊಟ ಮಾಡುವಾಗ ಮಕ್ಕಳಿಗೆ ಅನ್ನ ಕೊಡುವ ಊಟ ಕೂಡ ಅದೇ ರಾಜ ಕೊಡ್ತಾನೆ ಇವರಿಗೆ, ಕೋಟಿ ಚೆನ್ನಯ್ಯರಿಗೆ. ದೇ ಸ್ಲೆಪ್ಟ್ ಬೈ ಹಿಸ್ ಸೈಡ್, ಆ ಮಕ್ಕಳ ಜೊತೆಯಲ್ಲಿ ರಾಜ ಮಲಗ್ತಾನೆ. ದೇರ್ ರಾಯಲ್ ಕ್ವಾಲಿಟೀಸ್ ಇಂಪ್ರೆಸ್ಡ್ ದ ಕಿಂಗ್ ವೆರಿ ಮಚ್. ಆ ಮಕ್ಕಳ ಆಟೋಟಪಗಳನ್ನ ಕಂಡು ಅವರ ರಿಚ್ನೆಸ್ ಏನಿದೆ ಅದು ರಾಜನ ಮನಸ್ಸನ್ನು ಗೆಲ್ತದೆ. ದ ಕಿಂಗ್ಸ್ ಗ್ರೋವಿಂಗ್ ಅಫೆಕ್ಷನ್ ಟವರ್ಡ್ಸ್ ದ ಟ್ವಿನ್ಸ್ ಮೇಡ್ ಶ್ರೂಡ್ ಬುದ್ಧಿಯಂತ ಜಲಸ್. ಆದರೆ ತಿರುಮಾಲ ಬಲ್ಲಾರನ ಮಂತ್ರಿ ಬುದ್ಧಿವಂತನಿಗೆ ಮಾತ್ರ ಅಲ್ಲಿ ಮತ್ಸರ ಹುಟ್ಟುತ್ತದೆ. ಕಾರಣ, ಈ ಫಿಯರ್ ಸಮ್ ಡೇ ದ ಬಾಯ್ಸ್ ವುಡ್ ಓವರ್ ಶ್ಯಾಡೋ ಹಿಮ್ ಅಂಡ್ ದಸ್ ಹಿ ವುಡ್ ಲಾಸ್ ಹಿಸ್ ಇಂಪಾರ್ಟೆನ್ಸ್. ಒಂದು ವೇಳೆ ಮಕ್ಕಳು ದೊಡ್ಡದಾದಾಗ ಈ ಮಕ್ಕಳ ಆಟೋಟಪಗಳನ್ನು ಕಂಡಂತ ರಾಜ ಅವರ ಅಲ್ಲಿ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನ ಸ್ಥಾನಕ್ಕೇನಾದರೂ ಕುತ್ತು ಬರಬಹುದು ಅನ್ನುವಂತ ಮತ್ಸರ ವ್ಯಕ್ತಪಡಿಸ್ತಾನೆ. ಅಲ್ಲಿ ಅವನೇನ್ ಮಾಡ್ತಾನೆ, ಈ ಸಕ್ಸೀಡೆಡ್ ಇನ್ ಇನ್ಸೈಟಿಂಗ್ ದ ಕ್ವೀನ್, ರಾಜನ ಹೆಂಡತಿಯನ್ನ ಅಗೇನ್ಸ್ಟ್ ದ ಬಾಯ್ಸ್, ಅಂಡ್ ದ ಕ್ವೀನ್ ಸ್ಟಾರ್ಟೆಡ್ ಪೆಸ್ಟರಿಂಗ್ ದ ಕಿಂಗ್ ಟು ಸೆಂಡ್ ದ ಬಾಯ್ಸ್ ಬ್ಯಾಕ್. ಅವನ ಹೆಂಡತಿಗೆ, ರಾಜ ಹೆಂಡತಿಗೆ ನೀನು ಅವನು ಕಳಿಸು ಅಂತ ಹೇಳಿ ಇಂಥ ಒಂದು ಷಡ್ಯಂತ್ರ ಮಾಡ್ತಾನೆ. ಇದು ಕೋಟಿ ಚೆನ್ನಯ್ಯರನ್ನು ಎಲ್ಲಿ ಬೆಳೆದರು, ನಿಜಕ್ಕೂ ಅಲ್ಲೇ ಬೆಳೆದವರು. 12 ವರ್ಷ ಆಗುವಾಗ ಆ ನಂತರ ಮಕ್ಕಳನ್ನು ಸಾಯನ ಬೈದರಲ್ಲಿ ಹೋಗ್ತಾರೆ, ವಾಪಸ್ ಬರ್ತಾರೆ. ಆ ನಂತರ ಕೋಟಿ ಚೆನ್ನಯ್ಯರಿಗೆ 12 ವರ್ಷ ಆದಾಗ ಅವರನ್ನ ಕಡಪಾಡಿಗೆ ಪಿಲಿಪನಾಯಣಯ ಮತ್ತು ಬಲಿಪನಾಣಯ ಅಂತ ಒಳ್ಳೆಯ ಶಸ್ತ್ರಾಭ್ಯಾಸ ಕೊಡತಕ್ಕಂಥ ಕಡಪಾಡಿಯ ಗುರುಗಳಿಗೆ ಅಲ್ಲಿ ಕಳಿಸ್ತಾರೆ. 12 ವರ್ಷದಿಂದ 24 ವರ್ಷದವರೆಗೆ ಕೋಟಿ ಚೆನ್ನಯ್ಯರು ಒಳ್ಳೆಯ ಮಲ್ಲಯುದ್ಧೆಯನ್ನ, ಕುಸ್ತಿಯನ್ನ, ಶಸ್ತ್ರಾಭ್ಯಾಸವನ್ನ, ಕುದುರೆ ಇದನ್ನ ಎಲ್ಲ ಕಲಿತದ್ದು ಕಟ್ಪಾಡಿಯಲ್ಲಿ. ಇದು ಚರಿತ್ರೆ. ಇವತ್ತು ನೀವು ಕಟ್ಪಾಡಿಗೆ ಹೋದ್ರೆ ಅಲ್ಲಿ ದೊಡ್ಡ ಕೋಟಿ ಚೆನ್ನಯ್ಯರ ಬೋರ್ಡ್ ಇದೆ, ಹಾಕಿದ್ದಾರೆ. ಆ ಕಾಲಘಟ್ಟದಲ್ಲಿ ಹೇಳ್ತಾರೆ, ಕೋಟಿ ಚೆನ್ನಯ್ಯರ ಜೀವದಲ್ಲಿರುವಾಗಲೇ 66 ಗರಡಿ, 33 ತಾವು ಅಂತ. ಗರಡಿ ಅಂತ ಹೇಳಿದ್ರೆ ಮಣ್ಣಿನ ಗರಡಿಗಳಿತ್ತು, ತಾವು ಅಂತ ಹೇಳಿದ್ರೆ ಸೋಗೆಯಿಂದ ಮಾಡಿದಂತ ತಾವುಗಳು. ಅದು ಅವರಿರುವಾಗಲೇ, ಅಂದ್ರೆ ಕೋಟಿ ಚೆನ್ನಯ್ಯರ ಚಿಂತನೆ ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಆರೋಗ್ಯವಂತ ಯುವಕರನ್ನ ಸೃಷ್ಟಿ ಮಾಡಿದರೆ ಆ ಊರು, ಸಮಾಜ ಅಲ್ಲಿದು ಒಳ್ಳೆಯದಾಗಿರುತ್ತದೆ, ಆರೋಗ್ಯವಂತ ಆಗುತ್ತೆ ಅನ್ನುವಂಥ ಒಂದು ಚಿಂತನೆ ಕೋಟಿ ಚೆನ್ನಯ್ಯರಲ್ಲಿತ್ತು. ನಂತರ ಅವರು ಬರ್ತಾರೆ. ಕೋಟಿ ಚೆನ್ನಯ್ಯರು
ಅವರಿಗೆ ಗದ್ದೆ ಯಾರು ಕೊಟ್ಟದ್ದು? ಇವತ್ತಿಗೆ ನೀವು ಬನ್ನಿ, ಇವತ್ತಿಗೆ ನೀವು ಅಲ್ಲಿ ಪಡಮಲಕ್ಕೆ ಬಂದರೆ ಅಲ್ಲಿ ಧರ್ಮಚಾವಡಿ ಇದೆ. 550-600 ವರ್ಷಗಳಿಂದ ಕಟ್ಟಿದಂತಹ ಧರ್ಮಚಾವಡಿ ಇವತ್ತಿಗೂ ನಿಮ್ಮ ಕಣ್ಣಿಗೆ ಕಾಣ್ತದೆ ಬಂದರೆ. ಅದು ಹಾಗೆ ಇದೆ. ಆದರೆ ಅದು ಮುಳ್ಳಿಗೆ ತೆಗೆದು ಹಂಚು ಹಾಕಿದೆ ಅದಕ್ಕೆ. ಅದನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ ನಮ್ಮ ಆಳ್ವಲ್ಲಿ. ಅದರ ಮುಂದೆ 8 ಎಕರೆ ಸ್ಥಳ ಇದೆ. ಫುಲ್ಲು ಅದಕ್ಕೆ ಯಾವುದೇ ಅಮರ ಅಂತ ಇದೆ ಅದಿಲ್ಲ. ಅದರಲ್ಲಿ ಯಾವ ಕೃಷಿನೂ ಆಗುವುದಿಲ್ಲ. ಅಲ್ಲಿ KT ಬಂಡ್ಯಾರವರ ಸ್ವಾಧೀನದಲ್ಲಿದೆ ಅದೀಗ. ಅಲ್ಲಿ ಅಡಿಕೆ ಮರ ನಟ್ಟು ನೋಡಿದ್ರು, ತೆಂಗಿನ ಮರ ನೋಡಿದ್ರು, ರಬ್ಬರ್ ಹಾಕಿ ನೋಡಿದ್ರು, ಎಂತದ್ದು ಹಾಕಿದ್ರು ಅಲ್ಲಿ ಅದು ಆಗುದೇ ಇಲ್ಲ, ಬೆಳೆಯದೇ ಇಲ್ಲ, ಅದು ಹೊತ್ತಿ ಹೋಗೋದು. ಇಂಥ 21ನೇ ಶತಮಾನದಲ್ಲಿ ಕೂಡ ಇಂಥ ಅದ್ಭುತವಾದಂತಹ ಒಂದು ಘಟನೆಗಳು, ಮಹಿಮೆಗಳು ಕಾಣಲಿಕ್ಕೆ ಸಿಗುತ್ತೆ ನಮಗೆ. ಅದು ಯಾರನ್ನು ಉಳಿಸುತ್ತದೆ? ಕೋಟಿ ಚೆನ್ನರಿಗೆ ಗದ್ದೆ ಕೊಟ್ಟವರು ಪೆರುಮಾಳರು, ದುಡಿದು ತಿನ್ನಲಿಕ್ಕೆ. ಅನಿಲಾಜೆ ಗದ್ದೆ ಅಂತಿದೆ, ಗುಂಡಿಮಾರ್ ಗದ್ದೆ ಅಂತಿದೆ, ಬಾಕಿಮಾರ್ ಗದ್ದೆ ಅಂತಿದೆ. ಇದೆಲ್ಲ ಯಾರು ಮಾಡ್ತಾರೆ? ಕೋಟಿ ಚೆನ್ನರೇ, ಯಾರ್ದು ಅಲ್ಲ. ಕೋಟಿ ಚೆನ್ನರನ್ನು ಸಾಕಿದವರು ಪೆರುಮಾಳ ಬಲ್ಲಾರರು, ಬೆಳೆಸಿದವರು ಪೆರುಮಾಳ ಬಲ್ಲಾರರು. ಸಾಯನ ವೈದ್ಯರು ಅವರು ತಾಯಿ ನೋಡಿದ್ರು 1 ವರ್ಷ ಇರ್ಬೋದು ನಲ್ಲಗದಲ್ಲಿ. ಇದು ಜನ್ಮಸ್ಥಾನಕ್ಕೆ ಅಂತ ಅಲ್ಲಿದೆ. ಆ ಜನ್ಮಸ್ಥಾನವನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಮಾಡಿದ್ದು. ಬೇರೆ ಯಾರು ಕೋಟಿ ಚೆನ್ನರ ಗರಡಿ ಒಂದಲ್ಲ, 280 ಗರಡಿಗಳಿದೆ. ಒಂದಲ್ಲ, ಯಾರೂ ಗರಡಿ ಮಾಡಬಹುದು. ಯಾಕೆ ಯಾರ ಉದ್ದೇಶ? ನಮ್ದು ಉದ್ದೇಶನೇ ಇಲ್ಲ. ನಾವು ಯಾರಿಗೂ ಗೊಂದಲ ಮಾಡುವುದಿಲ್ಲ. ಗರಡಿ ಯಾರು ಕಟ್ಟಬಹುದು, ಎಂಥದ್ದು ಮಾಡಬಹುದು. ನಮ್ಮ ಪ್ರಶ್ನೆ ಎರಡೇ ಇರುವಂತದ್ದು. ನಮ್ಮ ಉದ್ದೇಶ ಕೋಟಿ ಚೆನ್ನರು ಹುಟ್ಟಿದಂತ ಜನ್ಮಸ್ಥಾನ ಒಂದು ಬೆಳಗಬೇಕು. ಅವರ ಮೂಲ ಸ್ಥಾನವಾದಂತಹ ಅಂದ್ರೆ ಸೊರಡೆಗೆ ತಾಯಿ ಹುಟ್ಟಿದಂತ ಮನೆ, ಮಾತೃ ಪ್ರಧಾನವಾದಂತ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನಾವು ತಮ್ಮ ತಾಯಿಯ ತಾಯಿ ಹುಟ್ಟಿದ್ದನ್ನೇ ನಾವು ಮೂಲ ಸ್ಥಾನ ಅಂತ ಹೇಳೋದು, ಬೇರೆ ಸ್ಥಾನ ಅಂತ ಹೇಳುವುದಿಲ್ಲ. ಅದರಿಂದ ಕನ್ಫ್ಯೂಷನ್ ಆಗುತ್ತಿದೆ. ಯಾಕೆ? ಇದು ನನ್ನ ಪ್ರಶ್ನೆ. ಯಾರೋ ಮೂಲ ಸ್ಥಾನ ಅಂತ ಹೇಳಿಕೊಂಡು, ಯಾವುದೋ ಜನ್ಮಸ್ಥಾನ ಅಂತ ಹೇಳಿಕೊಂಡು ಹೋದ್ರೆ ನಮ್ಮ ಚರಿತ್ರೆ ಏನು ಯಾವ ಮುಟ್ಟುತ್ತದೆ? ಹಾಗೆ ದುಡ್ಡಿದ್ರೆ ನಾನು ಚರಿತ್ರೆಯನ್ನು ಬದಲಾಯಿಸಬಹುದಾ? ದುಡ್ಡಿದ್ರೆ ನಾನು ಏನಾದ್ರೂ ಮಾಡಬಹುದಾ? ಜನ ಇದ್ರೆ ಏನಾದ್ರೂ ಮಾಡಬಹುದು ಅಂತ ಅಂದ್ರೆ ನಮ್ಮ ದೇಶದ ಚರಿತ್ರೆಯಲ್ಲಿ ಹೋಗಿ ನಿಂತಿತ್ತು. ಅದಾಗಬಾರದು. 550 ವರ್ಷಗಳಿಂದ ಕತ್ತಲೆಯಲ್ಲಿದ್ದಂತಹ ಈ ಜನ್ಮಸ್ಥಾನವನ್ನ ದೇಶಕ್ಕಾಗಿ, ನಮಗೋಸ್ಕರ ಅಲ್ಲ, ನಾವು ಯಾವತ್ತೂ ಬಿಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮ ಉದ್ದೇಶ ಒಂದೇ ಒಂದು ಉದ್ದೇಶ, ಭಾರತದ ಸಾಂಸ್ಕೃತಿಕ ಜಗತ್ತಿಗೆ ಕೋಟಿ ಚೆನ್ನಯ್ಯನ ಪರಿಚಯ ಆಗಬೇಕು. ಅವರು ದೇಶದ ಜಗತ್ತಿನ ಸೊತ್ತಾಗಬೇಕು. ಅವರು ಯಾವುದೇ ಒಂದು ರಾಜಕೀಯ ಪಕ್ಷದ ಸೊತ್ತಾಗಬಾರದು, ಯಾವುದೇ ಜಾತಿಯ ಸೊತ್ತಾಗಬಾರದು, ಯಾವುದೇ ದುಡ್ಡಿನ ಸೊತ್ತಾಗಬಾರದು, ಅಥವಾ ಯಾವುದೇ ಒಂದು ಸಮುದಾಯದ ಸೊತ್ತಾಗಬಾರದು. ಬದಲು ಈ ದೇಶದ ಸತ್ಯ, ನ್ಯಾಯ, ಧರ್ಮದ ಸಂಕೇತವಾಗಿ ಅವರು ಈ ದೇಶಕ್ಕೆ ಜನರಿಗೆ ಪರಿಚಯ ಆಗಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ನಾವು ಜನ್ಮಸ್ಥಾನದ ಅಭಿವೃದ್ಧಿಗೆ ಇಳಿದಿದ್ದೀವಿ. ಅದಕ್ಕಿಂತ ಮುಂಚೆ ನಮಗೆ ಕೊಟ್ಟಂತ ಒಂದು ಆದೇಶ, ಆಸ್ ಪರ್ ಅಗಮಶಾಸ್ತ್ರದ ಪ್ರಕಾರ ಅಷ್ಟಮಂಗಳ ಪ್ರಶ್ನೆಯನ್ನ ಇಟ್ಟು ಈ ಕ್ಷೇತ್ರವನ್ನು ಮುಂದಕೊಂಡು ಹೋಗಬೇಕು ಅನ್ನುವಂತ ಒಂದು ಆದೇಶದ ಮೇರೆಗೆ, ಹಿರಿಯವರ ಅನುಭವದ ಆಧಾರದ ಮೇರೆಗೆ ನಾವು ವಿನೋದ್ ಆಳ್ವರು, ರುಕ್ಮಯ ಪೂಜಾರಿ ಅವರು, ವಿಜಯಕುಮಾರ್ ಸರ್ಕರು, ಶೇಖರ್ ನಾರಾಯಣ್ ಇರ್ಬೋದು, ವೇದವಾಸ ಇರ್ಬೋದು, ಶ್ರೀಧರ್ ಪಟ್ಲ ಇರ್ಬೋದು, ಚರಣ್ ಇರ್ಬೋದು, ನಮ್ಮ ಯೋಗೀಶ್ವರು ಹರೀಶ್ವರ ತಮ್ಮ ಯೋಗೀಶ್ವರ ಇರ್ತಾರೆ. ಅವರಿಗೆ ಮನೇಲಿ ಇವತ್ತು ಸರ್ಪ ಸಂಸ್ಕಾರ, ಹಾಗೆ ಅವ್ರು ಬರ್ಲಿಕ್ಕಾಗಲಿಲ್ಲ. ಅವರು ತುಂಬಾ ಜನ ನಾವು ಸೇರಿಕೊಂಡು ಒಂದು ಅಷ್ಟಮಂಗಳ ಪ್ರಶ್ನೆಯನ್ನ ನಾವು ದೇಯಿ ಹುಟ್ಟಿದಂತಹ ಮನೆಯ ಅಂಗಳದಲ್ಲಿ ತೋರಿಸಲ್ಲ, ಅದೇ ಅಂಗಳದಲ್ಲಿ ನಾವಿಟ್ಟವು. ಹರೀಶ್ ಕುದ್ವಾರ್ ಅನ್ನುವಂಥ ಉಪ್ಪಳದ ಅವರಿಂದ ಪ್ರಶ್ನೆ ಹಾಕಿದ್ವಿ. ಪ್ರಶ್ನೆ ಹಾಕಿದಾಗ ನಮಗೆ ಬಂದಂತ ಆದೇಶ ಏನಂತ ಹೇಳಿದ್ರೆ, ನೀವು ಜನ್ಮಸ್ಥಾನವನ್ನ ಈಗ ಮುಟ್ಟಬಾರದು, ಅದಕ್ಕೆ ಹಾರತಿ ಕಾಸು ಕೂಡ ಹಾಕಬಾರದು, ಅದರ ಸುದ್ದಿಗೆ ಈಗ ನೀವು ಹೋಗಬೇಡಿ. ನೀವು ಮೊದಲು ಮಾಡಬೇಕಾದ ತಾಯಿ ದೇವಿ ಬೈದಿದ್ದ ಸಮಾಧಿಯನ್ನ ಮೊದಲು ಕಟ್ಟಬೇಕು. ಮತ್ತು ಕೋಟಿ ಚೆನ್ನಯ್ಯರು ಪ್ರಾರ್ಥನೆ ಮಾಡತಕ್ಕಂಥ ದಿನನಿತ್ಯವೂ ಪೂಜೆ ಮಾಡದಂತ ಬೆಮ್ಮೆರೆ ಗುಡಿ ಅದನ್ನು ಕಟ್ಟಬೇಕು, ನಾಗಬೆಮ್ಮೆರೆ ಗುಡಿ ಕಟ್ಟಬೇಕು, ರಕ್ತೇಶ್ವರನ್ನು ಮುಟ್ಟಬೇಕು, ತೀರ್ಥಭಾವಿ ತಾಯಿ ಸಮಾಧಿ, ಇಷ್ಟನ್ನು ನೀವು ಮೊದಲು ಮಾಡಬೇಕು. ಅದು ಮುಗಿಸಿ ಅದಕ್ಕೆ ಬ್ರಹ್ಮಕಲಶ ಮಾಡಿ ಮತ್ತೆ ಜನ್ಮಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ ಆದೇಶದಂತೆ ನಾವೀಗ ಅದನ್ನು ಚಿತ್ರ ಈಗ ನಾವು ಈ ಸಮಾಧಿಯನ್ನು ಮಾಡಿದ್ದೀವಿ, ಕಟ್ಟಿದ್ದೀವಿ. ಸುಮಾರು 1 ವರ್ಷ ಹತ್ತಿರಗಾಗಲೇ ಬಂದು ನೋಡಿ, ಇದರಲ್ಲಿ ಮರ ಇದೆ ನೋಡಿ, ಇದು ಸರೋಳಿ ಮರ ಅಂತ ಹೇಳ್ತಾರೆ. ನೀವು ಇಡೀ ದೇಶದ ಯಾವ ಮೂಲೆಗೆ ಹೋಗಿ ಒಂದು
ಮರ, ಈ ಸರೋಳಿ ಮರ ಹೆಚ್ಚಂದರೆ ಒಂದು ಇಷ್ಟೇ ಒಂದು 4 ರಿಂದ 6 ಇಂಚು ದೊಡ್ಡದಾಗುತ್ತೆ, ಮತ್ತೆ ಸಾಯಿದು. ನೀವು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವುದೇ ಒಬ್ಬ ಒಳ್ಳೆ ಸಸ್ಯ ವಿಜ್ಞಾನ ಅಂತ ಕೇಳಿ, ಸರೋಳಿ ಮರ ಎಷ್ಟು ಸಮಯ ಬದುಕುತ್ತದೆ ಮತ್ತು ಎಷ್ಟು ಅಗಲ ಆಗುತ್ತೆ, ಅದು ಇಷ್ಟು ಒಂದು ಸಾಧಾರಣ ಒಂದು 6 ಇಂಚಿನ ಅಷ್ಟಕ್ಕೆ, ಅದು ಅದಕ್ಕೆ ದೊಡ್ಡದಾಗುದಿಲ್ಲ, ಅದು ಮತ್ತೆ ಸಾಯುದು. ಆದ್ರೆ ಈ ಮರ ಸಾಧಾರಣ ಇಷ್ಟು ತ್ವರೆ ಇದೆ, ನೋಡಿ ನೋಡಿ. ಅದರ ಎಲೆ ತೆಗೆದಿದ್ರೆ ಹಾವು ಬರುತ್ತೆ, ಅದರ ಗೆಲ್ಲು ಕಡಿದ್ರೆ ಹಾವು ಬರುತ್ತೆ. ನೀವು ಅದರ ಮಣ್ಣು ಹೋಗಿ ನೋಡಿ, ನಾವು ಏನು ಮಾಡಿಲ್ಲ ಅದು ಹೇಳಿದ್ರು. ಇದು ಕಟ್ಟೆ ಕಟ್ಟುವಾಗ ನೀವು ಅದರ ಒಂದು ಹಿಡಿ ಮಣ್ಣು ತೆಗೆಯುವಾಗ, ಒಂದು ಹಿಡಿ ಮಣ್ಣು ತೆಗಿಬೇಡಿ, ಅದರಲ್ಲಿ ಹಾವು ನಾಗರಾವು ಬಂದು ಕೂತ್ಕೊಳ್ತದೆ, ಅದರಲ್ಲಿ ಮುಟ್ಟಬಾರದು. ನೀವು ಅದಕ್ಕೆ ಬಿಟ್ಟು ನೀವು ಆವರಣ ಮಾಡಿ ಕಟ್ಟಬೇಕು ಅಂತ ಹೇಳಿದ್ರು. ನಾವು ಅದರ ಯಾವುದೇ ಮಣ್ಣು ಗಿಣ್ಣು ಯಾವುದನ್ನು ನಾವು ಮುಟ್ಟಿಲ್ಲ. ನಾವು ಕಟ್ಟಿ ಆದ ನಂತರ ಅದಕ್ಕೆ ಈ ತಲೆಗಳನ್ನೆಲ್ಲ ಸ್ವಲ್ಪ ಸರಿಸಿ ನೀರು ಹಾಕಿದೆವು, ಅಲ್ಲ ಅವರೇ, ನೀರು ಹಾಕಿದೆವು. ನೀರು ಹಾಕಿದ ವೆರಿ 20 ಮಿನಿಟ್ಸ್ ಆಗಿರ್ಬೋದು. ಇಡೀ ಮಣ್ಣು ಹಳದಿ ಆಯಿತು, ಇಡೀ ಮಣ್ಣು ಹಳದು ಗಂಧದಾಗಿ ಆಗಿದೆ. ಅಲ್ಲಿ ಅನೇಕ ಪವಾಡ, ನಾನು ಅದು ಹೇಳುವುದಿಲ್ಲ, ನೀವು ಅಲ್ಲಿ ಬರಬೇಕು, ನೋಡಬೇಕು. ಅನೇಕ ಪವಾಡಗಳಾಗಿದೆ, ಅನೇಕ ಪವಾಡಗಳಾಗಿದೆ. ಅದು ಮಣ್ಣು ಗಂಧದಾಗಿ ನಿಮ್ಗೆ ಅಲ್ಲಿ ನಿಂತಾಗ ವೈಬ್ರೇಷನ್ ಆಗುತ್ತೆ. ಇದು ನನ್ನ ಅನುಭವ ಹೇಳ್ತಾ ಇದ್ದೇನೆ, ವೈಬ್ರೇಷನ್ ಆಗುತ್ತೆ. ನಾವು ಈ ವಿಚಾರದ ಮೊದಲು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೆವು, ವೀರೇಂದ್ರ ಹೆಗಡೆ ಅವರಲ್ಲಿಗೆ. ಇದು ಸ್ಟಾರ್ಟ್ ಮಾಡುವಾಗ, ಕಲ್ಲು ಸ್ಟಾರ್ಟ್ ಆಗುವ ಮೊದಲು ಎಲ್ಲ ಆದ ನಂತರ ಹೆಗಡೆ ಅವರು ಏನು ಹೇಳಿದ್ರು, ಬಂಟ್ವಾಳರವರೇ, ನಾವೇ ತುಂಬಾ ಜನ ಹೋಗಿದ್ದೇವೆ, ಬಂಟ್ವಾಳರವರೇ ಒಳ್ಳೆಯ ಕಾಲಘಟ್ಟದಲ್ಲಿ ಬಂದಿದ್ದೀರಿ. ನಾನು ತುಂಬಾ ಸಲ ಯೋಚನೆ ಮಾಡಿದೆ, ಪಡುಮಲೆ ಯಾವಾಗ ಉದ್ಧಾರ ಆಗುತ್ತೆ, ಯಾಕೆ ಇದರ ಬಾಗಿಲು ಬಂದಾಗಿದೆ. ನಿಮಗೆ ಗೊತ್ತುಂಟ, ನನಗೆ ಗೊತ್ತಿಲ್ಲ. ಪಡುಮಲೆ ಅನ್ನುವುದು ಹೇಗೆ ಇವತ್ತು ತಿರುಮಲೆ ಜಗತ್ ಪ್ರಸಿದ್ಧ ಆಗಿದೆಯೋ, ಶಬರಿಮಲೆ ಹೇಗೆ ಜಗತ್ ಪ್ರಸಿದ್ಧ ಆಗಿದೆಯೋ, ಹಾಗೆ ಪಡುಮಲೆ ಕೂಡ ಅಭಿವೃದ್ಧಿ ಆದರೆ ಸೇಮ್ ಅದೇ ರೀತಿ ಬೆಳಗುತ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಮುಂದಿಟ್ಟರು. ನನಗೆ ಆಗ ಯಾವ್ದು ಸತ್ಯ ಹೇಳ್ತೇನೆ, ನನಗೆ ಆಗ ಒಂದು ರೀತಿ ಕಂಪನ ಆಯಿತು. ನಿಮಗೆ ಪಡುಮಲೆಯ ಬಗ್ಗೆ ಏನಾದ್ರೂ ದಾಖಲೆಗಳು ಬೇಕು ಅಂತಾದ್ರೆ ನನ್ನಲ್ಲಿದೆ, ನೀವು ಬನ್ನಿ, ನಾನು ಕೊಡ್ತೇನೆ ಅಂತ ಕೂಡ ಹೇಳಿದ್ರೆ, ಬೇಕಾದ್ರೆ ಹೆಗ್ಡೆ ನೀವು ಕೇಳಿ. ಅವರು ಕೊಟ್ಟಂತ ಒಂದು ಧೈರ್ಯ, ಅವರು ಕೊಟ್ಟಂತ ಧೈರ್ಯ ನಮಗೆ ಬಹಳ ಶಕ್ತಿ ಪಡಿದೆ. ಪ್ರಾರಂಭ ಮಾಡಿದೆವು ಸುಮಾರು 40 ವರ್ಷಗಳ ಹಿಂದೆ. ಇದೇ ಜಾಗವನ್ನ ಇಲ್ಲಿಯ ಹಂಪನಕಟ್ಟೆಯಲ್ಲಿ ಇರುವಂತಹ ಜೆ.ವಿ. ಸೀತಾರಾಮ್ ಅಂತಿದ್ದಾರೆ, ನಿಮ್ಗೆ ಗೊತ್ತಿರಬಹುದು. ಅವರು ಹೋಗಿ 40 ವರ್ಷಗಳ ಹಿಂದೆ ಅವರೇ ಒಂದು 10 ಜನ ಇಟ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೋಗಿದ್ರು. ಅದು ಯಾವುದೇ ಕಾರಣಕ್ಕೂ ನಿಂತು ಗೊತ್ತಿಲ್ಲ, ಅಲ್ಲಿ ಹಾವು ಬಂತು ಅಂತ ಹೆದರಿಕೊಂಡು ಅವರು ಅದನ್ನು ಅಲ್ಲಿ ಅರ್ಥದಲ್ಲಿ ನಿಲ್ಲಿಸಿ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಬುದ್ಧಿವಂತ ಇದ್ದ ಕೊಂದ ಕೊಟ್ಟಿಗೆ ಹತ್ಯನಾದರು, ಅದು ಅಲ್ಲಿ ಬ್ರಹ್ಮರ ರಾಕ್ಷಸ ಆಗಿದ್ದ. ನೀವು ಅವನನ್ನು ಮೊದಲು ಉಚ್ಚಾಟಿಸಬೇಕು, ನೀವು ಪ್ರಾರಂಭ ಮಾಡಬೇಕಾದ್ರೆ. ಅವನು ಉಚ್ಚಾಟಿಸಿದ್ರೆ ನೀವು ಇದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಬುದ್ಧಿವಂತನ 8ನೇ ತಲೆಮಾರಿನ ಶ್ರೀನಿವಾಸ್ ಭಟ್ ಅಂತ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರನ್ನ ತರಿಸಿ ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನ ಮಾಡಿ ಅವರಿಗೆ ಮೋಕ್ಷ ಕೊಟ್ಟು ಮತ್ತೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇದು ನಿಮ್ಮ ಗಮನಕ್ಕೆ ತಂದಿದ್ದೇವೆ ನಾವು. ಇದು ಒಂದು ಪ್ರಶ್ನೆ. ಆದ ಕಾರಣ ಈಗ ನಾವು ಕೋಟಿ ಚೆನ್ನಯ್ಯರ ತಾಯಿ ದೇವಿಯ ಸಮಾಧಿ ಆಗ್ತಾ ಇದೆ. ಇದು ಏಪ್ರಿಲ್ ನಾವು ಮಾರ್ಚ್ ಅಲ್ಲಿ ಮಾಡಬೇಕು ಅಂತಿತ್ತು, ಆದರೆ ಮೌಢ್ಯ ಅನ್ನುವಂತ ಒಂದು ಏಪ್ರಿಲ್ 20 ಇದೆ. ಅದು ದಾಟಿ ನಂತರ ಏಪ್ರಿಲ್ ಎಂಡಿನೊಳಗೆ ಅದನ್ನು ನಾವು ಈಗಾಗಲೇ ಆಗಿದೆ. ಒಂದು 10% ಬಾಕಿ ಇದೆ, ಖಾಲಿ ಪಾಲಿಶ್ ಸ್ವಲ್ಪ ಬಾಕಿ ಇದೆ ನಮ್ಮಲ್ಲಿ. ಇದನ್ನು ನಾವು ಮಾಡ್ತಿದ್ದೀವಿ. ಮತ್ತೆ ಇದು ಮುಗಿದ ನಂತರ, ಇದು ಆದ ನಂತರ ನಾವು ಜನ್ಮಸ್ಥಾನಕ್ಕೆ ಈ ಜಾಗವನ್ನ, ನಮ್ಗೆ ಈ ಜಾಗವನ್ನ ಕೇಳಬಹುದು, ಈ ಜಾಗ ಯಾರ ಕೈಯಲ್ಲಿದೆ, ಯಾರ ಸ್ವಾಧೀನದಲ್ಲಿದೆ ಅಂತ. ಈಗ ಜೀರ್ಣೋದ್ಧಾರ ಮಾಡುವ ಜಾಗ ಮಾತ್ರ, ಇನ್ನು ಜನ್ಮಸ್ಥಾನ ಇವರ ಜಾಗದಲ್ಲಿದೆ, ಅವರು ಕೊಡ್ತಾರೆ, ಫ್ರೀ ಆಗಿ ಕೊಡೋದು, ದುಡ್ಡಿಗೆಲ್ಲ. ನಾವು ಈ ಜಾಗ ಇದನ್ನು ನಾವು, ಇದು 10 ಜನ ಬಂಟರ ಕೈಯಲ್ಲಿತ್ತು. ಹೇಳ್ತಿದ್ರು ಹರಿಕೃಷ್ಣ ಬಂಟ್ವಾಳ ಬಂಟರ ಜೊತೆಯಲ್ಲಿ ಇದ್ದಾರೆ ಅಂತ ನಾನು ಸ್ವಲ್ಪ ಮಾಡಿ ಹೇಳ್ತಾ ಇದ್ರು. ಇರ್ಲಿ, ನನಗೇನು ಬೇಸರ ಇಲ್ಲ, ಅದರಲ್ಲಿ ಹೇಳ್ದಕ್ಕೆ ನಂಗೆ ಬೇಸರ ಇಲ್ಲ. ಆದ್ರೆ ಇವತ್ತು ನೋಡಿ, ಚಂದ್ರಾವತಿ 61 ವರ್ಷ, ಮಂಜಪ್ರಯವರ ಹೆಂಡತಿ, 1ನೇ ಪತ್ನಿ, ಆಧಾರ್ ನಂಬರ್ ಕೂಡ ಇದೆ. ಜಯಲಕ್ಷ್ಮಿ ಮಂಜಪ್ರಯವರ 2ನೇ ಪತ್ನಿ. ಮಂಜುಳಾ ವಯಸ್ಸು 31, ಮಂಜಪ್ರಯವರ ಮಗಳು. ಮನೋಹರ ವಯಸ್ಸು 27 ವರ್ಷ, ಮಂಜಪ್ರಯವರ 2ನೇ ಮಗ. ವಿದ್ಯಾರತ್ನ ವಯಸ್ಸು 54, ಭಟ್ಟಪ್ಪ್ಯರಯ್ಯವರ ಪತ್ನಿ. ಪ್ರಚೋದಿನಿ ವಯಸ್ಸು 38 ವರ್ಷ, ಭಟ್ಟಪ್ರಯವರ ಮಗಳು.
ಮೇಘನಾಥ ರೈ ವಯಸ್ಸು 63 ವರ್ಷ, ವೆಂಕಪ್ರಯ್ಯವರ ಮಗ. ಭಾಗೀರಥಿ ವಯಸ್ಸು 71 ವರ್ಷ, ವೆಂಕಪ್ರಯ್ಯವರ ಮಗಳು. ಕುಸುಮಾವತಿ ವಯಸ್ಸು 50 ವರ್ಷ. ನೋಡಿ, ಇದು ಮಂಗಳೂರಿನ ಪುತ್ತೂರಿನ ರಿಜಿಸ್ಟ್ರೇಷನ್ ಆಫೀಸ್ ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿ ಅವ್ರು ನಮಗೆ ಕೊಟ್ಟಿದ್ದಾರೆ. ಫೋಟೋ ಪೇಪರ್ ನಲ್ಲಿ ಬಂದಿದೆ. ನಾವು ಕೊಟ್ಟಿದ್ದೇವೆ. 5 ಪೈಸಾ ತಗೊಳ್ಳಿಲ್ಲ. ಅವ್ರು ಹೇಳಿದ್ರು ಇದು ನಮ್ಮ ದೇವಿ ಬೈದ್ಯನ ಸಮಾಧಿ ಮಾಡಿದಂತ ಸ್ಥಳ, ಅಲ್ಲಿ ಒಂದು ಹುಲ್ಲು ಕೂಡ ಆಗುದಿಲ್ಲ ಅಂತ ಅದಾಗಿದೆ ಬೆಣ್ಣಿಗೆ. ಇದು ನಮಗೆ ಸಂತೋಷ ಕೊಡ್ತೇವೆ, ನಮ್ಮ ತಾಯಿಗೆ ಒಂದು ಮುಕ್ತಿ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರ ಧರ್ಮಾರ್ಥವಾಗಿ ನಮಗೆ ಬರೆದು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಇನ್ನು ಜನ್ಮಸ್ಥಾನ ಸುಮಾರು 1 ಎಕರೆ ಇದೆ. ಅದು ನಮ್ಮ ವಿನೋದ ಅವರ ಬದಿದೆ. ನೋಡಿ, ಆ ಜಾಗವನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಅರಮನೆ, ಜನ್ಮಸ್ಥಾನ, ಉಳ್ಳಾಕಲು, ಪಿಲಿಚಾಮುಂಡಿ ಎಲ್ಲ ಆ ಜಾಗದಲ್ಲಿದೆ, ಅದರಲ್ಲಿದೆ. ಆ ಜಾಗ ಸತ್ಯ ಹೇಳ್ತೀನಿ, ಡಿಕ್ಲರೇಷನ್ ಮುಸ್ಲಿಮರಿಗೆ ಆಗಿತ್ತು. ಯಾರಿಗೆ ಗೊತ್ತಿಲ್ಲ, ಯಾರಿಗಾಗಿತ್ತು? ಮುಸ್ಲಿಮರ ಕೈಯಲ್ಲಿತ್ತು. ಈ ಪುಣ್ಯಾತ್ಮ ಏನ್ ಹೇಳಿದ್ರೆ ಗೊತ್ತಾ ಅವರಿಗೆ, ಸ್ವಾಮಿ ಇದೊಂದು ಜನ್ಮಸ್ಥಾನ, ಕೋಟಿ ಜನರ ಹುಟ್ಟಿದಾಗ ಇದನ್ನು ಬಿಟ್ಟುಕೊಡಿ ನಮಗೆ, ಸಮಾಜ ನಮಗೆ ಹಿಂದೂಗಳಿಗೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿಲ್ಲ. ಆದರೆ ಆ ಜಾಗದಲ್ಲಿ ಹಿಡಿದಂತ ಇವರು ಸಂಪೂರ್ಣ ನಾಶ ಆದರು. ಅದರ ಕಲ್ಲುಗಳನ್ನು ಕೊಂಡೋಗಿದ್ರು. ಕಡೆಗೆ ಅಲ್ಲಿ ಮದ್ರಸೆ ಕಟ್ತಾರೆ ಅನ್ನುವಂತ ಸುದ್ದಿ ಆಯಿತು. ಇವರು ಅದನ್ನು ಒಪ್ಪೋಸ್ ಮಾಡಿದರು. ಅದರ ಹತ್ತಿರವೇ ಇವರ ಜಾಗ ಇದೆ. ಸುಮಾರು 60-70 ಎಕರೆ ಜಾಗ. ವಿನೋದ ಅವರು 165 ಸಿನಿಮಾಗಳನ್ನು ನಟನೆ ಮಾಡಿದ್ದಾರೆ. ಅವರಿಗೆ ಕೋಟಿ ಜನರ ಜಾಗ ಬೇಡ. ಅವರು ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ, ಒಂದು ಈ ಚರಿತ್ರೆಯ ಸ್ಥಳ ಅನ್ಯಮತೀಯರ ಹೋಗಬಾರದು ಅನ್ನುವಂತಹ ಒಂದು ಕೋಟಿ ಜನರ ಮೇಲೆ ಇರ್ತಕ್ಕಂಥ ಶ್ರದ್ಧೆ ಭಕ್ತಿಯ ಪ್ರತೀಕವಾಗಿ ಇವರು ಆ ಸ್ಥಳವನ್ನ ಕ್ರಯಕ್ಕೆ ಪಡ್ಕೊಡಿ, ನನ್ನ ಹತ್ರ ನಾನ್ ತಗೊಳ್ತೇನೆ ಅಂತ ಹೇಳಿ ಅದಕ್ಕೆ ಮಹಮ್ಮದ್ ಬಡಗಣ್ಣೂರು ಅಂತ ತಾಲೂಕು ಪಂಚಾಯತ್ ಸದಸ್ಯರು, ಈಗ ಪುತ್ತೂರಿನ ಕಾಂಗ್ರೆಸ್ಸಿನ ಮಂಡಲ ಅಧ್ಯಕ್ಷರಾದಂತ ನಿಮ್ಮ ಮಹಮ್ಮದ್ ಬಡಗಣ್ಣೂರು ಅವರು ಪಂಚಾಯತ್ಗೆ ಮಾಡಿ ಆ ಜಾಗವನ್ನ ವಿರೋಧಾಳವರಿಗೆ ದುಡ್ಡಿಗೆ ಕೊಟ್ಟರು. ಈ ಮನುಷ್ಯ ತನ್ನ ಹೆಂಡತಿ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನು ಅವರು ಧರ್ಮಾರ್ಥವಾಗಿ ನಮ್ಮ ಈ ಪಡುಮಲ್ಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿಗೆ ಧರ್ಮಾರ್ಥವಾಗಿ ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ನೀವು ಅವ್ರಿಗೆ ಕೇಳಿದ್ರೆ ಯಾವಾಗ ಮಾಡ್ತೀರಾ? ಯಾಕಂದ್ರೆ ಇದು ಮುಗಿಯದೆ ನಮ್ಮ ಮುಟ್ಲಿಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಅವ್ರ ಕೇಳಿಲ್ಲ. ಆದ್ರೆ ಅವ್ರು ರೆಡಿ ಇದ್ದಾರೆ. ಇವತ್ತು ಬೇಕಾದ್ರೆ ಅದಕ್ಕೆಲ್ಲ ಕನ್ವರ್ಷನ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ದಾರೆ. ಇನ್ನು ನಾಡ್ದು ಇದು ಬ್ರಹ್ಮ ಕಳಸ ಆದ ನಂತರ ಅದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಇದು ನಿಮ್ಮ ಮುಂದೆ ನಾವಿಟ್ಟಿರ್ತಕ್ಕಂಥ ಸತ್ಯ ಸಂಗತಿ. ಇನ್ನು ಕೂವೆ ತೋಟ, ದೇವಿ ಬೈದ್ಯತೆ ಹುಟ್ಟಿದಂತ ಮನೆ ಕೂವೆ ತೋಟ ನಿಮ್ಗೆ ತೋರಿಸಿದ್ದೇವೆ. ಅದು ಮೂಲ ಸ್ಥಾನ, ಕೋಟಿ ಚೆನ್ನೈರೆ ನಿಜವಾದಂತ ಮೂಲ ಸ್ಥಾನ. ನಾನು ಕೇಳಿದ ಪತ್ರಕರ್ತರಿಗೆ, ಮೂಲ ಸ್ಥಾನವನ್ನ ನೀವು ನೋಡ್ಬೇಕು, ಕಣ್ಣಲ್ಲಿ ನೋಡ್ಬೇಕು. ಟಿವಿ ಇದೆ, 21ನೇ ಶತಮಾನ, ಯಾವುದೇ ಸಾಮಾಜಿಕ ಜಾಲತಾಣ ನೋಡಬಹುದು. ಅಲ್ಲಿ ಹೋಗಿ ಬನ್ನಿ. ನೀವು ಬಂದ ತಕ್ಷಣ ನಿಮಗೆ ಏನಾದ್ರೂ ಒಂದು ವೈಬ್ರೇಷನ್ ಆಗಿದ್ರೆ ಮತ್ತೆ ಕೇಳಿ ನನ್ನ ಹತ್ರ. ಇವತ್ತಿಗೂ ಆ ಮನೆ ಇದೆ. ಕಡೆ ಅದು ಮುಗಿಯಲ್ಲ ತೆಗೆದು ಇಟ್ಟಿದ್ದಾರೆ. ಈಗೆಲ್ಲ ಅದರ ಆವರಣ ಹೋಗಿ ನಡೆದಿದ್ದೊಂದು ಇದೆ, ಅದಕ್ಕೆ ದೀಪ ಇಟ್ಟು ಆರಾಧನೆ ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರ್ ಇದ್ದಾಗ ಆಗ ನೋಡಿ, ಆ ಕಾಲದಲ್ಲಿ ಅದನ್ನು ತೆಗೆದಿದ್ದಾರೆ. ಯಾಕೆ? ರಾತ್ರಿ ಗೆಜ್ಜೆಯ ಸ್ವರ ಕೇಳ್ತಾ ಇದೆ. ಯಾವತ್ತು ಗೆಜ್ಜೆಯ ಸ್ವರ ಅಲ್ಲಿ ಕೇಳ್ತದೆ, ಗೆಜ್ಜೆ ಆಡೋದು. ಇನ್ನು ಏನಾದ್ರೂ ಯಾರಾದ್ರೂ ಹೋಗಿ ಸುಮ್ಮನೆ ಹೆದರಿ ಏನಾದ್ರು ಆಗೋದು ಬೇಡ ಅಂತ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಮನೆಯಿಂದ ದೊಡ್ಡ ಸುರಂಗ ಇದೆ ನೋಡುವಂಥದ್ದು. ಆ ತುಳಸಿ ಕಟ್ಟೆ ಎಷ್ಟು 500 ವರ್ಷಗಳಿಂದ ತುಳಸಿ ಕಟ್ಟೆ ಹಾಗೆ ಇದೆ. ಬಾವಿ ಇದೆ, ಭೂತಸ್ಥಾನ ಇದೆ, ಅದನ್ನ ನಾವು ಮುಟ್ಲೇ ಇಲ್ಲ, ಹಾಗೆ ಇದೆ. ಸುರಂಗದಲ್ಲಿ ಹಾವು ಬರುತ್ತೆ, ನಿಮ್ಗೆ ಗೊತ್ತಾ? ನೋಡಿ ಬೇಕಾದ್ರೆ ಬಂದು ಕಣ್ಣಿಗೆ ಕಾಣುತ್ತದೆ ನೀವು ಬಂದಾಗ. ಅವರ 8ನೇ ತಲೆಮಾರು, ಪೆಜತ್ತಿನಾರ್ನ 8ನೇ ತಲೆಮಾರು ಕೇಶವ್ ಭಟ್ ಇವತ್ತಿಗೂ ವಿಟ್ಲದ ರುಕ್ಮಯ್ಯ ಪೂಜಾರಿ ಅವರ ಹೆಂಡತಿಯ ತಮ್ಮ ಉಪಾಧ್ಯಕ್ಷರಾಗಿದ್ದರು ಜಿಲ್ಲಾ ಪಂಚಾಯತ್ ಜಗನ್ನಾಥ್ ಸಾಗರ್ ಅವರ ಮನೆಯಿಂದ 25 ಫೀಟ್ ದೂರದಲ್ಲಿ ಅವರದ್ದು ಈ ಮಂದಿರ ಇದೆ, ಅವರ ಮನೆ ಇದೆ. ಇವತ್ತು ಕೂಡ ಅಲ್ಲಿಯ ಶಾಸ್ತಾವ್ ದೇವಸ್ಥಾನದ ಪೂಜೆ ಮಾಡ್ತಾರೆ ಭಟ್. ಅವರು ಪ್ರತಿ ಆದಿತ್ಯವಾರ ಪಡುಮಲೆಗೆ ಬಂದು ಹೂವೆ ತಟ್ಟಕ್ಕೆ ಹೋಗಿ ಅಲ್ಲಿ ಕೈ ಮುಗಿದು ಸ್ನಾನ ಮಾಡಿ ಕೈ ಮುಗಿದು ದೇವಿ ಬೈದ್ಯತೆಗೆ ಕೈ ಮುಗಿದು ಬರ್ತಾರೆ. ಇವತ್ತಿಗೂ ಸಂಡೆ ಬದಲು ಸಿಗುತ್ತಾರೆ ನಿಮಗೆ. ಪ್ರತಿ ಸಂಕ್ರಾಂತಿಗೆ ಬರ್ತಾರೆ ಅವರು. ಹೌದು, ನಿಜವಾದಂತ ದೇವಿ ಬೈದ್ಯತೆ ಮೂಲ ಸ್ಥಾನ. ಇದು ನಮ್ಮ ಪ್ರಶ್ನೆ ಹೊರತು ನಾವು ಯಾರು ಎಲ್ಲಿ ಏನು ಬೇಕಾದ್ರೂ ಮಾಡಿ ನಮ್ದು ಒಬ್ಜೆಕ್ಷನ್ ಇಲ್ಲ. ನಮ್ಗೇನು 280 ಗರಡಿ ಏನು ಗರಡಿ ಮಾಡಿ ಮೂಲ ಎಂಥದ್ದು ಸ್ನಾನ ಮಾಡಿ ಅದು ಎಂಥದ್ದು ಬೇಕಾದ್ರೆ ಮಾಡಿ, ನಮ್ದೇನು ಒಬ್ಜೆಕ್ಷನ್ ಇಲ್ಲ. ಆದ್ರೆ ಇತಿಹಾಸವನ್ನ ಚರಿತ್ರೆಯನ್ನ ತಿರುಚುವಂತಹ ಕೆಲಸಕ್ಕೆ ನಾವು ಯಾರಿಗೂ ಅವಕಾಶ ಕೊಡುವುದು. ಹೋರಾಟ ಮಾಡ್ತೀವಿ. ಇವತ್ತೇ ಶ್ರೀರಾಮಚಂದ್ರನ ಜನ್ಮಸ್ಥಾನ ಆಗಬೇಕು ಅಂತಾದ್ರೆ 76 ಯುದ್ಧಗಳಾಗಿತ್ತು. ಬಾಬರ್ನ ಕಾಲದಿಂದ ಹಿಡಿದು
ಅಕ್ಬರ್ನ ಕಾಲದಿಂದ ಹಿಡಿದು ಔರಂಗಜೇಬನ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದವರೆಗೂ ಜನ್ಮಸ್ಥಾನ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ. ಕಡೆಗೆ ಸುಪ್ರೀಂ ಕೋರ್ಟ್ ಅಂತ ಸತ್ಯ ಆಯ್ತಲ್ಲ, ನಾನು ಅದನ್ನೇ ಹೇಳಿದ್ದು, ಸತ್ಯಕ್ಕೆ ಕೆಲವು ದಿನ ಸೋಲಾಗಬಹುದು, ಆದ್ರೆ ಸತ್ಯ ಯಾವತ್ತೂ ಸಾಯುವುದಿಲ್ಲ ಅಂತ ಹೇಳಿದ್ದೆ. ಅದು ಇವತ್ತು ಸ್ಪಷ್ಟ. ಹೇಗೆ ಜನ್ಮಸ್ಥಾನ ರಾಮಚಂದ್ರನ ಜನ್ಮಸ್ಥಾನಕ್ಕೆ ಆಗಿದೆ ಈ ಮಾತು, ಇವತ್ತು ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಮೂಲಸ್ಥಾನ ಕೂಡ ಇದನ್ನೇ ಹೇಳ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯನ ಚರಿತ್ರೆಯನ್ನ ನಾಶ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಯಾರಿಗೂ ಆಗುವುದಿಲ್ಲ. ಇದಕ್ಕೆ ನಿಮ್ಮ ಬೆಂಬಲ ಬೇಕು ನಮಗೆ. ಇದು ಈ ಚರಿತ್ರೆಯ, ತುಳುನಾಡಿನ ಚರಿತ್ರೆಯ ಜೀವಂತ ಒಂದು ಕಥೆ. ಇದು ಕಥೆ ಅಲ್ಲ, ಇದು ನಿಜವಾದಂತ ಘಟನೆ. ಇದು ಎಷ್ಟು ಜನ ಆರಾಧಿಸ್ತಾರೆ? ಕೋಟಿ ಜನ ಒಂದು ಜಾತಿಗೆ ಸೀಮಿತಗೊಳಿಸುವುದು ಅಕ್ಷಮ್ಯ ತಪ್ಪು. ಕೋಟಿ ಜನ ಇವತ್ತು ಇವರು ಬಂಟರು ಅಂತ ಹೇಳ್ತಾರೆ, ಹರಿಕೃಷ್ಣ ಬಂಟ್ವಾಳ ಬಂಟರೊಟ್ಟಿಗೆ ಇದ್ದಾರೆ ಅಂತ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮ ಮುಖಾಂತರ. ಇವತ್ತು ಧರ್ಮಕ್ಕೆ ಕೊಡ್ತಾ ಇದ್ದಾರಲ್ಲ, ಯಾರು ಕೊಡ್ತಾರೆ ಹೇಳಿ ನಿಮಗೆ? ಯಾರು ಕೊಡ್ತಾರೆ? ಬಂಟ್ರೆ ಕೊಟ್ಟದ್ದು ನನಗೆ, ನಮ್ಮಲ್ಲಿ ಬಂಟ್ರೆ ಕೊಟ್ಟದ್ದು, ನಮ್ಮ ಹತ್ತು ಕೆಲಸ ಕೊಡೋಲ್ಲ. ಈಗ ಜೀರ್ಣೋದ್ಧಾರ ಆಗುದು ಬಂಟ್ರತ್ತೆ, ಜನ್ಮಸ್ಥಾನ ಕೊಡೋದು ಬಂಟ್ರೆ. ಈಗ 8 ಎಕರೆ ಇದಿದೆಯಲ್ಲ ಗದ್ದೆ, ಇವತ್ತಿಗೂ ಅದು ಇರುವುದು ಬಂಟ್ರಲ್ಲಿ. ಅನಿಲಾಜ ಗದ್ದೆ ಇದೆಲ್ಲ ಕೋಟಿ ಜನರು ಗದ್ದೆ ಉಳ್ಕೊಳ್ಳುವಂಥದ್ದು. ಮತ್ತೆ ಬುದ್ಧಿವಂತಂದು ಕೊಂದಂತ ಅನಿಲಾಜ ಗದ್ದೆ ಇದೆಯಲ್ಲ, ಬಾಕಿ ಮಾರು ಗದ್ದೆ ಇದೆಯಲ್ಲ, ಅದು ಬಂಟ್ರದ್ದೇ, ಮನೋಜ್ ಕುಮಾರ್ನದ್ದು. ಎಣ್ಮೂರಿಗೆ ಹೋಗಿ ಸತ್ತಂತ ಅವರನ್ನ ಇದಂತ ಕೊಂದಂತ ಎಣ್ಮೂರಿನಲ್ಲಿ ಯಾರ ಕೈಯಲ್ಲಿದೆ? ಅದು ಬಂಟ್ರಲ್ಲೇ ಕೈಯಲ್ಲಿ. ಇದಕ್ಕೇನು ಅರ್ಥ ಇದೆ? 280 ಗರಡಿಯಲ್ಲಿ ಬೈಲವರ ಕೈಯಲ್ಲಿರೋದು 10 ಗರಡಿಗಳು, ಬಾಕಿ ಎಲ್ಲ ಜೈನರದ್ದು, ಬಂಟರದ್ದು, ಕೊಂಗಣರದ್ದು, ಬ್ರಾಹ್ಮಣರು, ಸಫಲ್ಯರದ್ದು, ದೇವಾಡಿಗರ ಕೈಯಲ್ಲಿದೆ. ಎಲ್ಲರ ಕೈಯಲ್ಲಿ. ಇವರು ಜಾತಿ ವರ್ಗ ಇಲ್ಲದೆ ಅವರು ಆರಾಧನಾ ಶಕ್ತಿಗಳು. ಅವರು ಏನ್ ತಪ್ಪಿದೆ? ನಮ್ಗೆ ತಪ್ಪಿದ್ಯಾ? ನಮ್ದು ಗೊಂದಲ ಇದೆ ನಮ್ಮಲ್ಲಿ. ನಮ್ಗೆ ಯಾವ ಗೊಂದಲವೂ ಇಲ್ಲ. ಅದನ್ನು ನಿಮ್ಮ ಮುಂದಿಟ್ಟು. ಅದಕ್ಕೆ ಜನವರಿ 14ನೇ ತಾರೀಕಿಗೆ ನಮ್ಮ ಆಫೀಸನ್ನ ಈ ಸಮಾಧಿ ಒಳಗೆ ಉದ್ಘಾಟನೆ ಮಾಡ್ಲಿಕ್ಕೆ ಇದ್ದೀವಿ ನಾವು. ಆ ದಿವಸ ತಾವೆಲ್ಲ ಬರಬೇಕು. 21 ಕೋಟಿ ಚೆನ್ನಯ್ಯರನ್ನು ನೆನಪಿಸ್ತಕ್ಕಂತಹ, ಅವರ ಘಟನೆಗಳೆಲ್ಲ ಸ್ಮರಿಸುವಂತಹ ಮತ್ತು ನಿಮಗೆ ಅವರ ಒಂದು ಚಿತ್ರವನ್ನ ನೋಡುವಂತ ಅದ್ಭುತವಾದಂತಹ ಆ ಪುರಾತನದ ಜಾಗ ಹಾಗೇ ಉಂಟು. ಯಾರೂ ಅಲ್ಲಿ ಇಲ್ಲ, ಹಾಗೆ ಇದೆ. ನೀವು ಒಂದು ಕಣ್ಣಿಂದ ನೋಡಬೇಕು ಮತ್ತು ಇದನ್ನ ಜಗತ್ತಿಗೆ ನೀವು ಪರಿಚಯಿಸಬೇಕು, ನಾವಲ್ಲ. ಯಾರೋ ಮಾಡಿ ಎಂತದೋ ಮಾಡಿ ಚರಿತ್ರೆನೇ ಬದಲು ಮಾಡ್ತಾ ಅಂತ ಹೇಳಿದ್ರೆ ಬಹಳ ಕಷ್ಟ. ಈ ಬಗ್ಗೆ ಏನಾದ್ರು ಪ್ರಶ್ನೆ ಇದಕ್ಕೆ? ಯಾಕಂತ ಹೇಳಿದ್ರೆ ಇದೊಂದು ಗೊಂದಲದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಕೆಲವರು. ಅದಕ್ಕೆ ಹೇಳ್ತಾ ಇದ್ದೇನೆ, ಇಲ್ಲಿ ಗೊಂದಲ, ನಮ್ಗೆ ಯಾವ ಗೊಂದಲೂ ಇಲ್ಲ. ಈಗ ಮೊನ್ನೆ ಪತ್ರಿಕೆಯಲ್ಲಿ ಬಂತು, ಹರಿಕೃಷ್ಣ ಬಂಟ್ವಾಳ ಹೇಳಿಕೆಗೆ ಗೆಜ್ಜೆಗಿರಿ ಕ್ಷೇತ್ರ ಖಂಡನೆ ಅಂತ. ನಾನು ಎಲ್ಲಿಯೂ ಕೂಡ ತಪ್ಪಿಯೂ ಕೂಡ ಗೆಜ್ಜೆಗಿರಿ ಕ್ಷೇತ್ರದ ಬಗ್ಗೆ ಉಲ್ಲೇಖ ಮಾಡಿಯೇ ಇಲ್ಲ. ಅಲ್ಲಿ ಕೂಡ ನನ್ನ ಯಾವುದೇ ಭಾಷಣದ ಕ್ಲಿಪ್ಪಿಂಗ್ ತೆಗೀರಿ. ನಾನು ಪುತ್ತೂರಲ್ಲಿ ಭಾಷಣ ಮಾಡಿದ್ದೀನಿ, ಬೆಳ್ತಂಗಡಿಯಲ್ಲಿ ಭಾಷಣ ಮಾಡಿದ್ದೀನಿ, ಬಂಟ್ವಾಳದಲ್ಲಿ ಈ ಬಗ್ಗೆ ಮಾತಾಡಿದ್ದೀನಿ, ಇದಕ್ಕೊಂದು ಅಭಿವೃದ್ಧಿಗೋಸ್ಕರ. ಎಲ್ಲಿಯೂ ಕೂಡ ನಾನು ಮಾಡಿಲ್ಲ. ಆದರೆ ಅವರು ಯಾಕೆ ನನ್ನ ಬಗ್ಗೆ ಯಾಕೆ ಉಲ್ಲೇಖ ಮಾಡಿದ್ರು? ಖಂಡನೆ ಅವ್ರು ಯಾಕೆ ಖಂಡನೆ? ನಾನು ಏನದ್ರಲ್ಲಿ ಇನ್ನು ನೀವು ನೋಡಿ, ಅದರಲ್ಲಿ ನಾನು ಭಾಷಣ ನಿಮ್ಮ ಎಲ್ಲ ಇದರಲ್ಲಿದೆ. ನಾನು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ. ಯಾಕೆ ಮಾಡಿದ್ರು? ನಾವು ಮಾತಾಡೋದು ದೇವಿ ಬೈದಿಗೆ ಮೂಲ ಸ್ಥಾನ, ಒರಿಜಿನಲ್ ಮೂಲ ಸ್ಥಾನ ಬೆಳಗಬೇಕು, ಒರಿಜಿನಲ್ ಜನ್ಮಸ್ಥಾನ ಬೆಳಗಬೇಕು. ಇದು ಎರಡು ಬಿಟ್ಟರೆ ಬೇರೆ ಯಾವ ಪ್ರಶ್ನೆ ಇಲ್ಲ. ನಮ್ಗೆ ಅವ್ರು ಏನು ಮಾಡಿದ್ರು ನಮ್ಗೆ ಏನು? ಗೆಜ್ಜೆಗಿರಿ ಅವರು ಅದು ಈಗ ಇದೇ ಪ್ರಶ್ನೆ ನಾನು ಕೇಳೋದು. ನಿಮ್ಗೆ ಸತ್ಯ ಹೇಳ, ನಿಮ್ಮನ್ನು ಕೋಟಿ ಚೆನ್ನಯ್ಯರು ಇದು ಹೇಳಿಸ್ತಾ ಇದ್ದಾರೆ. ಇದು ಕೋಟಿ ಚೆನ್ನಯ್ಯರೇ ನಿಮ್ಮನ್ನು ಬಾಯಿಂದ ಹೇಳ್ತಿರೋದು. ಯಾಕೆ ಹೇಳಿ ಅಂತ ಹೇಳ. ಇಲ್ಲ ಸತ್ಯ. ಗೆಜ್ಜೆಗಿರಿ ನಂದನ ಬಿತ್ತಿಲು ಅನ್ನುವಂತಹ ಹೆಸರು ಕೋಟಿ ಚೆನ್ನಯ್ಯರ ಯಾವುದೇ ಪುಸ್ತಕದಲ್ಲಿ ಇಲ್ಲ. ಈ ನೋಡಿ, ಇದು 2002ರಲ್ಲಿ ಕೋಟಿ ಚೆನ್ನಯ್ಯ ಪ್ರಾರ್ಥನಾ ಸಂಪುಟ ಅಂತ 50 ಜನ ದಾಮೋದರ ಕಲ್ಮಾಡಿಯವರ ನೇತೃತ್ವದಲ್ಲಿ, ಪ್ರಧಾನ ಸಂಪಾದಕರು ಪ್ರೊಫೆಸರ್ ಮಲ್ಲೇಶ್ವರ ವೆಂಕಟೇಶ, ಸಂಪಾದಕರು ದಾಮೋದರ ಕಲ್ಮಾಡಿ, ಸಹಸ ಬನ್ನಂಜೆ ಬಾಬು ಮೀನ್ರು, ದಿವಂಗತ ಅದು ಮೋಹನ್ ಕೋಟೆ ಅವರು ಪ್ರೊಫೆಸರ್ ಆಗಿದ್ರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ವಿಗಾ ನಾಯಕ್, ನಿಮ್ಗೆ ಗೊತ್ತಿರುವ ಹೆಸರು ಸಾಹಿತ್ಯ ಅವರು.
ಎರಡನೇ ಕೃಷ್ಣಯ್ಯ, ಬಸವರಂತ ಪಾಟೀಲ್. ನೋಡಿ ನಿಮ್ಗೆಲ್ಲ ಇವರು ಯಾರು ಕೂಡ ಮೂರ್ಖರಲ್ಲ. ಸಲಹೆಗಾರರು ಡಾಕ್ಟರ್ ಕೆ ಚಿನ್ನಪ್ಪಗೌಡ, ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು, ಕನ್ನಡಾಡಿ ವಾದಿರಾಜ ಭಟ್, ತುಕಾರಾಮ್ ಪೂಜಾರಿ, ಎ ನರಸಿಂಹ ಬೊಮ್ಮೆರಬೆಟ್ಟು, ಶ್ರೀಮತಿ ಸುಲೋಚನಾ ತಿಲಕ್, ಮುದ್ದು ಬೆಳ್ಳೆ, ಚಂದ್ರ ಸುವರ್ಣ, ಎಂ ಕೆ ಕುಕ್ಕಾಜೆ, ರಮಾನಾಥ್ ಕೋಟೆಕಾರ್, ಚಂದ್ರರಾಜ್ ಬೆರಂಬಳ್ಳಿ ಮತ್ತು ತುಂಬಾ ಒಂದು 25 ಜನ ಹೆಸರು ಹಾಕಿದ್ದಾರೆ. ಇಲ್ಲಿ ಇದು 50 ಜನ ಇದ್ದಾರೆ. 50 ಜನ ಸೇರಿ ವಕ್ಫ ನರಂಗ ಪರವ ಅಂತ ಕೋಟಿ ಕಟ್ಟುವಂತಹ ಒಬ್ಬ ವ್ಯಕ್ತಿಯರು. ಅವರನ್ನು ಕುತ್ಕೊಳಿಸಿ 5 ಜನ ಪರವರು ಮತ್ತು ಆದಿ ಉಡುಪಿ 5 ಪೂಜಾರಿ ಎನ್ನುವ ಹೆಂಗಸನಿಂದ ಕೋಟಿ ಚೆನ್ನರ ಇಡೀ ತುಳುವ ಪಾರ್ಧನವನ್ನ ಟೇಪ್ ರೆಕಾರ್ಡ್ ಮಾಡಿ ಮತ್ತೆ ಅದನ್ನು ಕನ್ನಡದಲ್ಲಿ ಪಾರ್ಧನ ಮತ್ತು ಕನ್ನಡ ಭಾವಾರ್ಥಗಳನ್ನು 2002ರಲ್ಲಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ. ಇದರಲ್ಲಿ ಅಲ್ಲಿಯಾದ್ರೂ ಗೆಜ್ಜನಿಗಿರಿ ಉಂಟ ಕೇಳಿ? ಇಲ್ಲ. ನೋಡಿ ಎಲ್ಲಿ ಪ್ರಾರಂಭ ಆಗಿದೆ ತಿರುವಿಕೆ ಹೆಸರು ನೋಡಿ. ಇದು ಸರಿ, ಅದಕ್ಕೆ ದೊಡ್ಡದು ಮಾಡಿದ್ದು ನಾನು ನನ್ನ ವಾಟ್ಸಪ್ ನಲ್ಲಿ ನಾವು ಅಲ್ಲಿ ಫೋಟೋ ತೆಗೆದಿದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಕೋಟಿ ಶ್ರೀ ಕ್ಷೇತ್ರ ಗೆಜ್ಜಗಿರಿ ನಂದನ ಬಿತ್ತರು ಆದಿದೈವ ಧೂಮಾಮತಿ ಸಾಯನ ವೈದ್ಯ ದೇವಿ ವೈದ್ಯ ಮೂಲಸ್ಥಾನ ಅಂತ ಹೇಳ್ತಾರೆ. ಸಾಯನ ವೈದ್ಯ ಮೂಲಸ್ಥಾನ ಆಗಿರ್ಬೋದು, ಅದಕ್ಕೆ ನಮ್ಗೆ ಯೋಚನೆ ಇಲ್ಲ. ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಪಡುಮಲೆ ಹಾಕಿದ್ರು. ಫಸ್ಟ್ ಹಾಕಿದ್ರು ಕೋಟಿ ಚೆನ್ನಯ್ಯ ಜನ್ಮಸ್ಥಾನ. ಅದು ಜನ್ಮಸ್ಥಾನವ? ಸ್ವಲ್ಪ ಸಮಯ ಆಯ್ತು. ಒಬ್ಬ ಬುದ್ಧಿವಂತ ಪತ್ರಕರ್ತ ಇದ್ದ ಅವರೊಟ್ಟಿಗೆ, ಗೆಜ್ಜನಗಿರಿಯಲ್ಲಿ ಒಬ್ಬ ಬುದ್ಧಿವಂತ ಪತ್ರಕರ್ತ ಇದ್ದಾನೆ. ಅದರಲ್ಲಿ ಆತ ಏನ್ ಮಾಡಿದ ಅಂತ ಹೇಳಿದ್ರೆ, ಆ ಪತ್ರಕರ್ತ ಇದು ಹರಿಕೃಷ್ಣರಿಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ, ಅವರು ಇನ್ನೇನಾದ್ರೂ ಅದಕ್ಕೆ ಪಡುಮಲೆ ಬೇಡ, ಅದನ್ನು ತೆಗೆದು ಕೋಟಿ ಚೆನ್ನಯ್ಯ ಅಂತ ಮತ್ತೆ ಗೋಲ್ಡ್ ನೋಡಿ. ಕೋಟಿ ಚೆನ್ನಯ್ಯ ಮೂಲಸ್ಥಾನ ಅಂತ ಹಾಕಿಸಿದ, ಪಡುಮಲೆ ಅಂತ ಹಾಕಿದ. ಆಯ್ತಲ್ಲ, ಇದು ಗೆಜ್ಜಗಿರಿ ಹಾಕ್ಬೇಕು. ಪಡುಮಲೆ ಯಾಕೆ ಹಾಕಿದ? ಈಗ ಪಡುಮಲೆ ತೆಗಿದ್ದಾರೆ, ಈಗ ಪುತ್ತೂರು ಅಂತ ಮಾತ್ರ ಹಾಕಿದ್ದಾರೆ. ಏನು, ಈಗ ಪಡುಮಲೆ ತೆಗೆದು ಪುತ್ತೂರು ಅಂತ ಹಾಕಿದ್ದಾರೆ. ನೀವು ನೋಡಿ, ಅವರ ಗೆಜ್ಜಗಿರಿಗೆ ಯಾರಿಗೆ ಸನ್ಮಾನ ಮಾಡಿದರೆ ಅದು ಬರ್ತದೆ, ಅದರಲ್ಲಿ ಅವರ ಆಗಿ ಹೋಗ್ತಾರೆ. ನಾನು ಕೇಳ್ತಾ ಇದ್ದೇನೆ, ನೀವು ಒಬ್ಬ ರಾಜಕಾರಣಿ ಏನಾದ್ರೂ ಸ್ವಲ್ಪ ಲಂಚ ತಗೊಂಡ್ರೆ ಪೇಪರ್ನಲ್ಲಿ ಹಾಕ್ತೀರಾ, ಒಬ್ಬ ಮಂತ್ರಿಗೆ ಮಾಡಿದ್ರೆ ಹಾಕ್ತೀರಾ. ಇದೊಂದು ಎಷ್ಟು ದೊಡ್ಡ ಹಗರಣ ಗೊತ್ತಿದೆಯಾ? ನಾನು ಹೇಳಬಾರ್ದಿತ್ತು, ನಾನು ಇಷ್ಟವರೆಗೆ ಬಾಯಿ ಬಿಟ್ಟಿಲ್ಲ. ನನ್ನ ಬಗ್ಗೆ ಅವರು ಈ ರೀತಿ ಮಾಡಿದ್ರೆ, ಖಂಡನೆ ಮಾಡಿದ್ರೆ ನಾನು ಏನು ಮಾಡಿಲ್ಲ, ಅವರು ಸುದ್ದಿ ತೆಗಿಲ್ಲ. ಆದ್ರೆ ಈಗ ಸುದ್ದಿ ತೆಗಿಸ್ಬೇಕಂತ ಪತ್ರಕರ್ತರು ಕೇಳಿದ್ದು, ನಾನಲ್ಲ. ಅದು ಯಾಕೆ ಅಂತ, ಅದು ಕೋಟಿ ಚೆನ್ನೈಗೆ ಇಳಿಸುದು. ಈಗ ಸತ್ಯ ಅಂದ್ರೆ ಕೋಟಿ ಚೆನ್ನೈಗೆ ಆಗಿದೆ. ಈಗ ಗೊಂದಲ ನಮ್ಮಲ್ಲಿಲ್ಲ, ಅವರಲ್ಲಿ ಬಹಳಷ್ಟು ಗೊಂದಲ ಆಗಿದೆ. ಇನ್ನು ಯಾವಾಗ ರಕ್ತಪಾತ ಆಗುತ್ತೆ ನನಗೆ ಗೊತ್ತಿಲ್ಲ. ಫಸ್ಟಿಗೆ ಇನ್ಸಿಡೆಂಟ್ ಏನಾಯ್ತು ಗೊತ್ತಾ? ಅದರ ಅಧ್ಯಕ್ಷರಾಗಿದ್ದವರು ಕಂಕನಾಡಿ ಗರೋಡಿಯ ಚಿತ್ತರಂಗ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟು ಅಂತ ಪ್ರಶ್ನೆ ಕೇಳಿದವರ ಹತ್ರ. ಯಾಕೆ ರಾಜೀನಾಮೆ ಕೊಟ್ಟರು? ಅವರ ಸುರಿಗೆ ಹೋರಾಟ ಮಾಡಿದ್ರು, ಅವ್ರು ಭಾರಿ ಜೋರಿನಲ್ಲಿ ಹೋಯ್ತು. ಅವರಿಗೆ ಗೊತ್ತಾಯ್ತು ಇದು ನಾಳೆ ನನಗೆ ಮುಖ ನೋಡುದು ಹೇಗೆ ಸಮಾಜದವರದ್ದು, ಇದೆಲ್ಲ ಡೋಂಗಿ, ಇಲ್ಲಿ ಯಾವ ಸತ್ಯ ಅಲ್ಲ. ಅವ್ರಿಗೆ ಗೊತ್ತಾಯ್ತು. ಅವರಿಗೆ ಅಲ್ಲಿಯೂ ಪ್ರಶ್ನೆ ಬಂತು, ಎಲ್ಲಿ ಕಂಕನಾಡಿ ಗರೋಡಿಯಲ್ಲಿ ಇದು ಹಾರಿಸಿ ನೋಡಿದ್ರು, ಹೋಗ್ಬೇಡ ಅಂತ ಹೇಳಿದ್ದು ಕೋಟಿ ಚೆನ್ನಯ್ಯ. ಚಿತ್ತರಂಜನ್ ರಾಜೀನಾಮೆ ಕೊಟ್ಟರು. ಹೇಳ್ತಾ ಇದ್ದೀನಿ ಸ್ವಾಮಿ, ಕೋಟಿ ಇಷ್ಟು ನನಗೆ ಲೆಕ್ಕ ಜ್ಞಾನ ಇಲ್ಲ, ಆದ್ರೆ 13 ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ಸುದ್ದಿ ಅವರು. ಎಷ್ಟು? 13 ಕೋಟಿ. ಒಂದು ತುಂಡು ಭೂಮಿ ಅವರ ಹೆಸರಿನಲ್ಲಿ ಇಲ್ಲ. ಅಲ್ಲಿ ಒಂದೇ ಒಂದು ತುಂಡು ಭೂಮಿ, 1 ಇಂಚು ತುಂಡು ಇಲ್ಲ. ಆ ಕಟ್ಟಿದಂತಹ ಇವರು ಕಟ್ಟಿದಾರಲ್ಲ, 13 ಕೋಟಿ ಖರ್ಚು ಮಾಡಿದಾರಂತ ಒಬ್ಬ ಇಂಜಿನಿಯರ್ ಕಳಿಸಿ ನೋಡಿ, ಇದು ನಿಜಕ್ಕೂ ತನಿಖೆ ಆಗಬೇಕು. ಸಾರ್ವಜನಿಕರ ದುಡ್ಡು ಇದೆ, ತನಿಖೆ ಆಗಬೇಕು ನನ್ನ ದೃಷ್ಟಿಯಲ್ಲಿ. ಅಲ್ಲಿ ಆ ಜಾಗ ಇರುವುದು ಶ್ರೀಧರ ಪೂಜಾರಿ ಅನ್ನೋ ಹೆಸರಿನಲ್ಲಿ ಇದೆ, ಅದಕ್ಕೆ ಕನ್ವರ್ಷನ್ ಆಗಿಲ್ಲ. ನೋಡಿ, ಶ್ರೀಧರ ಪೂಜಾರಿ 1 ಎಕರೆ 85 ಸೆನ್ಸ್, 1 ಎಕರೆ 1 ಎಕರೆ 75 ಸೆನ್ಸ್, ಒಟ್ಟಿಗೆ 3 ಎಕರೆ ಚಿಲ್ಲರೆ ಇದೆ. ಇದು ಶ್ರೀಧರ ಪೂಜಾರಿಯ ಹೆಸರಿನಲ್ಲಿದೆ. ಇಷ್ಟು ಖರ್ಚು ಮಾಡಿದಂತಹ ಇಷ್ಟು ಜನರ ಅದು ಬಿಲ್ಲವರದು ಅಂತ ಹೇಳ್ಕೊಂಡು ಬಿಲ್ಲವ ಸಮಾಜವನ್ನ ಹೇಗೆ ವಂಚನೆ ಮಾಡಿದ್ರು ನೋಡಿ. ಅವರು ಈಗ ನಾವು ನೋಡಿ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವರಿಂದ ರೆಕಾರ್ಡ್ ಮಾಡಿಸಿ ತಗೊಂಡಿದ್ದೇವೆ. ಅಂದ್ರೆ ನಾಳೆ ನೀವೇನಾದ್ರೂ ಈಗ ಇಷ್ಟೊಂದು ನಾವು ತಗೊಂಡಿಲ್ಲ, ಕಲೆಕ್ಷನ್ ಮಾಡಿಲ್ಲ ದುಡ್ಡು, ಇನ್ನು ಹೋಗ್ಬೇಕಷ್ಟೇ ನಾವು. ನಾಳೆ ನೀವು ಅದು ನಿಮ್ದು ಏನಿದೆ ಅಂತ ಕೇಳಿದ್ರೆ ತೋರಿಸ್ಬೇಕಲ್ಲ, ಅದಕ್ಕೆ ರೆಡಿ ಮಾಡಿಟ್ಟಿದ್ದೀವಿ. ಇದು ಆಗದೆ ನಾವು ಮುಟ್ಟಿಲ್ಲ.
ಈ ಜನ್ಮಸ್ಥಾನ ಮುಟ್ಟಿಲ್ಲ, ಯಾಕೆ ಇವ್ರು ನಮಗೆ ಬರೆದು ಕೊಡ್ಬೇಕು, ಆನಂತರ ನಾವು ಮುಟ್ಟೋದು. ಇಲ್ಲಿ 1 ಸೆನ್ಸ್ ಕೂಡ ಅವರ ಹೆಸರಲ್ಲಿ ಇಲ್ಲ. ಅವರೊಟ್ಟಿಗೆ ಉಲ್ಲಾಸಕೋಟೆ ಅಂತ ಇದು ಸುದ್ದಿಯಾಗಿ ಉಲ್ಲಾಸಕೋಟೆ ಅನ್ನೊಬ್ರು ತೆಗೆದು ಉಂಟಲ್ಲಿ ಒಂದು 3 ಎಕರೆ 80 ಸೆನ್ಸ್, 3 ಎಕರೆ 84 ಸೆನ್ಸ್ ಉಲ್ಲಾಸಕೋಟೆ ಅಂತ ತೆಗೆದುಕೊಂಡ್ರು. ಹೌದು, ನೋಡಿ, ಉಲ್ಲಾಸ್ ಕೆ ಎ ಸನ್ ಆಫ್ ವಿಠಲ ಪೂಜಾರಿ ಇವರ ಹೆಸರಿನಲ್ಲಿದೆ. ಇದು ಒಂದು ಮುಸ್ಲಿಮರಿಂದ ತೆಕೊಂಡ ಸ್ಥಳ. ಯಾರ್ದು? ಇದು ಕೂಡ ಒಂದು ಮುಸ್ಲಿಮರು ತಗೊಂಡದವ್ರು ಜಾಗ. ಅದು ಎಂಟ್ರೆನ್ಸ್ ಬೇಕು ಅದಕ್ಕೆ ಹೋಗ್ಲಿಕ್ಕೆ, ಅದಕ್ಕೆ ತಗೊಂಡಿದ್ದು ಮದುವೆಗೆ. ಈ ಎಲ್ಲ ಬಿಲ್ಡಿಂಗ್ ಗಳು ಮಾಡಿದಾರಲ್ಲ, ಇದೆಲ್ಲ ಶ್ರೀಧರ್ ಪೂಜಾರಿ ಇದೆ. ಏನ್ ಹೇಳ್ತಾರೆ ಅದಕ್ಕೆ? 13 ಕೋಟಿ ಖರ್ಚು ಮಾಡ್ತೇನೆ ಅಂತ ಹೇಳ್ತಾರೆ. ಯಾರ ಜಾಗದಲ್ಲಿ? ಗಿಜ್ಜಗಿರಿ ನಂದನ ಬಿತ್ತಿನ ಹೆಸರಿನಲ್ಲಿ 1 ಸೆನ್ಸ್ ಜಾಗ ಇಲ್ಲ. ಇದು ಬಿಲ್ಲವ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಶ್ರದ್ಧೆ, ಭಕ್ತಿ, ನಂಬಿಕೆ, ಪ್ರಾಮಾಣಿಕತೆಗೆ ಬಿಲ್ಲವ ಸಮುದಾಯ ಮೊದಲ ಸ್ಥಾನ ಇರ್ತದೆ. ಎಂತ ಒಂದು ನಂಬಿದವರಿಗೆ ಕೊರಳು ಕೊಡುವಂತ ಜಾತಿ ಬಿಲ್ಲವರು, ನಂಬಿದವರಿಗೆ ಕೊರಳು ಕೊಡತಕ್ಕಂಥ ಬಿಲ್ಲವರು. ಅಂತಹ ಬಿಲ್ಲವರನ್ನ ಈಗ ಮೋಸದಿಂದ ಇವರು ಏನೇನೋ ಮಾಡಿ ಯಾವುದೋ ಕಾರಣ ಮೂಲ ಸ್ಥಾನ ಹಿಡ್ಕೊಂಡು, ಜನರಿಗೆ ಗೊತ್ತಿಲ್ಲ ಮೂಲ ಸ್ಥಾನ ಯಾರು ಅಧ್ಯಯನ ಮಾಡಿಲ್ಲ. ನೀವು ಬೇಕಾದ್ರೆ ಕೇಳಿ, ಎಷ್ಟೋ ಜನರಿಗೆ ಇದು ಓದಿದ್ದೇ ಗೊತ್ತಿಲ್ಲ, ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿರೋದು ಅದು ಅಲ್ಲ ಅಂತ. ಅದು ಹೇಳಲಿಕ್ಕೆ ಧೈರ್ಯ ಇಲ್ಲ. ನಾನು ಕೇಳಿದೆ ಕೆಲವರ ಹತ್ರ, ಸರ್ ನಿಮಗೆಲ್ಲ ಗೊತ್ತಿದ್ದು ಯಾಕೆ ಸಂಬಂಧ? ನಾನು ಪೆಟ್ಟು ಹಾಕಿರೋ ಈಗಲೇ ತಡೆಯರ ಅಂತ ಅಂದ್ರೆ ರೌಡಿಸಮ್ ಹೇಳ್ತದೆ. ನೀವು ನೋಡಿ ಸಾಮಾಜಿಕ ಜಾಲದಲ್ಲಿ ನನಗೊಂದು ಬೈಯುವುದು ನೋಡಿ ನೀವು ಎಂತೆಂತ ಬೈತಾ ಇದ್ದಾರೆ. ಅವರ ಮುಖ ನೋಡಿ ಎದುರಿನಲ್ಲಿ. ಅವನು ರಾತ್ರಿ ಬಾರ್ನಲ್ಲಿ ಕೂತ್ಕೊಳ್ಳೋದು, ನಾವು ಕುಡಿಯುವುದಿಲ್ಲ, ಬಾರಲ್ಲಿ ಕೂತು ಬೆಳಿಗ್ಗೆ ಆಗೋದು ಬರೆಯೋದು. ಇಂಥವರೇ ಇರೋದು ಅದರಲ್ಲಿ. ಈಗ ನನಗೆ ಆಗುತ್ತೆ ಇತಿಹಾಸ ಬೇಸರ ಮಾಡ್ಕೊಳ್ಬೇಡಿ. ಕೋಟಿ ಚೆನ್ನಯ್ಯರ ಹತ್ಯೆಗೆ ಸಂಚು ಹೂಡಿದವ ಯಾರು ಅಂತ ಕೇಳಿದ್ರೆ, ಪಂಜದ ದೇವಬಳ್ಳಾಲನ ಮಂತ್ರಿ ಆಗಿದ್ದಂತೆ ಚಂದುಗಿಡಿ. ನೀವು ಕತೆ ಓದಿ. ಕೇಮರಬಳ್ಳಾಲನ ಮಂತ್ರಿ ಆಗಿರ್ತಕ್ಕಂಥ ಚಂದುಗಿಡಿ. ಚಂದುಗಿಡಿ ಯಾವ ಜಾತಿವ ಗೊತ್ತಿದೆ ತಮಗೆ? ಪತ್ರಕರ್ತರ ಕೇಳ್ತಾರೆ, ಚಂದುಗಿಡಿ ಯಾವ ಜಾತಿ ಸೇರಿದವನು? ಬಿಲ್ಲವ ಜಾತಿಗೆ ಸೇರಿದವನು. ಕೋಟಿ ಚೆನ್ನಯ್ಯರು ಪಡುಮಲೆ ಬಿಟ್ಟು ಪಂಚ ಕಡೆ ಹೋದಾಗ ಪಡುಮಲೆಯಲ್ಲಿ ತನ್ನ ಸಾಯನ ವೈದ್ಯ ಮಾವ ಆಗುವ ದೇವಿ ವೈದ್ಯದನ್ನ ಸಾಕಿದಂತ ಹೇಳಿಕೊಂಡು ಅವರಿಗೆ ಮಾವ ಆಗಿದೆ. ಮಾವನ ಕಾಶಾ ತಂಗಿ ಕಾಂತನ ವೈದ್ಯ ಮೊದಲ ಹೆಂಡತಿ ದೇವಿ ವೈದ್ಯದಿಯ ಮಗಳು ಕಿನ್ನಿದಾರನ ಮನೆ ಪಂಜದಲ್ಲಿ ಇವತ್ತಿಗೂ ಇದೆ. ಎಡಮಂಗಲದಲ್ಲಿ ಇವತ್ತಿಗೂ ಇದೆ. ನೀವು ನೋಡಬಹುದು, ಇವತ್ತಿಗೂ ಆ ಮನೆ ಇದೆ. ಅದರಲ್ಲಿ ಪಟ ಇದೆಯಲ್ಲ ಕಿನ್ನಿದಾರ, ತೋರಿಸುತ್ತೆ ಅವರಿಗೆ. ಅಲ್ಲಿ ಕೋಟಿ ಚೆನ್ನಯ್ಯರು ಪಂಜಕ್ಕೆ ಪ್ರವೇಶ ಮಾಡಿದಾಗ ಅವರನ್ನ ಕತ್ತಲೆ ಕೋಣೆಯಲ್ಲಿ ಇಟ್ಟವರೇ ಈ ಬಿಲ್ಲವಾಗಿರ್ತಕ್ಕಂಥ ಚಂದುಗಿಡಿ. ಅದನ್ನ ಹೇಳಿದ್ರು ಪದ್ಯದಲ್ಲಿ, ಕತ್ತಲೆ ಕೋರಿಡುವುಲ್ಲ ಬೊರ್ಪು ಕೊರ್ಲ ಓ ಬರಮ್ಮ ಅಂತ ಪಂಚ ಹೇಳಿದ್ರಲ್ಲ. ಎಂಗುಲು ಕತ್ತಲೆ ಕೋರಿಡುವುಲ್ಲ ಸಾಧಿತೋ ಜಾವು ಓಲ್ಲ. ಯಾರು ಕೇಳಿ ಸ್ವಾಮಿ? ಈ ಕೋಟಿ ಚೆನ್ನಯ್ಯನ ಕತ್ತಲೆ ಹಾಕಿದ್ರೆ ಯಾರ? ಅವನು ಬಿಲ್ಲವ ಒಬ್ಬ ಚಂದುಗಿಡಿ. ಇವತ್ತು ಹೆಣ್ಮೂರ್ನ ದೇವಬಳ್ಳಾಲರಲ್ಲಿ ಹೋಗಿ ಅಲ್ಲಿ ಕೂಡ ಇವರಿಗೆ ಇಲ್ಲಿ ನಿಜವಾದಂತ ಪೆರುಮಾಳ್ ಬಳ್ಳಾಲರು ಇವರನ್ನು ಕೊಲ್ಲಿಕ್ಕೆ ಕಾರಣನೇ ಬಿಲ್ಲವ ಅವನಾಗಿರ್ತಕ್ಕಂಥ ಚಂದುಗಿಡಿ. ಅದೇ ಚಂದುಗಿಡಿಯ ಬುದ್ಧಿಯನ್ನು ಇಲ್ಲಿ ಇವರು ಅವರ ಚರಿತ್ರೆಯನ್ನ ನಾಶ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಅದು ನನಗೆ ಬೇಸರ. ಕೋಟಿ ಚೆನ್ನಯ್ಯ ಭಕ್ತಿ ಇದ್ದವರು ಖಂಡಿತ ಈ ಕೆಲಸ ಮಾಡೋದಿಲ್ಲ. ಆದರೆ ಚಂದುಗಿಡಿಯ ಅನುಯಾಯಿಗಳು ಇಂಥ ಕೆಲಸ ಮಾಡ್ತಾರೆ. ಅಲ್ಲ, ನೀವು ಆವಾಗಲೇ ಯಾಕೆ ಆಕ್ಷೇಪ ಮಾಡಲಿಲ್ಲ ಇದ್ರಲ್ಲಿ? ಯಾರನ್ನ? ನಾನು ಹೇಳಿದ ಈ ಬೋರ್ಡ್ ತೆಗೆದು ನೋಡಿ, ನಾನು ಸ್ಟೇಟ್ಮೆಂಟ್ ಕೊಟ್ಟೆ. ಅಲ್ಲ, ಇಂಥದ್ದು ಡೆವಲಪ್ಮೆಂಟ್ ಆಗುವಾಗ ಹೇಳಿದೆ ಈ ಚರಿತ್ರೆ ತಿರುಗಿಸ್ತಾ ಇದ್ದೀರಿ ಅಂತ ಯಾಕೆ ಪ್ರಶ್ನೆ? ಯಾರತ್ತ ಕೇಳಬೇಕು? ನಾನು ಹೇಳಿದ್ದೇನೆ, ನೀವು ನೋಡಿ ನಾನು ಮಾಡಿದ್ದೇನೆ. ಇವತ್ತು ಯಾಕೆ ಜೋರ್ನಲ್ಲಿ ಮಾತಾಡ್ತಾ ಹೇಳಿದ್ರೆ ಅವ್ರು ನಾನು ಮಾತಾಡೋದು ಹಾಗಿದೆ. ಅದಕ್ಕೆ ನನಗೆ ಬೈಗಳು ತುಂಬಾ ಸಿಕ್ಕಿದೆ. ಏನು ಬರ್ದಿದ್ದಾರೆ ನಿಮ್ಗೆ ಗೊತ್ತಿಲ್ಲ, ಎಂತೆಂತ ಬರ್ದಿದ್ದಾರೆ. ಮತ್ತೆ ನಮ್ಮ ಬಿಲ್ಲವರು ಪಕ್ಕ ಅವರು ಒಮ್ಮೆ ನೋಡಿದ್ರೆ ಹೀಗೆ ಮತ್ತೆ ಪಕ್ಕ ತಿರುಗಿ ನೋಡುದಿಲ್ಲ. ಈಗ ಗೊತ್ತಾಗಿದೆ, ಸ್ವಲ್ಪ ಗೊತ್ತಾಯ್ತಲ್ಲ. ನಾನು ಹೇಳಿದ್ದೇನೆ, ಅದಕ್ಕೆ ಜನ್ಮಸ್ಥಾನ ತೆಗೆದು ಮೂಲ ಸ್ಥಾನ ಹಾಕಿದ್ದೆ, ಬೇರೆ ಯಾರಿಗೂ ಅಲ್ಲ. ಅದನ್ನು ಸರಿ ಮಾಡಬೇಕಾದ್ರೆ ಅವರು ಅದನ್ನು ಮಾಡ್ಲಿಕ್ಕೆ ಹೊರಟೆ. ಆ ಜನ್ಮಸ್ಥಾನ ಬೋರ್ಡ್ ಇತ್ತು, ಜಯಸ್ವರ್ಣರ್ ಅಂತ ಹೇಳಿದ್ದೇನೆ. ಜಯಸ್ವರ್ಣರ್ ಕರೆಸಿದ್ದಾರೆ. ಮುಲ್ಕಿಯ ಬಿಲ್ಲವ ಮಹಾಮಂಡಲದಲ್ಲಿ ಸಭೆ ಆಗಿದೆ. 3 ಸಲ ನಾವು ಮೀಟಿಂಗ್ ಮಾಡಿದ್ದೀವಿ.
ಜಯೇಶ್ವರ ಹತ್ರ ಹೇಳಿದ್ದೇವೆ, ಸರ್ ನೀವು ಪುಸ್ತಕ ಓದಿ ಅಂತ ಹೇಳಿದೀವಿ. ಆ ವಿಷಯಕ್ಕೆ ನಾವೇ ಪ್ರಸ್ತಾಪ ಮಾಡಿದ್ದು. ನಾವು ಅಲ್ಲೇ ಅಲ್ಲ ಬೇಡ ನೀವು ಬಿಡಿ, ನಾನು ಹೇಳ್ತೀನಿ, ಬೇಡ ನೀವು ಬಿಡಿ, ಇಳ್ಕೊಳ್ಳಿ. ನಾ ಮತ್ತೆ ಅವ್ರಿಗೆ ಹೇಳ್ತಾರೆ, ನೀವು ಊರಿನವ್ರಿಗೆ ಕೇಳಿ, ನಾವು ಹೇಳಿದಿಲ್ಲ. ನಾನು ಹೇಳಿದ್ದೀನಿ ಗಿರಿಧರ್ರೆ, ಜಯೇಶ್ವರ ಅಂತ ಹೇಳಿದ್ರು ರಟ್ಟು ಕಟ್ಟಿಟ್ಲ ಆವಡು ಅಂತ ಹೇಳಿದ್ರು. ರಟ್ಟು ಕಟ್ಟಿಟ್ಲ ಆವಡು ವೆರೈಟಿ ಓಲ್ಲ ಆವಡು ಸ್ವಾಮಿ ಎನ್ನವು ಪ್ರಶ್ನೆ ಆಯ್ತು. ನನ್ನ ಪ್ರಶ್ನೆ ಜನ್ಮಸ್ಥಾನ ಮತ್ತು ಮೂಲ ಸ್ಥಾನ ಅದರ ಬಗ್ಗೆ ಮಾತ್ರ ಚರ್ಚೆ. ನೀವು ಬಿಲ್ಡಿಂಗ್ ಕಟ್ಟೋದಕ್ಕೆ ನನ್ನ ಚರ್ಚೆ ಇಲ್ಲ, ಗರಡಿ ಕಟ್ಟೋದಕ್ಕೆ ಚರ್ಚೆ ಇಲ್ಲ, ತವರು ಮನೆ ಕಟ್ಟೋದಕ್ಕೆ ಚರ್ಚೆ ಇಲ್ಲ, ಸಾಯನ ವೈದ್ಯರ ಮನೆ ಮಾಡ್ತಾರೆ, ನನ್ಗೆ ಯಾವುದೇ ಚರ್ಚೆ ಇಲ್ಲ. ನಮ್ಗೆ ಮಾಡ್ಲಿ, ನಮ್ಗೆ ಸಪೋರ್ಟ್ ಮಾಡ್ತೀನಿ ನಾನು. ಆದ್ರೆ ಜನ್ಮಸ್ಥಾನ ಮತ್ತು ಮೂಲ ಸ್ಥಾನವನ್ನಂತ ಬೋಧ ಆಗ್ತೀರಲ್ಲ, ಆ ಒಂದು ಕಾರಣಕ್ಕೆ ಮಾತ್ರ ನಾನು ವಿರೋಧ ಮಾಡ್ತೀನಿ. ನೀವು ಬೇಕಾದ್ರೆ ಅಷ್ಟಮಂಗಳ ಪ್ರಶ್ನೆ ಸಮಾಧಿ ಕೂಡ ಅಲ್ಲಿಲ್ಲ. ಸಮಾಧಿ ಇಲ್ಲೇ ಇರೋದು ಪಡಮಲೆಯಲ್ಲಿ. ಅದಕ್ಕೆ ಏರುಪಟ್ಟಿ ಇರ್ಬೋದಲ್ಲ, ಏರುಪಟ್ಟಿಯ ಪಡಮಲೆ ಏರುಪಟ್ಟಿಯಲ್ಲೇ ಇರೋದು. ನೀವು ಬಂದು ನೋಡಿ, ಕಣ್ಣಲ್ಲಿ ಕಣ್ಣು ನೋಡ್ಬೇಕು, ಕಣ್ಣಾರೆ ಕಂಡರು ಪರಾಮರಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಆಯ್ತು ಅಂತಾಯ್ತು. ಜಯೇಶ್ವರ ಹೇಳಿದ್ರು, ನಾನು ಅಷ್ಟಮಂಗಳ ಪ್ರಶ್ನೆಯನ್ನ ನನ್ನ ಖರ್ಚಿನಲ್ಲೇ ನಾನು ಮಾಡಿಸ್ತೇನೆ, ಮತ್ತು ಆ ಪ್ರಶ್ನೆಯಲ್ಲಿ ಏನು ಬರುತ್ತದೋ ಅದಕ್ಕೆ ನೀವು ಬದ್ಧರ ಅಂತ ಹೇಳಿದೆ. ಹರಿಕೃಷ್ಣ ಬಂಟ್ವಾಳ ಹೇಳಿದೆ 100% ಅಲ್ಲಿ ಅದು ಅಲ್ಲ ಅಂತ ಆದ್ರೆ ನಾನು ಬಿಟ್ಟೇ ಬಿಡ್ತೇನೆ, ನನಗೆ ಏನು ತೊಂದರೆ ಇಲ್ಲ. ನೀವು ಮಾತ್ರ ಅದು ನೀವು ಮಾಡಬೇಕು. ಎಷ್ಟು ಮಾಡಿ ಆಯ್ತು, ಅವರಲ್ಲಿ ಹೇಳಿತು. ಆಗ ಚಿತ್ತರಂಜನ್ ಅಧ್ಯಕ್ಷರಾಗಿದ್ದರು. ಆಗ ನನಗೂ ಚಿತ್ತರಂಜನ್ಗೆ ಸ್ವಲ್ಪ ಅಲ್ಲಿ ಮಾತಿನ ಚಕಮಕಿ ಆಗಿದೆ. ಆಯ್ತು. ಒಂದು ವಾರದ ನಂತರ ಜಯಸೂರ್ಣರವರು ನನ್ನನ್ನು ಕುದ್ರೋಳಿಯ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಹೇಳಿದ್ರು. ಬಂಟ್ವಾಳ್ರೆ ದೇವಸ್ಥಾನಕ್ಕೆ ಬನ್ನಿ ಅಂತ. ಇದು ಕುದ್ರೋಳಿ ಸಾಕ್ಷಿ. ನನಗೆ ಸುಳ್ಳು ಹೇಳಿನ ಅಗತ್ಯ ಇಲ್ಲ. ಅವ್ರ ಪಾಪ ಇವತ್ತಿಲ್ಲ. ಅಲ್ಲಿ ಬಂದು ಹೇಳಿದ್ರು, ಬಂಟ್ವಾಳ್ರೆ ಆಕಲಿಗೆ ಬಡ್ಸಿಗೆ ದುಂಬು ಹೆಂಚಿನ ವಂಚನೆ ಹಾಕಲು ಅವಲೇ ಮಾಲ್ಕೊಂಡಿಗೆ ಮಾಲ್ಪಾಡು ಈ ರೀತಿ ಮಾಲ್ಕೊಳ್ಳಿ ಅಂತ ಹೇಳಿದ್ರು. ನಾನು ಹೇಳ್ಬೇಕು ಬಿದ್ದರು. ಆದ್ರೂ ನನಗೆ 13 ಕೋಟಿ ಬಗ್ಗೆ ಅಲ್ಲ, ಅದು ಸುದ್ದಿ 13 ಕೋಟಿ ಸಂಗ್ರಹ ಆಗಿದೆ ಅಂತ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಯಾರು ಈಗ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ, ದಯವಿಟ್ಟು ಹಣ ಕೊಟ್ಟವರ ಹತ್ರ ನಂದೊಂದು ಪ್ರಾರ್ಥನೆ, ನೀವು ಒಂದು ಆ ಜಾಗವನ್ನ ನಿಮ್ಮ ಗೆಜ್ಜೆಗಿರಿ ಕ್ಷೇತ್ರದ ಟ್ರಸ್ಟ್ಗೆ ಮಾಡ್ಬೇಕಲ್ಲ. ನಿಮ್ ಜಾಗ ನಿಮ್ಮ ಹೆಸರಿನಲ್ಲಿ ಇಲ್ಲ. ನೀವು ಯಾರ ಜಾಗದಲ್ಲಿ ಯಾರಿಗೆ ನೀವು ಇದು ತಿನ್ಲಿಕ್ಕೆ ಮಾಡಿದ್ದು? ಈ ಜಾಗದ ಇಲ್ಲಿ ಈಗ ಹೋಗ್ತಾರೆ ದುಡ್ಡು ನೋಡಿ, ದುಡ್ಡಿಗೆ ಲೆಕ್ಕ ಇಲ್ಲ. ಈಗ ದುಡ್ಡು 58 ಲಕ್ಷ ಈಗ ಹೇಳ್ತಾರೆ. ಮೊನ್ನೆ ಈಗ ನೀವು ಅದಕ್ಕೆ ಲೋಕಾಯುಕ್ತಕ್ಕ ಅಥವಾ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಕೊಟ್ಟು ನಾವು ಸ್ವಾಮಿ, ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನನಗೆ ಅದರ ಬಗ್ಗೆ ಯಾವುದೇ ಇದಿಲ್ಲ. ನನ್ನ ಹೋರಾಟ ಇರೋದು ಜನ್ಮಸ್ಥಾನ ಮತ್ತು ಮೂಲಸ್ಥಾನ. ನೀವು ಪತ್ರಿಕೆ ಅವ್ರು ಹೇಳಿ, ನೀವು ಈಗ ಪಡುಮಲೆಯಲ್ಲಿ ನೀವು ಹೇಳಿದ ಪ್ರಕಾರ ಈ ಪುಸ್ತಕ ಪ್ರಕಾರ ಸಾಧಾರಣ ಒಂದು 20-25 ಎಕರೆ ಜಾಗ ಇರ್ಬೋದು. ಈಗ ನಿಮ್ಮ ಹತ್ರ ಇರುವುದು 1-2 ಎಕರೆ ಜಾಸ್ತಿ ಅಲ್ಲ, ಅಷ್ಟೇ ಉಳಿಸ್ತೀರಿ ಇಡೀ ಪಡುಮಲೆ. ಅಲ್ಲ, ಅದನ್ನ ನನ್ನ ಪ್ರಶ್ನೆ ಏನು ಗೊತ್ತಾ, ಈ ಜನ್ಮಸ್ಥಾನ ಮತ್ತು ಮೂಲಸ್ಥಾನ ಅದರ ಬಗ್ಗೆ ಮಾತ್ರ. ಇನ್ನು ಅದು ಗದ್ದೆ ಅದು ಯಾರ್ಯಾರ್ದ ಕೈಯಲ್ಲಿ, ನನ್ನ ಕೈಯಲ್ಲಿ ಇಲ್ಲ. ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾವು ಅಲ್ಲಿ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಗೆ ಆದೇಶ ಇದೆ. ನೀವು ಇವ್ರು ಯಾರ್ದು ಅಲ್ಲ, ನಮ್ಗೆ ಈಗ ಆದೇಶ ಆದದ್ದು. ಈಗ ನಾನು ಕೇಳುದು ನಿಮ್ಮ ಯೋಜನೆ ಏನು? ನಮ್ದು ಒಂದು ಸಮಾಧಿ, ಒರಿಜಿನಲ್ ಸಮಾಧಿ, ಬೆಮ್ಮೆನ ಗುಡಿ, ಅದು ಮುಖ್ಯ. ಇನ್ನೊಂದು ಜನ್ಮಸ್ಥಾನ. ನಿಮ್ಮ ಯೋಜನೆ ಅಷ್ಟೇ ನಮ್ಮ ಈಗಿನ ಮಟ್ಟ ಅಷ್ಟೇ. ಆದ್ರೆ ನಾವು ಈ 8 ಎಕರೆ ಸ್ಥಳ ಇದೆಯಲ್ಲ ಕಂಬಳಗಡ್ಡೆ, ಅವರ ಹತ್ರ ನಾವು ಮಾತುಕತೆ ಮಾಡಿ ರೆಡಿ ಆಗಿದ್ದೀವಿ. ಧರ್ಮಕ್ಕೆ ಕೊಡ್ತಾರ ಕೇಳೋದು, ದುಡ್ಡಿ ಕೊಡುದು ಆದ್ರೆ ನಾವು ನೋಡ್ಬೇಕು. ಆದ್ರೆ ಸರ್ಕಾರ ತೆಗೆದು ಕೊಡ್ಬೋದು. ಒಂದು ವೇಳೆ ಸರ್ಕಾರ, ನಾವು ಇದಕ್ಕೆ ಟ್ರಸ್ಟ್ ಇದೆ, ನಂಬಿಕೆ ಇದ್ರೆ ಕೊಡ್ಬೋದು ನಮ್ಮಲ್ಲಿ. ಆದ್ರೆ ನಮ್ದು ಉದ್ದೇಶ ಇದನ್ನು ಶಾಶ್ವತವಾಗಿ ಈ ದೇಶದ ಸ್ವತ್ತಾಗಿ ಉಳಿಸಬೇಕು ಅನ್ನೋ ಪ್ರಶ್ನೆ. ನಮ್ಗೆ ಟ್ರಸ್ಟಿಗೆ ನಮ್ಗೆ ಆಸೆ ಇಲ್ಲ. ನಮಗೆ ಇದರಲ್ಲಿ ಅಧಿಕಾರ ಬೇಕು ಬೇಡ. ನಮ್ಗೆ ಸರ್ಕಾರಕ್ಕೆ ಖಂಡಿತ ಮಾಡ್ತೀವಿ, ಇವತ್ತಲ್ಲ ನಾಳೆ ಮಾಡ್ತೀವಿ. ಯಾಕಂದ್ರೆ ನಮಗೆ ದುಡ್ಡಿನ ವ್ಯವಸ್ಥೆ ಆಗದಿದ್ರೆ ನೋಡಿ, ಇದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅಲ್ಲಿ ನೋಡುವಂತಾಗಿ ಅದ್ರ ಬೇಕಾದ್ರೆ ಹಾಗೆ ಹೇಳಿ, ಅದನ್ನು ನೀವು ಕನ್ಸ್ಟ್ರಕ್ಷನ್ ಮಾಡಬೇಡಿ, ಅದಕ್ಕೊಂದು ವ್ಯವಸ್ಥೆ ಮಾಡಿ, ಅದು ಒಂದು ಜೀವಂತವಾಗಿ ಇರಲಿ. ಮುಂದಿನ ಪೀಳಿಗೆ ಕೋಟಿ ಜನರು ಇದರಲ್ಲಿ ಕಂಬಳಗೊಳಿಸಿದ್ದಾರೆ, ಗದ್ದೆ ಉಚ್ಚಿದ್ದಾರೆ, ಇಲ್ಲಿ ಬೆಳೆದಿದ್ದಾರೆ, ಧರ್ಮ ನ್ಯಾಯಕ್ಕೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ಮುಂದಿನ ಪೀಳಿಗೆ ಸಿಗಲಿ. ಅದು ನಮ್ಮ ಪ್ರಶ್ನೆ ಹೊತ್ತು ಮತ್ತೇನಲ್ಲ. ಸರ್, ಈ ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ನೀವು ಮತ್ತೆ ಅಷ್ಟಮಂಗಳ ಪ್ರಶ್ನೆ ಮಾಡಿ ಅಂತ ಹೇಳಿ ಸವಾಲ್ ಇಲ್ಲ, ನಾವು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಹರೀಶ್ವರ್ರೆ ನಾವು ಜೈನರ ಹೇಳಿದ್ದೇವೆ, ಜಯಣ್ಣ ಬೇಡ ಅಂತ ಹೇಳಿದ್ದಾರೆ, ಅವರು ಒಪ್ಪುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಬಿಟ್ಟಿದ್ದೇವೆ. ಅಲ್ಲ, ನೀವು
ಇದೇ ಇಷ್ಟು ದೊಡ್ಡ ಧ್ವನಿಯನ್ನು ಅವತ್ತೇ ತೆಗೆದಿದ್ರೆ ಅಲ್ಲಣ್ಣ ಇದು ಹೇಗೆ ಆಯ್ತಲ್ಲಣ್ಣ, 3 ಸಲ ಮೀಟಿಂಗ್ ಆಗಿದೆ ನೀವು. ಹೌದು, ಯಾವುದಾದ್ರೂ ಅವ್ರು ಒಪ್ಪುದಿಲ್ಲ. ಈಗ ನೀವು ಹೇಳಿ ಅದು ಪ್ರಯೋಜನ. ಇಷ್ಟೆಲ್ಲ ಹಣ ಜನರು ಕೊಟ್ಟಾಗಿದೆ, ಅಷ್ಟು ದೊಡ್ಡ ಮೆರವಣಿಗೆ ಆಗಿದೆ, ಅಲ್ಲಿ ಕೆಲಸ ಎಲ್ಲ ಆಗಿ ಈಗ ನೀವು ಮಾತಾಡಿ ಏನ್ ಪ್ರಯೋಜನ ಅಂತ. ಈಗ ಜನರಲ್ಲಿ ಇನ್ನಷ್ಟು ಗೊಂದಲ ಆಗುದಲ್ವಾ ಅಂತ. ಅಲ್ಲ, ಗೊಂದಲ ಅಂತ ಹೇಗೆ? ಯಾರು ಗೊಂದಲ ಮಾಡಿದ್ದು? ಹೌದು, ನೀವು ಸಹ ಗೊಂದಲ ನಾವು ಮಾಡಿ. ಗೊಂದಲ ಅಲ್ಲ, ನಾವು ಇವತ್ತು ಕೂಡ ಆವತ್ತು ಹೋರಾಟ ಮಾಡಿದ್ದು ಒಂದೇ, ಜನ್ಮಸ್ಥಾನ ಸಿಗಬೇಕು, ಇರ್ಬೇಕು ಹಾಗೆ. ಜಾಗ ಕೈಯಲ್ಲಿ ಅವರ ಕೈಯಲ್ಲಿ ಇಲ್ಲ, ಅದೆಲ್ಲ ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ. ನೀವು ಮತ್ತೆ ಈಗ ಅಲ್ಲಿ ಅಲ್ಲ, ಈಗ ನಾನು ಕೇಳಿದ್ದು ಪತ್ರಿಕೆ ನೀವು ಇದ್ದೀರಲ್ಲ ಸರ್, ಹೌದು, ಅಲ್ಲ ನಿಮ್ಗೆ ನೀವು ಅವರ ಪ್ರಶ್ನೆ ಕೇಳ್ಬೋದಲ್ಲ, ಇದು ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ಬೋದಲ್ಲ. ಈಗ ನಾವು ನಿಮಗೆ ತೋರಿಸಿದೆವು, ಜಾಗ ಮಾಡೋದು ನಾವು ಮಾಡಿದ್ದೇವೆ, ಹೌದಲ್ಲ? ನಮ್ಗೆ ಈಗ ಹೋಗಿ ನಾಳೆ ಇವರ ಸ್ಥಾನದಲ್ಲಿ ಕಟ್ಟಬಹುದು, ನಾವು ಕಟ್ಟಲಿಕ್ಕೆ ಹೋಗುದಿಲ್ಲ. ನಮಗೆ ಸ್ವಾಧೀನ ಬಂದ ನಂತರ, ನಮಗೆ ಸಿಕ್ಕಿದ ನಂತರವಷ್ಟೇ ನಾವು ಕಟ್ಟೋದು. ದಿಟ್ಸ್ ಎ ಕಾಮನ್ ಸೆನ್ಸ್. ನೀವೊಂದು ಕಾಸು ನೀವು ಹೋಗಿ ಇಲ್ಲಾದ್ರೆ ಬಿಲ್ಡಿಂಗ್ ಆಗಿ ಹಾಕ್ತೀರಾ, ಸೀದಾ ಹೋಗಿ ಹಾಕ್ತೀರಾ? ಪ್ರಶ್ನೆ, ಹೋಗಿ ಹಾಕ್ತೀರಾ? ಅದಕ್ಕೆ ನೀವು ಗೊಂದಲ ಮಾಡಿದ್ರೆ ಹೇಳಿದ್ರೆ ನಾನು ಏನು ಕೊಡೋದು? ಅದು ಗೊಂದಲ ಅಲ್ಲ, ಗೊಂದಲ ಅವರಲ್ಲಿದೆ, ದಿನಪ್ರತಿ ಗೊಂದಲ ಇದೆ. ಅಲ್ಲಿ ಹೋಗಿ ಡಬ್ಬಿಗೆ ಇವರು ಕೈ ಹಾಕುದು, ಅವರು ಕೈ ಹಾಕುದು, ಅಲ್ಲಿ ಘರ್ಷಣೆ ಆಗ್ತಾ ಇರೋದು, ಅದು ಗೊತ್ತಾ ನಿಮಗೆ? ನಾವು ಅವರ ನಾನು ಈಗ ನಮಗೆ ಯಾಕೆ ಅದರ ಪ್ರಶ್ನೆ? ನಾವು ಹೇಳುದು ನಮ್ಮದು ಪ್ರಶ್ನೆ ಎರಡಷ್ಟೇ. ಪಡಮನೆಯಲ್ಲಿ ಗರಡಿ ಕಟ್ಟಿ. ಹೌದು, ತಾಯಿ ಗರಡಿ, ರಿಯಲ್ ಜನ್ಮಸ್ಥಾನದ ಗರಡಿ ಕಟ್ತೇವೆ ನಾವಲ್ಲಿ. ಕೊಡ್ಚೆನ್ನ ಗರಡಿ ಕಟ್ತೀರಾ? ಅದು ಕೊಡಿ, ಕಟ್ತೇವೆ 100%. ಹೇಗೆ ಆಗುತ್ತೆ? ಪಡಮನೆ ಸಿಮೆಂಟ್ ಬಿಟ್ಟು ಬಂದವರು. ನೋಡಿ, ಕಾಯ ಬಿಟ್ಟು ಮಾಯ ಸೇರಿದ ಮಟ್ಟ ದೇವರಿಗೆ ಗಡಿ ಇದೆ. ಈಗ ಅದು ಗಿಜ್ಜರಗಿಜ್ಜ ಅಂತ ಇದೆಯಲ್ಲ, ಅಲ್ಲಿ ಗರಡಿ ಇದ್ದಾರಲ್ಲ, ಅದು ಪಡಮನೆ ಸೀಮೆಗೆ ಸಂಬಂಧಪಟ್ಟದ್ದು. ಅಲ್ಲಿ ಹೇಗೆ ಗರಡಿ ಇದ್ದಾಗಾದ್ರೆ ನೋಡಿ, ನಾನು ಹೇಳ್ತೇನೆ ಒಂದು ನಿಮ್ಗೆ ಜಸ್ಟ್ ಪಡಮನೆಯಲ್ಲಿ ಒಂದು ಚಾರ್ಜ್ ಹಾಕಿ ಹೊರಗೆ ಬಂದವರು. ಹೌದು, ನಮ್ಗೆ ಬೇಡ ಅಂತ ನೀವು ಹೇಗೆ ಗರಡಿ ಕಟ್ತೀರಿ ಅಲ್ಲಿ? ಅಲ್ಲಿ ನೋಡಿ ನಿಮಗೊಂದು ಹೇಳ್ತೇನೆ. ಚಾಲೆಂಜ್ ಏನು ಮಾಡಿಲ್ಲ, ಚಾರ್ಜ್ ಮಾಡಿ ಇಲ್ಲಿ ಬಂದವರು. ಏನಿಲ್ಲ. ಅದನ್ನು ಮನುಷ್ಯ ಕ್ರಿಯೇಟ್ ಮಾಡಿ ಅವರು ಓದದ್ದು ಪಂಜಕ್ಕೆ. ಈ ಇವರು ಪೆರುಮಾಳ್ ಬಲ್ಲಾರ ರಿಲೇಟಿವ್ ಅಲ್ಲೇ ಕ್ಯಾರಫ್ ಅಲ್ಲೇ ಓದದ್ದು. ನೋಡಿ, ಒಂದು ಇದು ನಾನು ಬರ್ತದಲ್ಲ, ಪಂಜೆ ಮಂಗೇಶ್ ರಾಯರು 1937ರಲ್ಲಿ ಬರೆದಂತ ಪುಸ್ತಕ. ಅದರಲ್ಲಿ ಕಡೆಯಗಾಗಿ 800 ದೇವಬಳ್ಳಾಲನ ಕೋಟಿ ಚೆನ್ನಯ್ಯರನ್ನು ಸುಟ್ಟು ಸುದ್ದಿ ಮಾಡಿಸಿದ ಸ್ಥಳಗಳಲ್ಲಿ ಅವರ ಸಮಾಧಿಗಳನ್ನು ಕಟ್ಟಿಸಿ ಗರಡಿಗಳನ್ನು ಏರ್ಪಡಿಸಿದರು. ಇದು ಈಗ 800 ಗೊತ್ತಾಯ್ತಲ್ಲ. ಆ ದೇವಸ್ಥಾನದ ನಿತ್ಯಾರ್ಚನೆಗೆ ಅಂದು ಕೋಟಿ ಚೆನ್ನಯ್ಯರಿಗೆ ಕವಡೆ ಇಟ್ಟು ನಿಮಿತ್ತ ಹೇಳಿದ ಬ್ರಾಹ್ಮಣನನ್ನು ಕರೆತರಿಸಿ ಅವನಿಗೆ ಉಂಬಳಿಯನ್ನ ಕೊಟ್ಟು ಕೋಟಿಯ ಮಾತನ್ನು ನಡೆಸಿದರು. ಅದರಲ್ಲಿ ಒಂದು ಸ್ಟಾಪ್. ಸೆಕೆಂಡ್, ಪೆರುಮಾಳ ಬಲ್ಲಾಳು ಅಂದ್ರೆ ಪಡಮಲೆ ರಾಜ. ಪೆರುಮಾಳ ಬಲ್ಲಾಳನು ಪಡಮಲೆಗೆ ಹಿಂದಿರುಗಿ ಅಲ್ಲಿ ಹೊಸ ಗೈಡನ್ನ ಕಟ್ಟಿಸಿ ಕೋಟಿ ಚೆನ್ನಯ್ಯರ ಕಂಬಳದ ಗದ್ದೆಗೆ, ನಾನು ಹೇಳಿದಲ್ಲ ನೀವು ಬಂದು ನೋಡಬೇಕು 8 ಎಕರೆ ಸ್ಥಳ, ಆ ಕಂಬಳದ ಬಳಿಯಲ್ಲಿ ಅವರ ಗುಡಿಗಳನ್ನ ಅಂದವಾಗಿ ಮಾಡಿಸಿ ಅಲ್ಲಿ ವಿಗ್ರಹಗಳನ್ನ ಪ್ರತಿಷ್ಠೆ ಮಾಡಿ ತಾನು ಬದುಕಿರುವಷ್ಟು ಕಾಲ ದಿನಕ್ಕೆ 3 ಸಲ ಆ ಮೂರ್ತಿಗಳ ದರ್ಶನಕ್ಕೆ ಹೋಗಿ ಬರ್ತಿದ್ದರು. ಯಾಕೆ ಮಾಡಿದ ಪಡಮಲೆ ಕೋಟಿ ಚೆನ್ನಯ್ಯ? ಇದು 1932ರಲ್ಲಿ ಸ್ವಾತಂತ್ರ್ಯ ಸಿಕ್ಕುವ ಮೊದಲು ಬ್ರಿಟಿಷರ ಕಾಲದಲ್ಲಿ ಯಾವಾಗ ಜಾತಿಯ ಯಾವುದು ಇದಿಲ್ಲ, ರಾಜಕೀಯ ಪಕ್ಷಗಳಿಲ್ಲ, ಯಾವುದೂ ಇಲ್ಲ. ಆ ಕಾಲಘಟ್ಟದಲ್ಲಿ ಅಲ್ಲಿ ಪಡುಮಲೆಯಲ್ಲಿಯೇ ಕೋಟಿ ಚೆನ್ನಯ್ಯರು ಉಳುತ್ತಿದ್ದಂತಹ ಕಂಬಳದ ಕೋಣಗಳನ್ನು ಓಡಿಸ್ತಿದ್ದಂತಹ ಆ ಬಾಕಿ ಮಾರು ಗದ್ದೆಯಲ್ಲೇ ಅಲ್ಲಿ ಗರಡಿ ಅವರು ಕಟ್ಟಿ ಮೂರ್ತಿ ಪ್ರತಿಷ್ಠೆ ಮಾಡಿ ಅಲ್ಲಿ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡ್ತಿದ್ರು ಅನ್ನೋದನ್ನ ಪಂಜೆ ಮಂಗೇಶ್ವರಾಯರು ಬರೆದಿದ್ದಾರೆ. ನಂತರ ನಿಮಗೂ ಇನ್ನೂ ಒಂದು ಹೇಳ್ತಾನೆ ನೋಡಿ, ಕೋಟಿ ಚೆನ್ನಯ್ಯ ಸರ್ಕಾರ ಬಿಡುಗಡೆ ಮಾಡಿದಂತಹ ಪುಸ್ತಕ ಕೋಟಿ ಚೆನ್ನಯ್ಯರ ಇದು ಪುಸ್ತಕ. ಅಲ್ಲಿ ನೋಡಿ ಅವರು ಕೊಡ್ತಾರೆ, ಪಂಡಗನ ಪುಟ್ಟಡಗೊಂಜಿ ಅವೆ ಆಂಡು ಸೈನಗ ರಡ್ಡು ಸಾವಂಡೆ ಆತ ಪಂಪುನ ಕೇನಗವುಲ ಅವಂಡನೆ ಮೆಗ್ಗೆನ ಕೊಳಲದ ಕಂಡುಡು ಪಾರು ಬರುವೆನ ಪಾರು ಬನ್ನಗ ಆವಂಡನೆ ಮೆಗ್ಗೆ ಆಂಡನ ತೂಪಿ ಕೊಡ್ತುಗು ಪಲಯನ ಅಲ್ಲಿಡೆ ಪಗೈ ಬೂರ್ದಾಡ ಅಯ್ಯೋ ಕತನೆ ರಾಮಕಾಲನೆ ಬಲ್ಲಾಲೆ ಮೋನಿಗೆ ತೂಯನಾಡ್ ಕಡೆ ಕಣ್ಣಿಡು ಕೊಡಿಲು ದುಕ್ಕೋ ಹೊಂಜೆ ದತ್ತಿನ ಅಯ್ಯೋ ಬಲ್ಲಾಲಲೆ ಎಂಕ್ಲಿನ ಆವಂಡನೆ ಜಾತಿ ಭೇದ ತೂವಂದನೆ ಪಂಡೆ ನಾಯಕ ಎಂಕ್ಲಿಗೆ ಗರಡಿ ಕಟ್ಟಾಲೆ ಜಾತಿ ಭೇದ ತೂವಂದ ಗರಡಿ ಕಟ್ಟಾಲೆ ಗರಡಿ ಕಟ್ಟಾದ ಕಾಯಡಿತ್ತಿನ ಮಾಯ ಸೇರ್ನಗ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಪಾರ್ದನ ಇದೆ. ಗರಡಿ ಕಟ್ಟಾದ ಕಾಯಡಿತ್ತಿನ ಮಾಯ ಸೇರ್ನಾಗ ಮಾಯಡೆಂಕ್ಲಿಗೆ ನೇಮನೇರಿ ಕೊರೊಂದು ಬಲ್ಲೆಂದು ಒಂಜೆ ಬಂಡೇರಿ ನೆನೆತ್ತಿನಡೆ ನಿರ್ಮಿತ್ತಾಪ ನ್ಯಾಯಕ್ಕೂ ಸಾರಥ್ಯಾಪೋ ಮಾಯಂಡೆಂಕಲು ನಂಬಿನ ಕಲಿಗೆ ಇಂಬು ಕೊರೊಂದು ಎತ್ತು ಬರುವ ಪಂಡೆ ಬಾಲ್ಯಲು ಗುಲೆಬಾಗ್ಯಗೂ ದಯರಕ್ಷಣೆ ಎಂಕುಲು ಕೊರುವ ಒಂಜೆ ಪಂಡಿರಿ ಆತ ಪಂಪಿನ ಕೇಂಡನ ಮೆಗ್ಗ ಓ ಅಣ್ಣ ಕೋಟಿ ಬೈದಂದು ಸೈನಗ ನಂಗೆ ರಂಗ ಸಾವು ಪುಟ್ಟನಾಗ ಒಂಜೆ ಅವೆ ಆನಲ ನೇಡಪ್ಪ ಬರ್ಪೆ ಪಂಡಿನ. ಇದು ಪಾರ್ದನದ ಒಂದು ಹೇಳ್ತಾ ಇದ್ದೀನಿ ನೋಡಿದ್ರೆ ಭಾರತ ಮರ್ಮಾಂಗಕ್ಕೆ ನಾಟಿದ ಬಾಣದಿಂದ ಕೋಟಿ ಬೈದರು ತನ್ನ ಅವಸಾನ ಸಂಯುಕ್ತ ಅರ್ಥೈಸಿಕೊಂಡರು. ಆ ಸಮಯದಲ್ಲಿ ಸನಿಯಕ್ಕೆ ಬಂದ ಸೋದರನಾದ ಚೆನ್ನ ಬೈದನು ತಾವು ಅವಳಿಗಳಾಗಿ ಹುಟ್ಟಿದೆವು, ನಮಗೆ ಹೆತ್ತ ಸೂತಕ ಒಂದಾಗಿರುವಾಗ ಸತ್ತ ಸೂತಕ ಎರಡಾಗುವುದೇ ಎಂದು ಉದ್ಗರಿಸಿದರು. ಕೃತ್ಯಕ್ಕೆ ಕಾರಣರಾದ ಬಳ್ಳಾರ ಮುಖವನ್ನು ನೋಡಿದರು. ಬಳ್ಳಾಲರೇ
ಕೋಟಿ ಚೆನ್ನರು ನಮಗೆ ಜಾತಿ ಭೇದ ನೋಡಿದ್ರೆ ನಮಗೆ ಗರಡಿ ಕಟ್ಟಿಸಿ ಅಂದರು. ನಮಗೆ ಗರಡಿ ಕಟ್ಟಿಸಿ ಈ ದೇಹದಲ್ಲಿರುವ ನಾವು ದೇಹ ತ್ಯಜಿಸಿ ನಾಗೆ ಬೇರೆ ಪಾದ ಸೇರಿದಾಗ ನಮಗೆ ನೇಮೋತ್ಸವವನ್ನು ಕೊಡುತ್ತಾ ಬನ್ನಿ, ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತೇವೆ, ನೆನೆಸಿದಲ್ಲಿ ನೆಲೆಯಾಗುತ್ತೇವೆ, ನೆನೆಸಿದಲ್ಲಿ ನೆಲೆಯಾಗಿಸುತ್ತೇವೆ, ನ್ಯಾಯಕ್ಕೆ ಗೆಲುವು ತಂದು ಕೊಡುತ್ತೇವೆ, ನುಡಿದ ನ್ಯಾಯಕ್ಕೆ ಸಾರಥಿಯಾಗುತ್ತೇವೆ, ಕಾರಣಿಕದಲ್ಲಿ ಅದೃಷ್ಟರಾಗಿ ರಕ್ಷಣೆ ಕೊಡುತ್ತೇವೆ, ಬೆಲೆ ಭಾಗ್ಯಕ್ಕೆ ದಯ ರಕ್ಷಣೆ ಇಡುತ್ತೇವೆ ಎಂದು ಹೇಳಿ ಕೋಟಿ ಬೈದರು ವೀರಾವಸಾನ ಹೊಂದರು. ತಕ್ಷಣದಲ್ಲಿ ತಮ್ಮ ಚೆನ್ನಯ ಬೈದನು ಹುಟ್ಟುವಾಗ ಅವಳಿಗಳಾಗಿ ಹುಟ್ಟಿದ ನಮಗೆ ಹೆತ್ತ ಸುತ್ತಕ್ಕೆ ಒಂದೇ ಆಗಿದ್ದು ಸತ್ತ ಸುತ್ತಕ್ಕೆ ಎರಡಾಗಬೇಕೆಂತ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ಅಂದರು. ಇದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತಹ ಪುಸ್ತಕದಲ್ಲಿ ಅದರಲ್ಲಿ ಕೂಡ ಇದೆ, ಅಲ್ಲಿ ಹಾಕಿದೆ, ಇಲ್ಲ ಅಂತ ಅಲ್ಲ. ಇದೀಗ ನಾವು ಹೇಳ್ತೇವೆ. ಆದ್ರೆ ಈ ಪ್ರಶ್ನೆ ಇಷ್ಟೇ, ಏನಾಗಿದೆ ಅಂತ ಹೇಳಿದ್ರೆ ಇಡೀ ತೊಂದರೆ ಆಗಿರುವಂತದ್ದು ನಮ್ಮ ಬಿಲ್ಲವರಿಗೆ ಒಂದು ರೀತಿಯ ಮಾರ್ಕೆಟಿಂಗ್ ಮಾಡಿದ್ರು. ಇದು ಮೂಲಸ್ಥಾನ ಜನ್ಮಸ್ಥಾನ ಮಾರ್ಕೆಟ್ ಮಾಡಿ 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 ಅವರ ಎಲ್ಲ ಹಾಗೆ ಈಗ ದಿವಾಳಿ ಅದು ಇದೇ ಪರಿಸ್ಥಿತಿ ಇಲ್ಲ, ಜಾಗವಿಲ್ಲ ಅವರಿಗೆ. ಇದು ಏನಾಗಿದೆ ನಿಮ್ಗೆ ಗೊತ್ತು ನೋಡಿ, ರಾಮಾಯಣದಲ್ಲಿ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ರಾವಣ ಸನ್ಯಾಸ ರೂಪ ಇಟ್ಕೊಂಡು ಬಂದ. ಮಾರೀಚ ಜಿಂಕೆಯ ರೂಪದಲ್ಲಿ ಸ್ವರ್ಣ ಬಂದು ಸೀತೆಯನ್ನ ಎಳಿಬೇಕಲ್ಲ, ಕೊಂಡೋಗ್ಬೇಕಲ್ಲ, ಅದಕ್ಕೆ ಅವರು ಮಾಡಿದ್ರು. ಇದು ಹಾಗೆ ಆಗಿದೆ. ಈ ನಮ್ಮ ಸೀತೆ ಆಗಿದ್ರು ಬಿಲ್ಲವರು, ಸತ್ಯ ನಂಬುದೇ ಅವರು ಯಾವುದು ಇದಿಲ್ಲ. ಇವರು ಈ ಒಂದು ರೂಪದಲ್ಲಿ ಬಂದರು, ಕೋಟಿ ಚೆನ್ನರ ಮೂಲಸ್ಥಾನ ಜನ್ಮಸ್ಥಾನ ಅಂತ ಹೇಳ್ಕೊಂಡು ಅವರ ಮನಸ್ಸೆಲ್ಲ ಸೆಳೆದು ಈ ಅಪಹರಣ ಮಾಡಿಕೊಂಡಾಗ ಹೋಗಿದ್ದಾರೆ. ಆದ್ರೆ ಸೀತೆ ಯಾವತ್ತೂ ಪಾವಿತ್ರ್ಯ ಆಗಿಲ್ಲ. ಇವತ್ತು ಯಾರು ಏನಾಯ್ತು ನಿಮ್ಗೆ ಗೊತ್ತಿದೆ, ಇದು ಆ ಪರಿಸ್ಥಿತಿ ಆಗುತ್ತೆ. ಈಗ ನಮ್ಮ ಬಿಲ್ಲವರು ಖಂಡಿತ ಹೆಚ್ಚಿಕೊಳ್ತಾರೆ. ನಾವು ಮಾಡಿದ್ದು ತಪ್ಪುದಾಗಿದೆ ಅವರಿಗೆ. ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಬಂಟ್ವಾಡ್ರೆ ನಮಗೆ ಈಗ ಅರ್ಥ ಆಗಿದೆ, ನೀವು ಹೇಳಿದ ನಂತರ ಜಾಗಕ್ಕೆ ಹೋದೆವು, ನೋಡುವಾಗ ಸತ್ಯ ಇದೆ. ಅಲ್ಲಿ ಗೆಜ್ಜೆಗಿರಿಯಲ್ಲಿ ಯಾವ ಕುರುಹುಗಳೇ ಇಲ್ಲ. ನೋಡೋದು ಕೊಡ್ಲಿ, ಅವರು ಒಂದೇ ಒಂದು ಕುರುಗಳನ್ನ ಗೆಜ್ಜೆಗಿರಿ ಒಂದು ಕುರು ಕಟ್ರೆ ಮತ್ತೆ ಯಾವುದೇ ಪುಸ್ತಕದಲ್ಲಿ ಗೆಜ್ಜೆಗಿರಿ ನಂದನ ಮಿತ್ತಲಿದೆ ತೋರಿಸಿದ್ರೆ, ಈಗ ನೀವು ಒಂದು ಬರೆದ ಪುಸ್ತಕದಲ್ಲಿ ಗೆಜ್ಜೆಗಿರಿ ಬರೀಬಹುದು. 1900 ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂತ ಯಾವ ಪುಸ್ತಕ ಬೇಕಂತ ತಗೊಳ್ಳಿ, ತೋರಿಸಿ. ಅದಕ್ಕೆ ಬಿತ್ತಿಲಿಂದಲೇ ಹೆಸರು ಇರೋದು, ಬಿತ್ತಿಲು. ನಂದನ ಇತ್ತಲು ಯಾವ್ದು ಗೊತ್ತಾ, ತಿರುಮಾಲ ಬಲ್ಲಾಳರ 2 ಹೆಂಡತಿಯರಿಗೆ ತೋಟ ಮಾಡಿದಂತ ಅಲ್ಲಿದೆ ಪಡ್ವಾಳ, ಅದಕ್ಕೆ ನಂದನ ಇತ್ತಲು ಅಂತ ಇರುವುದು. ಅದು ಬಡವನಲ್ಲಿ ಇರುವುದು, ಅಲ್ಲಿ ಅಲ್ಲ, ಅದು ಅರಮನೆ ಪಕ್ಕದಲ್ಲಿ, ಅದಕ್ಕೆ ನಂದನ ಇತ್ತಲು ಅಂತ ಹೇಳುದಲ್ಲಿ. ಪಂಚಮಂಗೇಶ್ವರ ಪುಸ್ತಕ ಓದಿ ಗೊತ್ತಾಗುತ್ತೆ. ನಮ್ಗೆ ಸುಳ್ಳು ಏನಾಗಬೇಕು, ನಮ್ಗೆ ಏನಾಗಬೇಕಾಗಿಲ್ಲ. ಇವಾಗ ಅವರ ಡಿಸೆಂಡೆಂಟ್ಸ್ ಏನ್ ಹೇಳ್ತಾರೆ, ಒಂದು ಗೆಜ್ಜೆಗಿರಿ ನಂದನ ಹೆಸರಾಕಿದಾರಲ್ಲ, ಅದು ಕೋಟಿ ಚೆನ್ನರ ಚರಿತ್ರೆ ಯಾವ ಪುಟಗಳಲ್ಲಿ ಇಲ್ಲ, ಅದಕ್ಕೆ ಹೆಸರು ಆ ಹೆಸರು ಒಂದು. ಎರಡನೇದು ಅದು ಮೂಲ ಸ್ಥಾನ ಅಲ್ಲ. ನಿಮ್ಗೆ ಹೇಳಿದ್ರೆ ಹುಟ್ಟಿದ್ದು ದೇವೈದೇವಿ ಅಂದ್ರೆ ಸ್ವರ್ಣಗೇದೆಗೆ ಹುಟ್ಟಿದ್ದು ಹೂವೆ ತೋಟದಲ್ಲಿ, ಅದು ಮೂಲ ಸ್ಥಾನ ಅದೇ ಆಗಬೇಕು ಹೊರತು ಇಲ್ಲಿ ಬೇರೆ ಎಲ್ಲಿಯೂ ಆಗುವುದಿಲ್ಲ ಅದು. ಯಾಕಂದ್ರೆ ನಾನು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಅಂಕಾಡಿ ಗ್ರಾಮದ ಕಾಯರ್ಮಾರ್ ಎಂಬಲ್ಲಿ. ನನಗೆ ಈಗ 69 ವರ್ಷ ಆಯ್ತು, ನನ್ನ ಹುಟ್ಟಿದದು. ಆದ್ರೆ ನನ್ನ ಮೂಲ ಸ್ಥಾನ, ನನ್ನ ತಾಯಿಯ ತಾಯಿ ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಶಂಭೂರಿನ ಬಾವ ಅಂತಿದೆ, ಶಂಭೂರ್ ಬಾವ. ಅಲ್ಲಿ ಇವತ್ತಿಗೂ ನಾನು ಅಲ್ಲಿ ವರ್ಷಕ್ಕೆ 2 ಸಲ ಹೋಗ್ತೇನೆ. ಒಂದು ನಾಗ ದೇವರ ಕೆಲಸಕ್ಕೆ, ಮತ್ತೊಂದು ದೈವದ ಕೆಲಸಕ್ಕೆ. ಮಾರ್ಚ್ 20ಕ್ಕೆ ಅಲ್ಲಿ ಹೋಗ್ತೇನೆ, ಮತ್ತು ಸುಬ್ರಹ್ಮಣ್ಯ ಷಷ್ಠಿಯ ಮೊದಲ ದಿವಸದ ಪಂಚ ದಿವಸದ ಅಲ್ಲಿ ಹೋಗ್ತೇನೆ. ಅದು ನನ್ನ ಹಿರಿಯವರ ಮೂಲ ಸ್ಥಾನ. ನಾನು ಇಲ್ಲಿಯೇ ಇದ್ದೇನೆ ಅಂತ ಹೇಳಿ 69 ವರ್ಷದಲ್ಲಿ ಬಂಟ್ವಾಳದಲ್ಲಿ ಇದ್ದೇನೆ, ಅದು ಮೂಲ ಸ್ಥಾನ ಆಗುದಿಲ್ಲ. ಹಾಗೆ ಕೋಟಿ ಚೆನ್ನಯ್ಯರ ತಾಯಿ ಹುಟ್ಟಿದ ಅದು ತಾಯಿ, ಅದು ಹೊಟ್ಟೆಯಲ್ಲಿ ಸಿಕ್ಕಿದ್ದು ಹೇಳ್ತಾರೆ, ಅದು ಹುಟ್ಟಿದ ಅಲ್ಲಿ ಅಲ್ವಾ, ಕುವೆ ದೊಡ್ಡದಲ್ಲೇ ಹುಟ್ಟಿದ್ದು. ಬೆಜತ್ತಿನಾರ ಮನೆಯಲ್ಲಿ ಹುಟ್ಟಿದ್ದು, ಓಪತಿ ದಂಪತಿಯ ಮನೆಯಲ್ಲೇ ಹುಟ್ಟಿದ್ದು, ಬೇರೆ ಎಲ್ಲಿ ಹುಟ್ಟಿಲ್ಲ. ಅಲ್ಲಿಂದ 11 ವರ್ಷ ಆಗುವಾಗ ಅವರಿಗೆ ಆ ಒಂದು ಋತುಮತಿ ಆಗುವ ಒಂದು ಮದುವೆ ಆಗದಿದ್ರೆ ಕಾಡಿ ಬಿಡಬೇಕು ಅನ್ನುವಂಥ ಅದು ಹೋಯ್ತು ಅಷ್ಟೇ. ಆದ್ರೆ ಮೂಲ ಅದೇ ಅಲ್ವಾ, ದಟ್ ಇಸ್ ಅಷ್ಟೇ ಬಿಟ್ಟು ಬೇರೆ ಯಾವುದೇ ನಮ್ದಿಲ್ಲ. ಮೂಲ ಸ್ಥಾನ ಎಲ್ಲಿ ಅಲ್ಲೇ ಇರಬೇಕು, ಅದು ಜನ್ಮಸ್ಥಾನ ಇಲ್ಲೇ ಇರಬೇಕು. ಬೇರೆ ಎಲ್ಲಿ ಏನ್ ಮಾಡಿದ್ರು ನಮ್ದೇ ಅಬ್ಜೆಕ್ಷನ್ ಇಲ್ಲ. ಈಗ ಇರುವಂತ ಡಿಸೆಂಡೆಂಟ್ಸ್ ಏನ್ ಹೇಳ್ತಾರೆ, ಎಲ್ಲಿ ಅವರ ಡಿಸೆಂಡೆಂಟ್ಸ್, ಅವ್ರಿಗೊಂದು ಡಿಸೆಂಡೆಂಟ್ಸ್ ಅಂತ ಇರುತ್ತಲ್ಲ, ಅವ್ರು ಯಾರಾದ್ರೂ ಬದುಕಿದವರಿದ್ರೆ ಅವರ ಮೂಲಕವಾಗಿ ನೋಡಿ. ಅಲ್ಲಿ ಇರುವಂತವರು ನೋಡಿ, ಸಾಯನ ವೈದ್ಯರ ಜಾಗ ಅಂತ ಹೇಳ್ತಾರೆ ಅಲ್ಲಿ ಅಲ್ವಾ. ನಿಮ್ಮ ಅನುಭವಕ್ಕೆ ಸಾಯನ ವೈದ್ಯನ ಹೆಂಡತಿ ಹೆಸರು ಸೋಮಪ್ಪ, ಅವರಿಗೆ ಮಕ್ಕಳಿಲ್ಲ ಅಲ್ವಾ, ಬರೀದಿಯ ಸೋಮಪ್ಪ, ಅವರಿಗೆ ಮಕ್ಕಳಿಲ್ಲ. ಸೆಕೆಂಡ್, ಕೋಟಿ ಚೆನ್ನರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅಲ್ಲಿ ಅದು ಮುಗಿತ ಸಂತಾನ. ಸಾಯನ ವೈದ್ಯನ ತಂಗಿ ಒಬ್ಬಳಿದ್ಲು ದೇವಜದಿ, ಅವಳಿಗೆ ಅವಳು ಮಗಳಿದ್ಲು ಕಿನ್ನಿದಾರು, ಅದು ಪಂಜದಲ್ಲಿ ಅವರ ಮನೆ ಇತ್ತು, ಅವರಿಗೂ ಮಕ್ಕಳಾಗಿಲ್ಲ. ಹಾಗಿದ ಮೇಲೆ ಅವ್ರ ಸಂತಾನ ಯಾವ್ದು ಇಲ್ಲಲ್ಲ. ನೋಡಿ, ಸುಮಾರು 160 ವರ್ಷಗಳ ಹಿಂದೆ
ಇದು ನಾನು ಜಸ್ಟ್ ನಿಮಗೆ ಹೇಳೋದು. ಅದರಲ್ಲಿ ಒಬ್ಬರು ಇದ್ದಾರೆ ಅಲ್ಲಿ 70 ವರ್ಷದವರೆಗೆ ಅಲ್ಲಿ ಇದ್ರು. ಐತಪ್ಪ ಪೂಜಾರಿ ಮತ್ತು ದುಗ್ಗಮ್ಮ ಅನ್ನುವಂಥದ್ದು ಈಗ ಇರುವಂತ ಜಾಗದಲ್ಲಿದ್ದವರು. ಅವರಿಗೆ ಅಣ್ಣಪ್ಪ ಪೂಜಾರಿ, ಗಿರಿಜಾ, ದೇವಕಿ, ಸುಂದರಿ ಅನ್ನುವಂತ ಮಕ್ಕಳಿದ್ದರು. ಅದರಲ್ಲಿ ಗಿರಿಜಾ ಅನ್ನುವರಿಗೆ ಒಬ್ಬ ಶಿವ, ಮತ್ತೊಬ್ಬ ಮಹಾಬಲ, ಮತ್ತೊಬ್ಬ ಜತ್ತಪ್ಪ ಮತ್ತು ಕೃಷ್ಣಪ್ಪ, 4 ಜನ. ಅದರಲ್ಲಿ ಮಹಾಬಲ ಅಂತ ಅನ್ನೋರು ಅಲ್ಲಿದ್ದಾರೆ. ಬೇಡ ಬೇಡ, ಮಹಾಬಲ ಅಂತ ಒಬ್ರು ಇದ್ದಾರೆ. ಅವರು ಅದು ಬಿಟ್ಟು ಹೋಗಿದ್ದಾರೆ. ಆ ಮನೆ ಅಲ್ಲಿ ಅದು ಸ್ವಲ್ಪ ಇದಾಯ್ತು, ಬಿಟ್ಟು ಹೋಗಿದ್ದಾರೆ. ಆ ನಂತರ ಬಂದವರು ಬೆಳ್ಳಿಪಾಡಿಯ ದೇರಣ್ಣ ಶೆಟ್ಟಿ ಮತ್ತು ಲಕ್ಷ್ಮಿ ದಂಪತಿಗಳು. ಅವರು ಒಕ್ಕಲಾಗಿ ಬಂದ್ರು ಅಲ್ಲಿಗೆ. ಒಕ್ಕಲು ಬೆಳ್ಳಿಪಾಡಿ ಒಕ್ಕಲಾಗಿ ಬಂದ್ರು ಅಲ್ಲಿಗೆ. ಲಕ್ಷ್ಮಿ ಅನ್ನೋರು ಈಗಲಿದ್ದಾರೆ ಇಲ್ವಾ? ಇದಾರಲ್ಲ, ಮೈಂದಡ್ಕದಲ್ಲಿ ಲಕ್ಷ್ಮಿ ಅನ್ನೋ ಹೆಂಗಸು ಈಗಲೂ ಇದ್ದಾರೆ. ಮಹಾಫಲ ಅಂತ ಹೇಳ್ತಾರೆ, ಅಲ್ಲಿ ಈಗಲೂ ಇದ್ದಾರೆ. ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು. ಆ ನಂತರ ಅಲ್ಲಿ ಬಂದವರು ಮದನ ಪೂಜಾರಿ ಅಂತ. ಮದನ ಪೂಜಾರಿ ಅವರಿಗೆ 2 ಮಕ್ಕಳು, ದುಮ್ಮ ಪೂಜಾರಿ ಮತ್ತು ನಾರಾಯಣ ಪೂಜಾರಿ ಅಂತ. ಅದ್ರಲ್ಲಿ ನಾರಾಯಣ ಪೂಜಾರಿ, ದುಮ್ಮ ಪೂಜಾರಿಗೆ ಹೆಂಡತಿ ಲೀಲಾವತಿ, ಲೀಲಾವತಿಯ ಮಗ ಈಗ ಅಲ್ಲಿ ಶ್ರೀಧರ ಪೂಜಾರಿ. ಅವರು 74ನೇ ವಯಸ್ಸಲ್ಲಿ ಡಿಕ್ಲರೇಷನ್ ಬಂದು ಅವರು ಬಂದು ಸುಮಾರು 1960ರಲ್ಲಿ ಆ ಜಾಗ ಬಂದದ್ದು. 1960ರಲ್ಲಿ ಬಂದು ಅವರಿಗೆ ಡಿಕ್ಲರೇಷನ್ ಆ ಜಾಗ ಆಗಿದೆ. 3 ಎಕರೆ ಚಿಲ್ಲರೆ ಇದೆ. ಈಗ ಅಲ್ಲಿ ಶ್ರೀಧರ ಪೂಜಾರಿ ಅವರು ಯಾವುದೇ ಸಂತತಿ ಅಲ್ಲ, ಅವರು ಸಾಯನ ಬೇಜಾರ ಸಂಬಂಧ ಅಲ್ಲ. ಅವರು ಇದ್ದಾರೆ ಪಾಪ, ಒಳ್ಳೆಯವರು, ನಾನು ಇಲ್ಲ ಅಂತ ಹೇಳೋರು ಒಳ್ಳೆಯವರು. ಆದ್ರೆ ಇದೆಲ್ಲ ಈಗ ಅದಕ್ಕೆ ಆ ಜಾಗಕ್ಕೆ ಯಜಮಾನ ಯಾರು ಕೇಳಿದ್ರೆ ಲೀಲಾವತಿ, ಗೆಜ್ಜೆಗಿರಿ ಅವರಲ್ಲ. ಅವರಿಗೆ ಅದರಲ್ಲಿ ಯಾವುದೇ ಇದೇ ಇಲ್ಲ, ಅದು ಅವ್ರ ಜಾಗ. ಇವರಿಗೆ ನಾಳೆ ಅವನು ಇಂಜೆಕ್ಷನ್ ತಂದ್ರೆ ಏನ್ ಮಾಡಬೇಕು? ನಾಳೆ ಅವನು ಇಂಜೆಕ್ಷನ್ ತಂದು ಇವರ ಈಗ ಅವರಿಗೆ ಸ್ವಲ್ಪ ಜೋರು ಮಾಡ್ತಾ ಇದ್ದಾರೆ. ನೀವು ಅವನಿಗೆ ಕೊಡು 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 ಇದ್ದಾಗ ಅವನಿಗೆ ಹೋಗ್ಬೇಕು, ಅವ್ನು ಬೇಡಬೇಕಾದ್ರೆ ಮತ್ತೆ. ಈಗ ಶ್ರೀಧರ ಬಗ್ಗೆ ಯಾಕೆ ಗೊತ್ತುಂಟ, ಇದನ್ನು ಇವರು ಒಳಗೆ ಹಾಕೊಂಡು ಅವನನ್ನು ಅಲ್ಲಿಂದ ಓಡಿಸುವಷ್ಟರಲ್ಲಿ ಇವರಿದ್ದಾರೆ. ಅವರು ಕೊಡೋದಿಲ್ಲ ಇವರಿಗೆ. ಈಗ ಅದಕ್ಕೆ ಚಿತ್ತರಂಜನರಿಗೆ ಗೊತ್ತಾಯ್ತು, ಇದು ನಾನು ನಾಳೆ ನಮ್ಮ ಸಮಾಜಕ್ಕೆ ಮುಖ ತೋರಿಸಲಿಕ್ಕೆ ಆಗುದಿಲ್ಲ. ಹಾಗೆ ಕೈ ಮುಗಿದು ಅವರು ರಾಜೀನಾಮೆ ಕೊಟ್ಟು ಈ ಹೊರಗೆ ಬಂದಿದ್ದಾರೆ. ಗೊತ್ತಾ ನಿಮಗೆ ಇದು? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಇದು ಸಂಪೂರ್ಣ ಒಂದು ಸಮಾಜಕ್ಕೆ ಮೋಸ ಮಾಡಿದವರು. ಅಂದ್ರೆ ಚಂದುಗಿಡಿಯ ಬುದ್ಧಿಯನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಕೋಟಿ ಚೆನ್ನೈಯರ ಬುದ್ಧಿ ಪ್ರಯೋಗ ಮಾಡ್ತಿದ್ರೆ ಇದಾಗ್ತಿರ್ಲಿಲ್ಲ. ಚಂದುಗುಡಿಯ ಬುದ್ಧಿಯನ್ನು ಪ್ರಯೋಗ ಮಾಡಿದರ ಪರಿಣಾಮವಾಗಿ ಇವತ್ತು ಇಂಥದ್ದೊಂದು ಗೊಂದಲ ಆಗಿದೆ. ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ನೀವು ಹೇಳಿದ ಕಾರಣ ನಾನು ಇಲ್ಲ, ನಾನು ಹೇಳ್ತಿರ್ಲಿಲ್ಲ, ಎತ್ತಿಗೆ ಸುದ್ದಿ ತೆಗಿತಿರ್ಲಿಲ್ಲ. ಅವರು ಶುರು ಮಾಡಿದ್ದು. ಅಂದ್ರೆ ಕೋಟಿ ಚೆನ್ನೈಯರು ಅವರು ಪವರ್ಫುಲ್. ಇದು ಕೋಟಿ ಚೆನ್ನೈಯರೇ ಮಾಡಿಸಿದ್ದು. ಈಗ ನಾನು ಸತ್ಯ ಹೇಳಿದ್ದೇನೆ, ಈಗ ನಾನು ಕೋಟಿ ಚೆನ್ನೈಯರೇ ಮಾಡಿದ್ರೆ ನನ್ನ ಹೆಸರನ್ನ ಈ ರೀತಿ ಇವರು ಮಾಡ್ತಾ ಇದ್ರೆ ಇವರು ಅಲ್ಲಿ ಇರುವುದು ಯೋಗ್ಯರಲ್ಲ ಅಂತ ಹೇಳ್ಕೊಂಡು ಇದೆಲ್ಲ ಸ್ಟಾರ್ಟ್ ಆಗಿದೆ. ಈಗ ನೋಡಿ, ನಾನು ಇದ್ದದೆಲ್ಲ ಹೇಳಿದ್ದೀನಿ. ಈಗ ಅವ್ರು ಹೇಳಿದ್ರು, ನಮಗೆ ಗಿರಿಧರು, ನಾನು ಬಹಳ ಪ್ರಯತ್ನ ಮಾಡಿದ್ದೇನೆ. ಜಯಸೂರ್ಯ ಹೇಳಿದ್ದೀನಿ, ಸಂಬಂಧಪಟ್ಟು ಹೇಳಿದ್ದೀನಿ, ಎಲ್ಲರೂ ನೋಡಿದ್ರು. ಆಗ ಕಡೆಗೆ ಹೇಳಿದ್ರು ಅವ್ರ ನಾಡು ಮೂಲಾಡು ಎಡ್ಡೆತ್ತ ಅಂತ ಹೇಳಿದ್ರು. ನಾನೇನು ಮಾಡೋದು? ಇದು ಅವನು ಅಪ್ಪ ಇವನು ಅಪ್ಪ, ಅವನು ಅಮ್ಮ ಇವನಮ್ಮ ಅಂತ ಹೇಳಿದ್ರೆ ನಾನು ಅಪ್ಪ ಯಾವ ಅಪ್ಪನ ಅಂತ ಹೇಳೋದು ನಾನು? ಇದು ಪ್ರಶ್ನೆ. ಅದಾಗಬಾರದು. ಅಪ್ಪ ಒಬ್ಬನೇ, ತಾಯಿ ಒಬ್ಬಳೇ. ಅದು ನೀನು ಅಪ್ಪ ಅಂತ ಒಪ್ಕೋ, ಇದನ್ನು ಅಪ್ಪ ಒಬ್ಬಳೆ, ಅದು ನನ್ನಿಂದ ಆಗ್ತದ? ಅದಾಗೋದಿಲ್ಲ. ಅದು ಪ್ರಶ್ನೆ. ಈಗ ಎಸ್, ಬೇರೆ ಏನಿದೆಯಾ? ಇಲ್ಲ. ಧನ್ಯವಾದಗಳು. ಊಟ ಇದೆ, ದಯವಿಟ್ಟು ವೆಜಿಟೇರಿಯನ್ ಊಟ ಮಾಡಿ ಹೋಗ್ಬೇಕು. ಹೌದಾ?